ಉದ್ಯಾನ ನಗರಿ ಬೆಂಗಳೂರು, ಉದ್ಯಾನ ನಗರಿ ಬೆಂಗಳೂರು, ಬೆಂಗಳೂರವ್ರು ಬಂದವರು ಯಾರು ವಾಪಸ್ ಹೋಗಲ್ಲ, ಅಷ್ಟು ಚೆನ್ನಾಗಿರೋ ಊರು. ಇನ್ನು ಓ ಹಲೋ ಓ ಅತಿಥಿಗಳಿಗೆ ಒಂದೆರಡು ಫೋಟೋ ತೆಗಿಲಿಕ್ಕಿದೆ. ಈಗ ಬರ್ತಾರೆ, ಬರುವಾಗ ಸ್ವಲ್ಪ ಒಂದು ನಿಮಿಷ ರೇಸ್ ನಿಲ್ಲಿಸಬೇಕಾಗ್ತದೆ, ನಾವು ಕೆಳಗೆ ಬರ್ತೀವಿ. ಈಗ ಓಡ್ರಿ, ಇಲ್ಲಿ ಬಂದ ಕೂಡಲೇ ನೀವು ತಿಳಿಸಿದ್ರೆ ಆಯ್ತು ಸರ್. ರಾಜಕರೆ ಮಹಾರಾಜಕರೆಯಲ್ಲಿ ಜೋಡುಕರೆಯಲ್ಲಿ ನಡೆತಕ್ಕಂಥ ಈ ಕಂಬಳೋತ್ಸವ ಬೆಂಗಳೂರಿನ ಉದ್ಯಾನ ನಗರಿಗೆ ಮತ್ತೊಂದು ಗರಿಯನ್ನೇ ಇಟ್ಟಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ತುಳುನಾಡಿನ ಹೆಮ್ಮೆಯ ಕೃಷಿಕ ಬಂಧು ರಾಯ್ ಶೀತಲಾಗರಿ ರೂಪಾ ರಾಜೇಶ್ ಶೆಟ್ಟರ್ನ ಬಲ್ಲವಲ್ಲ. ರಾಯ್ ಶೀತಲಾಗರಿ ರೂಪಾ ರಾಜೇಶ್ ಶೆಟ್ಟಿಯವರ ಕೋಣಗಳು. ರಾಯ್ ಶೀತಲಾಗರಿ ರೂಪಾ ರಾಜೇಶ್ ಶೆಟ್ಟಿಯವರ ಕೋಣಗಳು. ಬೆಂಗಳೂರು ತುಳುಕೂಟ ಕುಣಿಗಲ್ ರಾಜೇಶ್ ಗೌಡ್ರನ್ನ ಬಲ್ಲದ ಮಲ್ಲ ಜತ್ತಿಯಲ್ಲೂ ಮಹಾರಾಜ ಕರೆಡ್ತಾರ ಅವನು ಜತ್ತಿಯರು. ಬೆಂಗಳೂರು ಅಂದ್ರೆ ಅಂದದ ಬೆಂಗಳೂರು, ಹಲವಾರು ಉದ್ಯಾನಗಳನ್ನ ಕಂಡಂತ ಊರು ಬೆಂಗಳೂರು. ತುಳುನಾಡಿನ ಆದ್ರೆ ಈ ಹೊತ್ತಿನಲ್ಲಿ ನಿಮ್ಮ ಜೋಬಲ್ಲಿರುವಂತ ನಿಮ್ಮ ಖರ್ಚಿಗೆ ತಂದಿರತಕ್ಕಂತ ಹಣದ ಜಾಗೃತಿಯನ್ನು ನೀವು ಮಾಡಿಕೊಳ್ಳಿ. ತುಂಬಾ ರಶ್ ಇರೋದ್ರಿಂದ ನಿಮ್ಮ ಜೋಬನ್ನ ನೀವು ರಕ್ಷಣೆ ಮಾಡಿಕೊಳ್ಳಿ. ಆಮಂತ್ರಗಳನ್ನ ಕಡಿವಾಣಕ್ಕೆ ನೀವೇ ಬಾಧ್ಯರಾಗಬೇಕಾಗುತ್ತೆ. ನಿಮ್ಮ ರಕ್ಷಣೆ ನಿಮ್ಮ ಈ ಕೈಯಲ್ಲಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಮಾಳ ಆನಂದ ನಿಲಯ ಶೇಖರೇ ಶೆಟ್ಟರ ಬಲ್ಲದ ಮಲ್ಲ ಚಾನ್ಸ್ ಇರಲು. ಮಾಳಾನಂದ ನಿಲಯ ಮಾಳ ಬಂಧುಗಳೇ, ಈ ಹೊತ್ತಿಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಸಮಯ ಸಹಕಾರ ರತ್ನ ಹಲೋ 10.15 ಈಗ ಬಂದ ದಾಖಲೆ ಲಾಸ್ಟ್ 100 ಮೀಟರ್ಸ್ ಅನ್ನು 10.15 ಸೆಕೆಂಡ್ಸ್ ನಲ್ಲಿ ನಮ್ಮೊಂದಿಗೆ ಕಂಬಳವನ್ನು ವೀಕ್ಷಿಸೋದಕ್ಕೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಹಾಗೂ ಮಾರಾಟ ಮಹಾಮಂಡಳಿಯ ಅಧ್ಯಕ್ಷರೂ ಆಗಿರುವಂತಹ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಈ ಹೊತ್ತಿನಲ್ಲಿ ನಮ್ಮೊಂದಿಗೆ ಕಂಬಳೋತ್ಸವವನ್ನು ವೀಕ್ಷಿಸುವುದಕ್ಕಾಗಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ, ಕಂಬಳೋತ್ಸವದ ಪರವಾಗಿ, ಸಂಘಟಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೆಂಗಳೂರು ತುಳುಕೂಟ ಕುಣಿಗಲ್ ರಾಜೇಶ್ ಗೌಡ್ರನ್ನ ಬಲ್ಲದ ಮಲ್ಲ ಜತ್ತಿಯರ್ಲು. ಬೆಂಗಳೂರು ತುಳುಕೂಟ ಕುಣಿಗಲ್ ರಾಜೇಶ್ ಗೌಡ್ರ ಕೋಣಗಳು ಬರ್ತಾ ಇವೆ. ಅಣ್ಣ, ಇಲ್ಲಿ ನಿಂತವ್ರು ಒಂದೇ ಕೂತ್ಕೋಬೇಕು, ಹಿಂದ್ಗಡೆ ನಿಂತವರಿಗೆ ಕಾಣುದಿಲ್ಲ ಅಂತ. ಅಲ್ಲೇ ಕೂತ್ರು ಅಡ್ಡಿಲ್ಲ, ಸ್ವಲ್ಪ ಸರಿದ್ರು ಅಡ್ಡಿಲ್ಲ, ಸ್ವಲ್ಪ ಸರಿ ಇರ್ತೀರಾ. ಮಂದಾರ್ತಿ ಕುಕ್ಕರ್ಣೆ ದಿವಂಗತ ಬಾಬಣ್ಣ ನಾಯ್ಕರ್ನ ಬಲ್ಲದ ಮಲ್ಲ ಚಾನ್ಸ್ ಇರಲು. ಮಂದಾರ್ತಿ ಕುಕ್ಕರ್ಣೆ ದಿವಂಗತ ಬಾಬಣ್ಣ ನಾಯ್ಕರ ಮನೆಯವರ ಕೋಣಗಳು ರಾಜ ಕರೆದಿರ್ತಾರ ಒಂದು. ಇಲ್ಲಿ ಕೂಡ ಸ್ವಲ್ಪ ಹಿಂದಕ್ಕೆ ಒಂದು ಸ್ವಲ್ಪ ಸರಿ, ಸ್ವಲ್ಪ ಹಿಂದಕ್ಕೆ ಸರಿ, ಸ್ವಲ್ಪ ಹಿಂದಕ್ಕೆ ಸರಿ. ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟರ್ನ ಬಲ್ಲದ ಮಲ್ಲ ಚಾನ್ಸ್ ಇರಲು ಮಹಾರಾಜ ಕರೆದಿರ್ತಾರ ಒಂದು. ಅಣ್ಣ ಅಲ್ಲಿಂದ ಹೇಳ್ತೀರಾ, ಸ್ವಲ್ಪ ಹಿಂದಕ್ಕೆ ಸರಿ ಆಯ್ತಾ, ಸ್ವಲ್ಪ ಹಿಂದಕ್ಕೆ ಸರಿತೀರಾ ಯಜಮಾನ್ರೆ. ಅವರನ್ನು ಕೂಡ ಒಂದು ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂದಕ್ಕೆ ಕೋಣ ಬಂದ್ರೆ ಅಲ್ಲಿ ನಿಮ್ಗೆ ಹಿಡಿಯಕ್ಕಾಗಲ್ಲ, ನಿಮ್ ಗುರ್ತ ಕೋಣಕ್ಕಿರಲ್ಲ, ಕೋಣ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಿರಲ್ಲ ಅಲ್ವಾ. ಅಲ್ಲಿ ನಿಂತ್ರೆ ಸೀದಾ ಅಲ್ಲಿಗೆ ಬರುತ್ತಮ್ಮ. ಹಲೋ ಆಯ್ತಾ, ಸ್ವಲ್ಪ ಹಿಂದಕ್ಕೆ ಸರಿ ವಿಜಯರೇ. ಹಲೋ ಹಲೋ, ಟೈಮರ್ ಹಿಂದ್ಗಡೆ. ಹಲೋ ಹಲೋ ಹಲೋ, ರಡ್ಡ ಕರೆಕ್ಟ್ಲ ಚಾನ್ಸ್ ಇಲ್ಲ ಬಿಡಪ್ಪ. ಹೋಯ್ತೆ ರಡ್ಡ ಕರೆಕ್ಟ್ಲ ಚಾನ್ಸ್ ಇಲ್ಲ ಬಿಡು. ರಾಜ ಕರೆಕ್ಟ್ಲೆ ಚಾನ್ಸರ್ ಮಹಾರಾಜ ಕರೆಕ್ಟೆ
ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟರ್ನ ಬಲ್ಲಮಲ ಚಾನ್ಸಲ್ ಮಹಾರಾಜ ಕೆರೆಟ್. ಮಹಾರಾಜ ಕೆರೆಯಲ್ಲಿ ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿಯವರ ಕೋಣಗಳು ರಾಜಕರಟೇರೆ. ಮಂದಾರ್ತಿ ಕೊಕ್ಕರ್ಣೆ ಬಿಡ್ತಾರೆ. ಮಂದಾರ್ತಿ ಕೊಕ್ಕರ್ಣೆ ಬಾಬಣ್ಣ ನಾಯ್ಕರ ಬಲದ ಚಾನ್ಸ್ ಇರಲು ದಿವಂಗತ ಬಾಬಣ್ಣ ನಾಯ್ಕರ ಮನೆಯ ಕೋಣಗಳು. ಮಂದಾರ್ತಿ ಕೊಕ್ಕರ್ಣೆ ದಿವಂಗತ ಬಾಬಣ್ಣ ನಾಯ್ಕರ ಕೋಣಗಳು 11-08. ಅಣ್ಣ ಒಂಚೂರು ಹೊರಗೆ ಬನ್ನಿ. ವಾಲಂಟಿಯರ್ಸ್ ಕೂಡ ಒಂದು ಸೈಡ್ ಬನ್ನಿ ಅಣ್ಣ. ವಾಲಂಟಿಯರ್ಸ್ ಸ್ವಲ್ಪ ಸೈಡ್ಗೆ ಹಿಂದ್ಗಡೆ ನಿಂತವರಿಗೆ ಕಂಬಳ ವೀಕ್ಷಣೆಗೆ ಅವಕಾಶ ಬೇಕು ಅಂತೇಳಿ ಇಲ್ಲಿ ಟೆಂಟ್ ಅನ್ನ ಅಡ್ಡ ಕಟ್ಟಿಲ್ಲ. ಎಲ್ರಿಗೆ ಕಂಬಳ ನೋಡ್ಲಿಕ್ಕೆ ಅವಕಾಶ ನೋಡ್ಕೊಡ್ಬೇಕು. ಪ್ರೇಕ್ಷಕರು ಇಲ್ಲದೇ ಇದ್ರೆ ಕಂಬಳನೇ ಚೆನ್ನಾಗಿರಲ್ಲ. ಆ ಪ್ರೇಕ್ಷಕರ ಖುಷಿಯೊಂದಿಗೆ ಓಡಿಸುದೇ ಅವನ ಮಜಾನೇ ಬೇರೆ. ಸಾವಿರಾರು ಮಂದಿಯ ಎದುರುಗಡೆ ಸಿಕ್ಸರ್ ಹೊಡೆಯೋದಕ್ಕೂ ನೆಟ್ ಪ್ರಾಕ್ಟೀಸ್ ಅಲ್ಲಿ ಸಿಕ್ಸರ್ ಹೊಡೆಯೋದಕ್ಕೂ ಇರೋ ವ್ಯತ್ಯಾಸ ಅಷ್ಟೇ ಅಲ್ವಾ. ಎಲ್ಲರ ಕಡೆ ರಿಂಕು ಸಿಂಗ್ ಕೊನೆಯ ಬಾಲ್ ಸಿಕ್ಸರ್ ಹೊಡೆದಾಗ ಎಷ್ಟು ಖುಷಿ ಪಟ್ಟ, ಅದೇ ರೀತಿ ಇಷ್ಟೆಲ್ಲ ಮಂದಿ ಮುಂದೆ ಓಡ್ಬೇಕು ಅಂದ್ರೆ ಅಷ್ಟೇ ಖುಷಿ ನಮಗೂ ಸಿಗುತ್ತೆ. ಇವಾಗ ನಮ್ಮೊಂದಿಗೆ ಮಿಯಾರು ಕಂಬಳದ ಸಪ್ರಾಯೋಜಕರು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ 19 ವರ್ಷದಿಂದ ಪ್ರಾಯೋಜಕತ್ವವನ್ನು ಮಾಡ್ತಕ್ಕಂಥವರು, ಜಿಲ್ಲೆಯ ಎಲ್ಲ ಕಂಬಳಗಳಿಗೆ ಪ್ರಾಯೋಜಕತ್ವವನ್ನು ಕೊಡ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ MN ರಾಜೇಂದ್ರ ಕುಮಾರ್ ಅವರು ಈ ಹೊತ್ತಿಗೆ ನಮ್ಮಲ್ಲಿ ವೇದಿಕೆ ಹೊಂದಿದ್ದಾರೆ. ಅವರಿಗೆ ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಿತ್ರೋಡಿ ಕಲಾಯಿಬೈಲು ಧೃತಿ ಸುವರ್ಣನ ಬಲದಮಲ ಚಾನ್ಸೆಲ್ಲು ರಾಜ ಕೆರೆಡ್ತಾರ ಅನ್ನುಲೇನು. ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟರ್ನ ಬಲದಮಲ ಚಾನ್ಸೆಲ್ಲು ಮಹಾರಾಜ ಕೆರೆಡ್ತಾರ ಅನ್ನುಲೇನು. ಹಲವರ್ಷನ ಪಿತ್ರೋಡಿ ಕಲಾಯಿಬೈಲು ಧೃತಿ ಸುವರ್ಣನ ಬಲದಮಲ ಚಾನ್ಸ್ ಇರಲು ಪಿತ್ರೋಡಿ ಕಲಾಯಿಬೈಲು ಧೃತಿ ಸುವರ್ಣ ಅವರ ಕೋಣಗಳು. ಪಿತ್ರೋಡಿ ಕಲಾಯಿಬೈಲು ಧೃತಿ ಸುವರ್ಣ ಅವರ ಕೋಣಗಳು ಬರ್ತಾ ಇವೆ. 11-19 11-19. ಅಣ್ಣ ಕನಯಲಗಿ ಅವರು ಬಂದ್ರ? ಕನಯಲಗಿ ಅವರು ಬಂದ್ರ? ಕನಯಲಗಿ ಅಡ್ಡಾಲಿಗೆ ಅವ್ರು ಬಂದ್ರೆ ಉಳಿದಿತ್ತಲ್ಲ, ಬರ್ತಾರ ಬಿಡಿ. ಅಣ್ಣ ಕನಫಲ ಇರ್ಬೇಕು, ಅಡ್ಡಫಲ ಇದ್ದಾಗಲಿ ಕಟ್ಟ ಡಬಲಿ ಮಂಜಿಡ್ತ ಡಬಲಿ. ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟರ್ನ ಬಲದಮಲ ಚಾನ್ಸ್ ಇರಲು ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರ ಕೋಣಗಳು. ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರ ಕೋಣಗಳು 9-9-9 9.99. ಒಂಬತ್ತು ಅಕ್ಷರದ ವಿಶೇಷತೆ ಅಂದ್ರೆ ಹಂಗೆ. 9 ಎಷ್ಟು ಸಲ ಕೂಡಿಸಿದ್ರು 9 ಬರುತ್ತೆ, 9 ಎಷ್ಟು ಸಲ ಗುಣಿಸಿದ್ರು ಅದು 9 ಬರುತ್ತೆ. 9 ಅನ್ನೋದು ಅತ್ಯಂತ ಒಳ್ಳೆಯ ಸಂಖ್ಯೆ. 9.99 ಈಗಿನ ಕೋಣಗಳು ಓಡಿದವೆ. ಮಾಣಿಸಾಗ ಹೊಸಮನೆ ಉಮೇಶ್ ಮಹಾಬಲ ಶೆಟ್ಟರ್ನ ಬಲದಮಲ ಚಾನ್ಸಲ್ಲು ರಾಜ ಕೆರೆಡ್ತಾರ ಅನ್ನುಲೇನು. ಇಲ್ಲಿಗೆ ಪದವು ಕಾನರ್ಕ ಫ್ರೀ ಡಿಸೋಜರ್ನ ಬಲದಮಲ ಚಾನ್ಸಲ್ಲು ಮಹಾರಾಜ ಕೆರೆಡ್ತಾರ ಅನ್ನುಲೇನು. 60 ಬತ್ತದು ಬಲ್ ಪೋಣ ತಮ್ಮಲ್ಲ ಅತ್ತೆ ರೇಸ್ ಯಾವ ಬರೀ ಚಂದದ ಬ್ಯಾಂಡ್ ವಾದನ ಇದ್ರೆ ಚೆನ್ನಾಗಿರುತ್ತೆ. ಡೊಳ್ಳು ವಾದನ ಅಂದ್ರೆ ಕಂಬಳಕ್ಕೆ ಒಂದು ಹೆಸರನ್ನು ತಂದುಕೊಟ್ಟದ್ದು. ಎಲ್ಲಿ ಡೊಳ್ಳಿನ ಶಬ್ದ ಇರುತ್ತೋ ಅಲ್ಲಿ ಕಂಬಳ ನಡೀತದೆ ಅನ್ನುವಂಥ ಭಾವನೆ ತುಳುನಾಡಿನಲ್ಲಿತ್ತು. ಹಳೆಯ ಕಾಲದ ಡೊಳ್ಳು ವಾದನವನ್ನು ಬೆಂಗಳೂರು ಕಂಬಳದಲ್ಲಿ ಆಯೋಜನೆ ಮಾಡಿದ್ದೀವಿ. ಉತ್ತಮ ಸಂಗೀತ ನೀಡತಕ್ಕಂಥ ಬ್ಯಾಂಡ್ ವಾದನವನ್ನು ನೀಡಿದ್ದೀವಿ. ಆ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗುರುಕಿರಣ್ ರವರ ಸಂಗೀತ ಕಾರ್ಯಕ್ರಮ ಇದೆ. ತುಳುನಾಡಿನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ನಿಟ್ಟಿನಲ್ಲಿ ನಡೀತಾ ಇವೆ.
ಇದೊಂದು ವೈಭವದ ತುಳುಕೂಟದ ತುಳುನಾಡಿನ ಸಂಭ್ರಮಾಚರಣೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಹಲೋ, ಓ ಮಹಾರಾಜ್ ಕರೆಯಲ್ಲಿ ಯಾರಿದ್ದಾರೆ? ಮಾಣಿಸಾಗ ಹೊಸಮನೆ ಉಮೇಶ್ ಮಹಾಬಲ ಶೆಟ್ಟರ್ನ ಬಲದ ಮಲ ಚಾನ್ಸಲ್ ಮಹಾರಾಜ ಕರೆಕ್ಟ್. ಮಹಾರಾಜ ಕರೆಕ್ಟ್. ರಾಜ ಕರೆಕ್ಟ್. ಮಾಣಿ ಸಾಗು ಹೊಸಮನೆ ಉಮೇಶ್. ರಾಜ ಕರೆಕ್ಟ್ ಮಾಣಿಸಾಗ ಹೊಸಮನೆ ಮಹಾರಾಜ ಕರೆಕ್ಟ್ ಮಹಾರಾಜ ಕರೆಕ್ಟ್ ಪದವು ಕರ್ನಾಟಕದ. ಎಸ್. ಪದೋಕ್ಕಾನರ್ಕ ಫ್ಲೀವಿ ಡಿಸೋಜಾರ್ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ. ರಾಜಕರೆಯಲ್ಲಿ ಮಾಣಿ ಸಾಗೋಸಮನೆ ಉಮೇಶ್ ಮಹಾಬಲ್ ಶೆಟ್ಟಿ ಅವರ ಕೋಣಗಳು. ಮಾಣಿಸಾಗ ಹೊಸಮನೆ ಉಮೇಶ್ ಮಹಾಬಲ ಶೆಟ್ಟರ್ನ ಬಲದ ಮಲ ಚಾನ್ಸ್ ಇರಲು ಮಾಣಿ ಸಾಗು ಹೊಸಮನೆ ಉಮೇಶ್ ಮಹಾಬಲ್ ಶೆಟ್ಟಿ ಅವರ ಕೋಣಗಳು 10.04 10.04. ಎಲಿಗೆಂಟ್ ಪದೌಖಾನಡ್ಕ ಪ್ಲೇವಿ ಡಿಸೋಜಾರ್ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ ತಯಾರಾಗ್ತಾ ಇವೆ. ನನ್ನಲ್ಲಿ ಶ್ರೀಕಾಂತ ಭಟ್ರನ ಎಲಿಗೆಂಟ್ ಪದೌಖಾನಡ್ಕ ಪ್ಲೇವಿ ಡಿಸೋಜಾರ್ ಕೋಣಗಳು. ಇದರಲ್ಲಿ ಇರುವ ಒಂದು ಕೋಣ ದೂಷ ಅನ್ನುವ ಕೋಣ ಕೊಂಬು ವಾದನಕ್ಕೆ, ಬ್ಯಾಂಡ್ ವಾದನಕ್ಕೆ ತಲೆ ಅಲ್ಲಾಡಿಸಿ ಒಂದು ಗುರುತನ್ನ ಹೇಳುವಂತಹ ಕೋಣ ಇದ್ರೆ ಎಲಿಗೆಂಟ್ ಪದವು ಕಾನರ್ಕ ಫ್ಲೀವಿ ಡಿಸೋಜರ ಈಗ ಬರ್ತಕ್ಕಂತಹ ಕೋಣಗಳು. ವಿಜಯನಿ ಕನವಲಗಿ ಕೋಣಗಳು ಬನ್ನಿ 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 ಬನ್ನಿ. ಕನವಲಿಗೆ ನಿಮ್ಮನ್ನೇ ಕಾಯ್ತಾ ಇದ್ವಿ, ಬನ್ನಿ. ಕನವಲಗಿ ಅವ್ರು ಬನ್ನಿ. ಹಲೋ ಹಲೋ, ಚಾನ್ಸ್ ಆಗಲಿಲ್ಲ ರಾಜಕಾರಣ ಒಂದು ಚಾನ್ಸ್ ಇರ್ಲಿ ಬಿಡ್ಪಲೆ. ಶ್ರೀಕಾಂತ ಭಟ್ರನ ಒಂಜನಿನ ಬರದ ಬಲದ ಮಲ ಚಾನ್ಸ್ ಇಲ್ಲ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್. ನಂದಳಿಕೆ ಶ್ರೀಕಾಂತ ಭಟ್ರ ಏ ಕೋಣಗಳ ಅನ್ನ ಹಾಯ್. ಓ ನಂದಳಿಕೆ ಭಟ್ರ ಏ ಇರಲ್ಲ. ಏ ನಂದಳಿಕೆ ಶ್ರೀಕಾಂತ ಭಟ್ರ ಏ ಕೋಣಗಳು ರಾಜಕರೆಯಲ್ಲಿ ತಯಾರಾಗ್ತಾ ಇವೆ. ಮಹಾರಾಜ ಕರೆಯಲ್ಲಿ ಎಲಿಗಂಟ್ ಪದವು ಕನ್ನಡಕ ಫ್ಲೇವಿ ಡಿಸೋಜಾರ್ ಅವರ ಕೋಣಗಳು ತಯಾರಾಗ್ತಾ ಇವೆ. ಎಲಿಗೆಂಟ್ ಪದವು ಕನ್ನಡಕ ಫ್ಲೇವಿ ಡಿಸೋಜರ್ ಬಲದ ಮಲ ಚಾನ್ಸ್ ಇರಲು ಪದವು ಕನ್ನಡಕ ಫ್ಲೇವಿ ಡಿಸೋಜರ ಕೋಣಗಳು ಪದವು ಕನ್ನಡಕ 10.36 10.36. ರಾಜಕರಡಿದೆ ಇಯರ್ಲಿ ಬತ್ತಲಿಕ್ಕೆ ನೀವು ಉತ್ತಾವಳು. ಹಲೋ, ಓ ಇಯರ್ಲಿನ ಚಾನ್ಸ್ ಬಿಡ್ಲಿಕ್ಕೆ ನೀ ರಾಜಕರಡಿ ಉತ್ತಲೆ ಒಂಜಿ ಕನಪಲ ಇದ್ರಲ್ಲಿ ಕರೆಕ್ಟ್ ಜಪ್ಪಾಗ ಅಂದ ಒಂಜಿ ಗೆಸ್ಟ್ನಾಗ್ಲಿ ಕನಪಲ ಇದೆ ಒಂಜಿ ಓಟ ತೂವಡಿಗೆ ವಿಜಯನ. ಓ ಆಯ್ತು ಬಿರಿಕ್ ಒಂಜಿ ಜೊತೆ ಬಿಡ್ಪ ಅದು ಬತ್ತ ನಂದಳಿಕೆ ಶ್ರೀಕಾಂತ ಭಟ್ರನ ವಜನ ಬರದ ಬಲದ ಬಲ ಚಾನ್ಸ್ ಇರಲು ನಂದಳಿಕೆ ಶ್ರೀಕಾಂತ್ ಭಟ್ರ ಏ ಕೋಣಗಳು ನಂದಳಿಕೆ ಎ 9.47 9.47. ಉಸೇನ್ ಬೋಲ್ಟ್ ನ ಅತ್ಯಂತ ವೇಗದ ದಾಖಲಿರೋದು 9.59. ಇದು 100 ಮೀಟರ್ನ ಓಟ ಇರೋದು 9.4. ಕೇವಲ 9.44 ಸೆಕೆಂಡ್ಗಳಲ್ಲಿ 155 ಮೀಟರ್ಗಳನ್ನು ಕ್ರಮಿಸೋದು ನಿಜವಾಗ್ಲೂ ತಮಾಷೆ ಮಾತು ಅಲ್ವೇ ಅಲ್ಲ. ಈ ಒಂದು ಅತ್ಯದ್ಭುತವಾದ ಸಾಧನೆಯನ್ನ ಮಾಡಿರ್ತಾರೆ. ಹಾಗೇನೆ ಇದು ಬರೀ ಜಲಕ್ಕಷ್ಟೇ. ಇವತ್ತು ಮತ್ತೆ ನಾಳೆ ಈ ರೀತಿಯ ಸಾಕಷ್ಟು ಹೊಸ ದಾಖಲೆಗಳನ್ನ ಮಾಡ್ತಾರೆ. ಆ ದಾಖಲೆನ ಮುರಿಯೋದಕ್ಕೆ ಮತ್ತೊಂದು ಕೋಣ ಬರುತ್ತೆ, ಹಾಗೇನೆ ಮತ್ತೊಂದು ಮಗದೊಂದು, ಹೀಗೆ ಬ್ಯಾಕ್ ಟು ಬ್ಯಾಕ್ ಸಾಧನೆಗಳನ್ನ ಮಾಡ್ತಾ ಹೋಗ್ತಾರೆ. ಈ ಸಾಧನೆಗೆ ಎಲ್ಲ ನೀವು ಕಣ್ತುಂಬ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಟಿವಿಯ ಲೈವ್ ಅನ್ನು ಕೂಡ ನೀವು ಸದಾ ವೀಕ್ಷಿಸ್ತಾ ಇರಿ. ಹಲೋ, ಓ ಉನ್ನನ್ ಜೊತೆ ಬಿಡ್ಲಿಕ್ಕೆ ಗೊತ್ತಲೆ. ಹಲೋ, ನನ್ನ ಬಳಿ ಮಹಾರಾಜ ಕರೆ ಗೆಲ್ಲುತ್ತು ನೀವು ಕತೆ ರಾಜ ಕರೆಕ್ಟ್ ಉತ್ತಲೆ ಮಹಾರಾಜ ಕರೆಕ್ಟ್ ತೆತ್ತಲೆ ತೊಂದ್ರೆ ಮಹಾರಾಜ ಕರೆಕ್ಟ್ ಬರಲಿ ರಾಜ ಕರೆಕ್ಟ್ ಬಿಡ್ಚ ಅಂದ್ರೆ ಬೇಲಾಡಿ ಅವ್ರು ಬಂದ್ರಲ್ಲ, ಬೇಲಾಡಿ ಕನಾಲಿಗೆ ಅವ್ರು ಬಂದ್ರಲ್ಲ.
ರಾಜಕರೆಯಲ್ಲಿ ಯಾರು ಹೇಳಿ? ನಕ್ರೆ ಮಹೋದರ ನಿವಾಸ ಅಲ್ಲ? ನಾನು ಹಲೋ, ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರಿನ ಬಲದ ಮಲ ಚಾನ್ಸಲರ್ಲು ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರಿ ಅವರ ಕೋಣಗಳು. ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರಿ ಅವರ ಕೋಣಗಳು 11:05. ಹಲೋ ಹಲೋ ಜಪಾಲ್ಯ, ನಾರಾಯಣ ಭಂಡಾರಿ ಅವರ ಕೋಣಗಳು ತಮ್ಮ ಅವಧಿಯಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು ತಮ್ಮ ಓಟವನ್ನ ಕ್ರಮಿಸಿ ಹೊಸ ದಾಖಲೆಯನ್ನ ಮುರಿಯುವಲ್ಲಿ ಸತತವಾಗಿ ಪ್ರಯತ್ನವನ್ನ ಪಡ್ತು. ಆದರೆ ಆಗ್ಲಿಲ್ಲ. ನೋಡೋಣ ಮುಂದಿನ ಕೋಣಗಳಲ್ಲಿ ಯಾರು ತಮ್ಮ ಸಾಧನೆಯನ್ನ ಹಿಂದೆ ಈಗಾಗಲೇ ಯಾರು ಸಾಧನೆಗಳನ್ನ ಮಾಡಿದರೆ ತುಂಬಾ ಕಡಿಮೆ ಸೆಕೆಂಡ್ಗಳಲ್ಲಿ 9.43 ಸೆಕೆಂಡ್ಗಳಲ್ಲಿ ಕ್ರಮಿಸಿದಂತ ಒಂದು ಸಾಧನೆಯನ್ನ ಅದನ್ನ ಬ್ರೇಕ್ ಮಾಡೋದಕ್ಕೆ ಯಾವ ಕೋಣ ಕಾಯ್ತಾ ಇದೆ ಅನ್ನೋದು ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇದು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಹರೆಕಳ ಕೌಡಲ್ಗುತ್ತು ಮಿಥುನ್ ಎಂ ರೈ ಅವರ ಕೋಣಗಳು ಏ ಅಲ್ವಾ? ಏ ಮುರಳೀಧರ್ ರೈ ತಕ್ಷಣಕ್ಕೆ ನಿಶಾನಿ ಹತ್ರ ಒಂದು 3 ಜನ ಕಳಿಸ್ಬೇಕು. ನೀವು ಲಿಸ್ಟ್ ಮಾಡಿದಿರಂತೆ ನಿಶಾನ್ ನೀರು ನೋಡ್ಲಿಕ್ಕೆ. ನಿಶಾನ್ ನೀರ್ ಹತ್ರ ತಿಂಗಳಾಡಿ ಬಾಲಯ ಲೋಹಿತ್ ಬಂಗೇರನ ವಜರಿನ ಬಲದ ಮಲ ಚಾನ್ಸಲರ್ಲು ತಿಂಗಳಾಡಿ ಬಾಲಯ ಲೋಹಿತ್ ಬಂಗೇರ ಅವರ ಕೋಣಗಳು. ತಿಂಗಳಾಡಿ ಬಾಲಯ ಲೋಹಿತ್ ಬಂಗೇರ 10:57. ಆಣತೆ ಹಲೋ ಉತ್ತಲೆ ಒಂಜಿ ಜನ ಒಂಜತ್ತುಲ್ಲ. ಹಲೋ, ಲೋಹಿತ್ ಬಂಗೇರ ಅವರ ಕೋಣಗಳು 10.57 ಸೆಕೆಂಡ್ಗಳಲ್ಲಿ ತಮ್ಮ ಎಂಡಿಂಗ್ ಪಾಯಿಂಟ್ ಅನ್ನ ಕ್ರಮಿಸಿರ್ತಾರೆ. ಅತ್ಯದ್ಭುತವಾದಂತ ಓಟ ಇದು. ನೋಡೋಣ ಈ ದಾಖಲೆಯನ್ನ ಸರಿಗಟ್ಟೋದಕ್ಕೆ ನೆಕ್ಸ್ಟ್ ಬರ್ತಾ ಇರೋ ಕೋಣ ಯಾವ್ದಂತ. ನಂದಳಿಕೆ ಶ್ರೀಕಾಂತ ಭಟ್ರ 2ನೇ ನಂಬರ್ ಕೋಣಗಳು. ಎಲ್ಲಿ ಬೇಕಲ್ಲಿ ಹೋದ್ರು ಕೂಡ LED ಅಲ್ಲಿ ಅತ್ಯುತ್ತಮವಾದ ಕಂಬಳವನ್ನು ನೋಡುವಂತ ಅವಕಾಶ ಇದೆ. ನೀವು ಹಿಂದ್ಗಡೆ ತಿರುಗಿಡಿದ್ರೆ ಓಡ್ ಬರುವಂಥದ್ದು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಕಾಣಲ್ವಾ? ಇಲ್ಲಿ ಕಾಣಲ್ಲಮ್ಮ, ಹಿಂದ್ಗಡೆ ನೋಡಿ ಎಲ್ಲಿ ಚೆನ್ನಾಗಿ ಕಾಣುತ್ತೆ. ಆದ್ರೆ ನಿಜ ಓಡೋದು ಇಲ್ಲಿ ನೋಡ್ಬೇಕು ಅನ್ನೋಂಥ ಉದ್ದೇಶದಿಂದ ಬಂದಿದ್ದೀರಾ. ಚೆನ್ನಾಗಿದೆ. ಸ್ವಲ್ಪ ವಾಲಂಟಿಯರ್ಸ್ ಇಂದ ಸರಿ ಇರುತ್ತಾ? ಹರಕಳ ಕೌಡೆಯಲ್ಲ ಗೊತ್ತು ಮಿಥುನ್ ಎಂ ರೈಕೆಲ್ಲ ವಜರಿನ ಬಲದ ಮಲ ಚಾನ್ಸಲರ್ಲು. ಹರೇಕಳ ಕೌಡಲ್ ಗೊತ್ತು ಮಿಥುನ್ ಎಂ ರೈ ಅವರ ಕೋಣಗಳು 9.88 9.88. ಮಿಥುನ್ ಎಂ ರೈ ಅವರ ಕೋಣಗಳು ಇದೀಗ ಒಟ್ಟು ಕ್ರಮಾಂಕವನ್ನ ಕೇವಲ 9.88 ಸೆಕೆಂಡ್ಗಳಲ್ಲಿ ಕ್ರಮಿಸಿರ್ತಾರೆ. ಅತ್ಯದ್ಭುತವಾದ ಅಮೋಘವಾದ ಮಿಂಚಿನ ಓಟ ಅಂತ ಕೂಡ ಹೇಳ್ಬೋದು. ಈಗ ನೆಕ್ಸ್ಟ್ ಈ ಒಂದು ಕೋಣದ ಸಾಧನೆಯನ್ನ ಸರಿಗಟ್ಟಲಿಕ್ಕೆ ಬರ್ತಿರ್ತಕ್ಕಂಥ ಮುಂದಿನ ಕೋಣ ಯಾವ್ದಂತ ನಾವೆಲ್ಲರೂ ಕುತೂಹಲದಿಂದ ಕಾತ್ರದಿಂದ ಕಾಯ್ತಾ ಇದ್ದೀವಿ. ನಾವು ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ರಾಜಧಾನಿ ಬೆಂಗಳೂರು ಅರಮನೆಯ ಮೈದಾನದಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ತುದಿಗಾಲ ನಿಂತು ಕಾದು ನೋಡ್ತಿರುವಂತಹ ಕಂಬಳ ಇದು. ಗಣ್ಯಾತಿ ಗಣ್ಯರಿಗೆ ಹೊರ ಕನಪಲ ಇದೆ. ಇನ್ನು ಓಟ ತೂಡುವ ಅಪೇಕ್ಷೆ ಇಲ್ಲ. ಹಲೋ, ಓ ಒಂದು ಜೊತೆ ಐಬೇಕೊತ್ತಲೆ 3 ಜಪ್ಪರ ಮಂಜುಟಿ ಬತ್ತಾಂಡ್ ಸರಿ ರಾಜಕರೆಕ್ಟ್ ಒಂದೊಂದು ಜಲ್ದಿ ಬಿಡ್ಪಲೆ ನಾನು ಇಪ್ಪದ ಕರೆಕ್ಟ್ ಬಿಡ್ಪಲೆ ಮೂರ ಒಂದೇ ಕರೆಕ್ಟ್ ಗಿಡ ಪನತ್ತ ಕರೆಕ್ಟ್ ಕರೆಲ್ಲ ಅಂದ ಹಲೋ ಜತ್ತನೇರು ಆ ತಾರೀಕು ಪೋಯಿ ಬೊಕ್ಕ ಆಗಲಿ ಇಪ್ಪದ ಕರೆಕ್ಟ್ ಗಿಡ ಒಂದು ಬರ್ಪೇರು ಅಪ್ಪಗ ಆ ಕರೆಕ್ಟ್ ಗಿಡ ಒಂದು ಬರೋಲಿ ಅಂದ ಒಂದು 5 ನಿಮಿಷದ ಬರ್ತದೆ
ಮೂಲಿತೆ ಮೂಲು ವೇದಿಕೆ ಎಕಾರ್ ದುಃಖ ಪನ್ನೊಂದು ಸರಿ, ನಮ್ಮ ಒಂಜಿ ಒಂಜಿ ಪಣದ 4 ಜೊತೆ ಬಿಡ್ದ ಹಾ. ಒಂಜಿ ಅಡ್ಜಸ್ಟ್ ಮಾಡು ಅಂದ ಒಂದೇನು ಜಲ್ದಿ ಬಿಡ್ಪಲ್ಲ. ಹಲೋ 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 ವಿಜಯಣ್ಣ ಪಲ್ಲಣ್ಣ ಈಡೆಗೊಂಜಿ ಸೌಂಡ್ ವ್ಯವಸ್ಥೆ ಇದೆಲ್ಲ ಬಲ್ಕೊಡು ಒಂಜಿ ಸೌಂಡ್ ವ್ಯವಸ್ಥೆ ಆ ಅಲ್ಲ ಎಲೆಕ್ಟ್ರಿಷಿಯನ್ ಸುಧಣ್ಣ ಆ ಎಲೆಕ್ಟ್ರಿಷಿಯನ್ ಒಂಜಿ ಆತರಕ್ಕೆ ಪೋಡು ಯಾರಿದ್ದೀರಾ ಎಲೆಕ್ಟ್ರಿಷಿಯನ್ ಅಲ್ಲಿ ಮೈಕ್ ಸೆಟ್ ಸ್ವಲ್ಪ ಸರಿ ಮಾಡ್ಬೇಕು. ನನ್ನಳಿಕೆ ಶ್ರೀಕಾಂತ ಭಟ್ರ ನನ್ನಳಿಕೆ. ಚಾನ್ಸರ್ಲು ನನ್ನಳಿಕೆ ಶ್ರೀಕಾಂತ ಭಟ್ರ ಬಿ ಕೋಣಗಳು ನನ್ನಳಿಕೆ ಬಿ 9.97 9.97. ಹಲೋ ನಂದಳಿಕೆ ಶ್ರೀಕಾಂತ್ ಭಟ್ರ ಕೋಣಗಳು ಒಟ್ಟು ಕ್ರಮವನ್ನು ಕೇವಲ 9.97 ಸೆಕೆಂಡ್ಗಳಲ್ಲಿ ಕ್ರಮಿಸಿರ್ತವೆ. ಅತ್ಯದ್ಭುತವಾದ ಮಿಂಚಿನ ಓಟ ಅಂತ ಕೂಡ ಹೇಳ್ಬೋದು. ಈಗ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋದು ಈ ಓಟವನ್ನ, ಈ ಸಾಧನೆಯನ್ನ ಸರಿಗಟ್ಟಲಿಕ್ಕೆ ಬರ್ತಿಕ್ರಂದ ಮುಂದಿನ ಕೋಣ. ನನಗೇನು ಉತ್ತಲೆ ನೆನಪು ಬಿಡುರ್ಚಿ ನಾನು 25 ಬಿಡ್ಲೆ ಬಣ್ಣ ಬಿಡ್ತಾರೆ. ಕರ್ನೀರ ಬಯಲು ಮನೆ ಸಾಕ್ಷಾತ್ ಅಣ್ಣು ಶೆಟ್ರನ ಬಲದ ಬಲ ಚಾನ್ಸರ್ಲು. ಕರ್ನೀರ ಬೈಲು ಮನೆ ಸಾಕ್ಷಾತ್ ಅಣ್ಣು ಶೆಟ್ರ ಕೋಣಗಳು. ಕರ್ನೀರ ಬೈಲು ಮನೆ 10.48. ತಿಂಗಳಾಡಿ ಬಾಲ ಬನ್ನಿ ಬನ್ನಿ ಬನ್ನಿ. ತಿಂಗಳಾಡಿ ಬಾಲ ಕಂಬಳದ ಇತಿಹಾಸಗಳಲ್ಲಿ ಕನೆಯಲಿಗೆಯ ಕೋಣಗಳಿಗೆ ಅತ್ಯಂತ ಗೌರವದ, ಅತ್ಯಂತ ಸೀನಿಯರ್ ವಿಭಾಗದ ಕೋಣಗಳು ಅನ್ನುವಂತ ಹೆಸರಿದೆ. ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕೋಣಗಳು ಕಳೆದ ವರ್ಷ ಅತ್ಯಂತ ಹೆಚ್ಚು ಕಂಬಳಗಳಲ್ಲಿ ಬಹುಮಾನ ವಿಜೇತ ಕೋಣಗಳು. 6 ಕೋಲು 7 ಕೋಲು ನಿಶಾನಿಗೆ ನೀರು ಹಾಯಿಸಿದಂತಹ ಕೋಣಗಳು. ಹಳೆಯ ಸಂಪ್ರದಾಯದ ಆ ಬೆನ್ನಿಗೆ ಹಾಕುವಂತ ಬಟ್ಟೆ ಏನಿದೆ, ಅಲಂಕಾರ ಏನಿದೆ, ಅದೆಲ್ಲವನ್ನ ಮಾಡಿಕೊಂಡು ಬಂದಿರತಕ್ಕಂತ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕನೆಯಲಿಗೆ ಕೋಣಗಳು ಕರೆಗೆ ಇಳಿತಾ ಇವೆ. ಇತ್ತೀಚಿನ ದಿನಗಳಲ್ಲಿ ಕಂಬಳಕ್ಕೆ ಪ್ರವೇಶ ಆದ್ದು. ಆದ್ರೆ ಅವರ ಬಾವಮೈದ ಸುಮಾರು 25 ವರ್ಷಗಳ ಹಿಂದೆ ಕೂಡ ಹಗ್ಗ ಕಿರಿಯ ವಿಭಾಗದಲ್ಲಿ, ಹಗ್ಗ ಹಿರಿಯ ವಿಭಾಗದಲ್ಲಿ ಬಹುಮಾನ ಪಡೆದಂತ ಕೋಣಗಳ ಯಜಮಾನರು. ಇವರ ತೀರ್ಥರೂಪರಾದ ತಿಮ್ಮಪ್ಪ ಶೆಟ್ಟಿ ಅವರು ಕಂಬಳದ ಕೋಣವನ್ನು ಯಾವ ರೀತಿ ಸಾಕಬೇಕು ಅನ್ನುವಂತ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದವರು. ಹುಟ್ಟು ಗುಣವೇ ಹಾಗೆ. ತಂದೆಯ ಕಾಲದಿಂದ ಬಂದಿರತಕ್ಕಂತ ಕೋಣ ಸಾಕುವಂತ ಒಂದು ಉತ್ಸಾಹವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂತ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕನೆಯಲಗೆ ಕೋಣಗಳು ಕರೆಗೆ ಇಳಿತಾ ಇವೆ. ಕಂಬಳ ಕ್ಷೇತ್ರಕ್ಕೆ ಕಳೆದ ಕಂಬಳದಲ್ಲಿ ಕೂಡ ದ್ವಿತೀಯ ಬಹುಮಾನವನ್ನು ಪಡೆದಂತ ಕೋಣಗಳ ಯಜಮಾನರು. ಕಳೆದ ವರ್ಷ ಹಲವಾರು ಕಂಬಳಗಳಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ನೆಲದಲ್ಲಿ ನಡೀತಿರುವಂತ ಈ ಒಂದು ಕಂಬಳ ಕಣ್ತುಂಬಿಸ್ಕೊಳ್ಳೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಬಂದು ಇಲ್ಲಿ ನೆಲೆದಿದ್ದಾರೆ. ಎಲ್ಲಿ ನಮ್ಮ ಅರಮನೆ ಮೈದಾನದಲ್ಲಿ ನೆಲೆಸಿದ್ದಾರೆ. ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋಕೆ ನಿಜವಾಗ್ಲೂ ಒಂದಕ್ಕಿಂತ ಒಂದು ಕೋಣಗಳು ಅತಿ ಕಡಿಮೆ ಅವಧಿಯಲ್ಲಿ ತಮ್ಮ ತಮ್ಮ ಕ್ರಮವನ್ನು ಮುಗಿಸ್ಕೊಂಡು ಒಂದೊಂದು ಹೊಸ ಹೊಸ ಸಾಧನೆಗಳನ್ನು ಮಾಡ್ತಾ ಇದ್ದಾವೆ. ಹಾಗೆಯೇ ಆ ಸಾಧನೆಯನ್ನು ಸರಿಗಟ್ಟೋದಕ್ಕೆ ಮತ್ತೊಂದು ಕೋಣಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ನೋಡೋಣ, ಈ ಸಂಭ್ರಮ ಇವತ್ತೊಂದೇ ದಿನ ಅಲ್ಲ, ಇವತ್ತು ಮತ್ತು ನಾಳೆ 2 ದಿನ ಕೂಡ ನಡೆಯುತ್ತೆ. ಸೊ ನೀವು ಎಲ್ಲರೂ ಮತ್ತೆ ಮಗದೊಮ್ಮೆ ತುದಿಗಾಲಲ್ಲಿ ಕಾಯ್ತಾ ಇರೋದು ಆ ಒಂದು ಹೊಸ 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 ಮೈಲಿಗಲ್ಲುಗಳನ್ನ ಸೃಷ್ಟಿ ಮಾಡೋಕೆ, ಮೈಲಿಗಲ್ಲುಗಳಿಗೆ ಸಾಕ್ಷಿ ಆಗೋಕೆ ಕಾದು ನಿಂತಿರುವಂತ ಕೋಣಗಳನ್ನ ನೋಡೋಕೆ. ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಬೆಂಗಳೂರು ತುಳುಕೋಟ ಕುಣಿಗಲ್ ಅಡ್ಡಲಗೆ ಕೋಣಗಳು. ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕನೆಯಲಗೆ ಕೋಣಗಳು. ಕಾಲೇಜ್ ದಿನಗಳಲ್ಲಿ ಡಿಗ್ರಿ ಮಾಡ್ಕೊಂಡಿರುವಾಗಲೇ ಕೋಣಗಳ ಯಜಮಾನನಾಗಿರ್ತಕ್ಕಂಥವರು. ತಮ್ಮ ಅಜ್ಜನ ಕಾಲದಲ್ಲಿ ಕೋಣ ಓಡಿಸ್ತಾ ಇದ್ದಂತ ನೆನಪಲ್ಲಿಟ್ಟುಕೊಂಡು ಕಾಲೇಜ್ ಹೋಗ್ಬೇಕಾದ್ರೇನೆ ಕೋಣಗಳ ಯಜಮಾನನಾಗಿ ಬಹುಮಾನ ವಿಜೇತ ಕೋಣಗಳ ಯಜಮಾನ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಅಡ್ಡಾಲಗೆ ಕೋಣಗಳು. ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕನೆಯಲಿಗೆ ಕೋಣಗಳು ಕರೆಗೆ ಇಳಿತಾ ಇವೆ. ಈಗಿನ ಯುವಕರಿಗೆ, ಈಗಿನ ಯೂತ್ಸಿಗೆ ತುಂಬಾನೇ ಮಾದರಿ. ಇವರು ಮಕ್ಕಳನ್ನ ನೀರ ಹತ್ರ ಬಿಡೋಕೆ, ಕೆಸರ ಹತ್ರ ಬಿಡೋಕೆ ತುಂಬಾ ಸಲ ಯೋಚನೆ ಮಾಡುವಂತ ಈ ಕಾಲದಲ್ಲಿ ಒಂದು ಕೋಣದ ಜೊತೆಗೆ ಒಂದು ಕೆಸರಿನಲ್ಲಿ ಓಡಿ 11.74 ಸೆಕೆಂಡ್ಗಳಲ್ಲಿ ಒಂದು ಕ್ರಮಾಂಕವನ್ನು ತಲುಪೋದಿದೆಯಲ್ಲ, ಅದು ನಿಜವಾಗ್ಲೂ ತಮಾಷೆ ಮಾತಲ್ಲ. ಸೊ ನೋಡೋಣ ಈಗ ಮುಂದಿನ ಕೋಣ ಯಾವುದು ಅಂತ. ಬೆಂಗಳೂರು ತುಳುಕೋಟ ಕುಣಿಗಲ್ ರಾಜೇಶ್ ಬೆಂಗಳೂರು ತುಳುಕೋಟದಾಗಲ್ಲ. ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರು ಕಳೆದ ವರ್ಷದ
ಕೊನೆಯ 8 ಕಂಬಳಗಳಲ್ಲಿ 8 ಕೂಡ ಪ್ರಥಮ ಬಹುಮಾನವನ್ನು ಪಡೆದವರು. 10 ಕಂಬಳಗಳಲ್ಲಿ 10 ಬಹುಮಾನವನ್ನು ಪಡೆದಂತ ಅಡ್ಡಾಲಗೆ ಕೋಣಗಳ ಯಜಮಾನರು ಬೋರಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಪ್ರಥಮ ಬಾರಿಗೆ ಕನಾಲಗಿ ವಿಭಾಗದಲ್ಲಿ ಕರೆಗೆ ಇಳಿಸಿದ ದಿವಸವೇ ಪ್ರಥಮ ಬಹುಮಾನವನ್ನು ಪಡೆದಂತಹ ಕೋಣಗಳು ಬೋರಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಒಂದಲ್ಲ ಒಂದು ಕಂಬಳದಲ್ಲಿ ಸಾಧನೆ ಮಾಡೋರಿದ್ದಾರೆ. ನಿರಂತರ 10 ಕಂಬಳದಲ್ಲಿ ಸಾಧನೆ ಮಾಡಬೇಕು ಅಂತಿದ್ರೆ ಅದು ಚೆನ್ನಾಗಿ ಓಡಬೇಕು, ಅದು ಚೆನ್ನಾಗಿರುವ ಓಟಗಾರನು ಬೇಕು, ಕೋಣಗಳು ಚೆನ್ನಾಗಿರ್ಬೇಕು. 10 ಬಹುಮಾನಗಳ ಒಡೆಯನ ಕೋಣಗಳು ಕರೆಗೆ ಇಳಿತಾ ಇವೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಜನಸಾಗರ ಯಾವ ರೇಂಜ್ಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಕಂಬಳವನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ತುದಿಗಾಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಕರೆಕ್ಟಾ? ಸರಿ ಸರಿ. ಸೆಲ್ಫಿ ಸ್ಟಿಕ್ ಹಿಡಿದಿರೋ ಮಕ್ಕಳಿಂದ ಹಿಡಿದು ವಾಕಿಂಗ್ ಸ್ಟಿಕ್ ಹಿಡಿದಿರೋ ಅಜ್ಜಿ ತಾತ ಎಲ್ಲ ವಯಸ್ಸಿನ ವರ್ಗದವರು ಕೂಡ ಇವತ್ತು ಈ ನಮ್ಮ ಕಂಬಳದಲ್ಲಿ ಸಾಕ್ಷಿಯಾಗಿದ್ದಾರೆ. ಜೋಗ್ಲು ಹೆಮ್ಮೆ ಪಡುವಂಥ ವಿಷಯ ಕರಾವಳಿಯ ಜನತೆ, ಯಾಕಂದ್ರೆ ಕರಾವಳಿಯ ಸಂಸ್ಕೃತಿಯನ್ನ, ಕರಾವಳಿಯ ನೆಲೆಯನ್ನ ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ಬಿಗ್ ಸ್ಕೇಲಲ್ಲಿ ಮಾಡೋದು ತಮಾಷೆ ಮಾತೇ ಅಲ್ಲ. ಆಮೇಲೆ ಒಂದು ಕರಾವಳಿಯ ಒಂದು ಭಾಗ, ಕರ್ನಾಟಕದ ಒಂದು ಭಾಗವಾದಂಥ ಕರಾವಳಿಯವರು ಈ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಮುಂದೆ ಬಂದಾಗ ಅವರಿಗೆ ಸಾಥ್ ಕೊಡೋಕೆ ಇಡೀ ಕರ್ನಾಟಕನೇ ಜೊತೆಯಾಗಿ ನಿಂತಿದೆ ಅನ್ನೋದಕ್ಕೆ ಮರು ಮಾತಿಲ್ಲ ಅನ್ನೋದಕ್ಕೆ ಇದಕ್ಕೆ ಇನ್ನೊಂದು ಸಾಕ್ಷಿಯಾಗಿ ಇಷ್ಟು ಇಲ್ಲಿ ಸೇರಿರುವಂಥ ಲಕ್ಷಾಂತರ ಜನತೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೋದರೆ ಇಡೀ ಪ್ರಪಂಚನೇ ನಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ ಅಂತ ಏನು ಹೇಳ್ತಾರೆ, ಆ ಮಾತು ನಿಜವಾಗ್ತೂ ಇವತ್ತು ಅಕ್ಷರ ಸಹ ಸತ್ಯವಾಗಿದೆ. ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕ, ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕರ ಕೋಣಗಳು, ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕರ ಕೋಣಗಳು ಕರೆಗೆ ಇಳಿತವೆ. ಅಡ್ಡಲಗಿ ವಿಭಾಗದಲ್ಲಿ ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕರ ಕೋಣಗಳು. ನಂದಳಿಕೆ 9.83 9.83. ಕಂಬಳದ ಇತಿಹಾಸದಲ್ಲಿ ಕಾಲದಲ್ಲಿ 6.5 ಕೋಲಿಗೆ 7.5 ಕೋಲಿಗೆ ಏಕಕಾಲದಲ್ಲಿ ನಿಶಾನೆ ಹಾಕಿದ 3 ದಾಖಲೆಗಳನ್ನು ಹೊಂದಿರತಕ್ಕಂಥವರಿದ್ರೆ ಅದು ವಾಮಂಜೂರು ತಿರುವೈಲ್ಗುತ್ತು ನವೀನ್ ಚಂದ್ರ ಅರ್ವಾಳ ಕೋಣಗಳು. ಏಕಕಾಲದಲ್ಲಿ 2 ನಿಶಾನೆಗೆ ನೀರು ಹಾಯಿಸುವುದು ಅಷ್ಟೇನು ಸುಲಭದ ಕೆಲಸ ಅಲ್ಲ. ಅಂತ ಕೋಣಗಳು ಕೂಡ ಕಂಬಳದಲ್ಲಿ ಭಾಗವಹಿಸಿವೆ. ಇವತ್ತು ಭಾಗವಹಿಸಿದ ಎಲ್ಲಾ ಕೋಣಗಳು ಕೂಡ ನಿಶಾನೆಗೆ ನೀರು ಹಾಯಿಸುವ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಬಹುಶಃ ಕಂಬಳ ಕ್ಷೇತ್ರಕ್ಕೆ ಪ್ರಪ್ರಥಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇದ್ರೆ ಅದು ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರು ಕರೆಗೆ ಇಳಿತಾ ಇದ್ದಾರೆ. ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಕಂಬಳ ಕ್ಷೇತ್ರದ ತೆಂಕು ಬಡಗುಗಳ ಆ ಸಮ್ಮಿಲನವನ್ನು ಹೊಂದಿರತಕ್ಕಂಥ ಕೋಣಗಳ ಯಜಮಾನರು. ಬಡಗು ಕಡೆಯಲ್ಲಿ ಕೂಡ ಬಹುಮಾನ ಪಡಿತಾರೆ, ತೆಂಕು ಕಡೆಯಲ್ಲಿ ಕೂಡ ಬಹುಮಾನ ಪಡೆಯುವಂತ ಬಡಗು ತೆಂಕುಗಳ ಕೊಂಡಿಯಾಗಿರ್ತಕ್ಕಂಥ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಅವರ ಕೋಣಗಳು ಕರೆಗೆ ಇಳಿತಾ ಇವೆ. ಅವರ ಕೋಣಗಳನ್ನ ಓಡಿಸ್ತಕ್ಕಂಥ ಗೋಪಾಲ್ ನಾಯ್ಕ್, ಇವರಿಗೂ ಕೂಡ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಂತ ಓಟಗಾರ ಗೋಪಾಲ್ ನಾಯ್ಕ್ ಅವರು ಕೂಡ ಕರೆಗೆ ಇಳಿತಾ ಇದ್ದಾರೆ. ಸುಮ್ಮ ಕೈ ಎತ್ತಿ ಗೋಪಾಲ್ ನಾಯ್ಕ್ರ. ಸಾಂಪ್ರದಾಯಿಕ ಕಂಬಳದಲ್ಲಿ ಓಡಿಸಿ, ಈಗಿನ ಆಧುನಿಕ ಕಂಬಳದಲ್ಲಿ ಓಡಿಸಿ ಬಹುಮಾನ ಪಡೆದಂತ ಒಬ್ಬ ಓಟಗಾರ ಗೋಪಾಲ್ ನಾಯ್ಕ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕಿದ್ದೇವೆ. SMS ಫ್ಯಾಮಿಲಿ ಬ್ಯಾಂಗ್ಳೂರ್ನವರ ಕೋಣಗಳು ಕರೆಗೆ ಇಳಿತಾ ಇವೆ. ಹಲವಾರು ಸಂದರ್ಭದಲ್ಲಿ ಆ SMS ಮುಖಾಂತರ ಹಲವಾರು ಕುಟುಂಬಗಳಿಗೆ ಸಾವನ್ನು ಮಾಡಿರ್ತಕ್ಕಂಥ ಒಂದು ತಂಡ ಬೆಂಗಳೂರು ತಂಡ. ಕಂಬಳದಲ್ಲಿ ತೊಂದರೆಗೀಡಾದವರಿಗೆ ಸಹಾಯ ಹಸ್ತವನ್ನು ಮಾಡಿದಂತಹ ತಂಡ SMS ಬ್ಯಾಂಗ್ಳೂರು ತಂಡ. ಈ ದಿನ ಕಂಬಳದ ಕೋಣಗಳ ಜೊತೆ ಕರೆಗೆ ಇಳಿತಾ ಇದ್ದಾರೆ SMS ಬ್ಯಾಂಗ್ಳೂರು ತಂಡ. ಹಲೋ, ಹರೆಕಳ ಕೌಡೆಲು ಗೊತ್ತು ಮಿಥುನ್ ಎಂಬ್ರೈಕಲ್ನ 2 ನಂಬರ್ ಬಲದ ಚಾನ್ಸ್ ಮಹಾರಾಜ ಕರೆಡ್ತಾರೆ. ಸರಿ ಬರೋದು
ಹಲೋ ಓ ಬೆಳ್ಳಿಪ್ಪಾಡಿ ಕೈಪ ಕೇಶವ ಭಂಡಾರ್ ಹಾ. ಪದ್ಮನಾಭ ಪಕ್ಕಳೆರು ಸದಾಶಿವ ಸಾಮಾನ್ಯ ಉಲ್ಲಾರಣ ನಿಶಾಂದಲ್ಪ ಕೈದರ್ಬಿ ಜೈ ರೆಡಿ ಉಳ್ಳರದೆ ಮೋಜಿ ನಿಶಾಂದಲ್ಪಲ್ಲ ಜನ ಹೊತ್ತಿದ್ದಾರೆ ನಿಶಾನಿಗೆ ಸುರೂತ ಜತ್ತಿ ಸುತ್ತರೇನು ಇರಬಾರ್ದು ಅಂತ ಸಂತೋಷ ಅರೆಕಳ ಕವಡೆಯಲ್ಲಿ ಗೊತ್ತು ಮಿಥುನ್ ಎಂ ರೈಕಲ್ನ ರಡನೇನ ಬರದ ಬಲ್ಲದ ಮನ ಚಾನ್ಸ್ ಇರಲು ಅರೆಕಳ ಕವಡೆಯಲ್ಲಿ ಗೊತ್ತು ಮಿಥುನ್ ಎಂ ರೈ ಅವರ ಕೋಣಗಳ ಅರೆಕಳ ಕವಡೆಯಲ್ಲಿ ಗೊತ್ತು ಮಿಥುನ್ ಎಂ ರೈ ಅವರ ಕೋಣಗಳು 10:54 ಮಿಥುನ್ ಎಂ ರೈ ಅವರ ಕೋಣಗಳು ಕೇವಲ 10.56 ಸೆಕೆಂಡ್ಗಳಲ್ಲಿ ಎಂಡಿಂಗ್ ಪಾಯಿಂಟ್ ಅನ್ನ ತಲುಪಿರ್ತಾರೆ. ಅಂದ್ರೆ ಮಂಜೊಟ್ಟಿ ಅಂತ ನಾವು ಏನ್ ಹೇಳ್ತೀವಿ, ಈ ಎಂಡಿಂಗ್ ಪಾಯಿಂಟ್ ಅನ್ನ ಕೇವಲ 10.56 ಸೆಕೆಂಡ್ಗಳಲ್ಲಿ ತಲುಪಿರ್ತಾರೆ. ನೋಡೋಣ ಈಗ ಮುಂದೆ ಬರುವ ಕೋಣ ಒಂದು ಹೊಸ ದಾಖಲೆಯನ್ನ ಹುಟ್ಟಾಕುತ್ತಾ ಅಥವಾ ಹಳೆಯ ದಾಖಲೆಯನ್ನು ಮುಟ್ಟೋದಕ್ಕೆ ಆಗೋದಿಲ್ವೋ ಸಾಧ್ಯನೇ ಇಲ್ಲ. ಅದು ಯಾಕಂದ್ರೆ ಏನು ಕೋಣಗಳಿದೆ, ಅದು ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಭಂಗೇರ 11:70 ಇಡೀರಿ ಬ್ಯಾಂಗ್ಳೂರು ಊರು ಬಿಟ್ಟು ನಾವು ಬ್ಯಾಂಗ್ಳೂರಿಗೆ ಅಥವಾ ಇನ್ಯಾವುದೋ ಒಂದು ಊರ ಕಡೆ ಹೋದಾಗ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೇನೆ ನಮಗೆ ತಿಂಗಳು ಕೆಲವೊಂದ್ಸಲ ವರ್ಷಗಳು ಆಗೋಗುತ್ತೆ. ಆದ್ರೆ ಈ ಕೋಣಗಳು ಬಂದು ಬರೀ 2 ದಿನ ಆಗಿದ್ದಷ್ಟೇ. ಸಾಮಾನ್ಯವಾಗಿ ಊರ ಕಡೆ ಕಂಬಳ ಆಯ್ತು ಅಂತ ಹೇಳಿದ್ರೆ 2 ರಿಂದ 3 ತಾಸು ಜರ್ನಿ ಮಾಡ್ಕೊಂಡು ಅಲ್ಲಿ ಕಂಬಳನ ಮುಗಿಸ್ಕೊಂಡ್ ಬರ್ತಾರೆ. ಆದ್ರೆ ಈ ಕೋಣಗಳು ಫಾರ್ ದ ವೆರಿ ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ 9 ರಿಂದ 10 ತಾಸುಗಳ ಕಾಲ ಜರ್ನಿಯನ್ನ ಮಾಡ್ಕೊಂಡು ಬಂದಿರ್ತಾರೆ. ನಿಜವಾಗ್ಲೂ ಅಷ್ಟು ಜರ್ನಿ ಮಾಡಿ ಆ ಕೋಣಗಳು ಅಷ್ಟು ಟಯರ್ಡ್ ಆದ್ರೂ ಕೂಡ ಇಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾವೆ. ನಿಜವಾಗ್ಲೂ ಕನ್ನಡಿಗರಾದಂತ ನಾವು ಈ ಒಂದು ಕಲೆಯನ್ನ, ಈ ಒಂದು ಆಟವನ್ನ ಹಾಗೂ ಈ ಆಟದಲ್ಲಿ ಸ್ಪೋರ್ಟಿವ್ ಆಗಿ ಭಾಗವಹಿಸ್ತಿರ್ತಕ್ಕಂಥ ಕೋಣಗಳನ್ನ ಹಾಗೂ ಅದನ್ನ ಓಡಿಸ್ತಾ ಇರೋರನ್ನ ನಾವು ಶ್ಲಾಘಿಸಲೇಬೇಕು, ಮನಸಾರೆ ಶ್ಲಾಘಿಸಬೇಕು. ನೋಡ್ಬೇಕಂತ ವಾಲಂಟಿಯರ್ ತುಂಬಿಕೊಂಡಿದ್ದೀರಾ? ಹಲೋ ಅದೇನಾ ವಿಜಯನಾ? ಹಲೋ ವಾಲಂಟಿಯರ್ ಅಲ್ಲದವರು ಯಾರು ಕೂಡ ಅಲ್ಲಿ ನಿಲ್ಬಾರ್ದು. ಆಯ್ತು, ವಾಲಂಟಿಯರ್ ಅಲ್ಲದವರು ಮಂಜುಟ್ಟಿಯಲ್ಲಿ ಯಾರು ನಿಲ್ಬಾರ್ದು. ಹಲೋ ಹಲೋ ಅಡ್ಡಪಲ ಇದೆ ಕನ್ನಪಲ ಇದ್ರಲ್ಲ ಜತ್ತಿ ಬೇಕು ನಾವೇ ಚಾನ್ಸ್ ಅತಿ ಬಲದಲ್ಲಿ ಚಾನ್ಸ್ ಅತಿ. ಹಲೋ 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 ಏನು ಬನ್ನೆ ಪಾತೇನೆ ಕೇಳೋಣ ಇದ್ದಾರೆ ಹಿಡಿದು ಬಲ್ಲದ ಚಾನ್ಸ್ ಅಂದ ಹೊರಲೆತ್ತ ಬನ್ನಿ ವಿಜಯ ಬಲ್ಲದ ಎಲ್ಲಿ ಚಾನ್ಸ್ ಇದ್ದಾರೆ ಅವಳು ಐತೆ ಬೇರಿಗೆ ನಾವೆರ್ದ ಇಲ್ಲ ಬಲ್ಲುದ ಇಲ್ಲಿ ಬೇರಿಗೆ ನಾವೆರ್ದ ಇಲ್ಲ ನಾವೆರ್ದ ಇಲ್ಲಿ ಆಗ್ಬೇಕು ನಾವೆರ್ದ ಮಲ್ಲ ಅಂದೆ. ಕಾಂತಾವರ ಬೇಲಾಡಿ ಬಾವು ಅಶೋಕ್ ಶೆಟ್ಟರ್ನ ಕನಪಲ ಇದ್ರಲು ಮಹಾರಾಜ ಕೆರೆತಾರ ಒಂದು ಲೇರು. ಹಲೋ ಓ ಕನಪಲ್ಲ ದಡ್ಡಪಲ್ಲದ ಬತ್ತಿಗೆ ನಾವೆರ್ದ ಇಲ್ಲಿ ಚಾನ್ಸ್ ಗಳಿತ್ತಲ್ಲ ನಾವೆರ್ದ ಇಲ್ಲಿ ಇರಲಿ ಬರೋದು ಆಗ್ಲಿ ಮರ ಬರೋ ಗಿತ್ತಿದರಿಗೆ ನಾವೆರ್ದ ಇಲ್ಲಿ ಇರಲಿ ಚಾನ್ಸ್ ಬರೋದು ನಾವರ್ದಿಲ್ಲ ಚಾನ್ಸ್ ಗಿಡವರ ಮಾತೆಲ್ಲ ಒಂದು ಚಾನ್ಸ್ ಆದ ಅಡ್ಡಬಲ ಇದ್ದಾರೆ ಬರ್ಬಿಡತ್ತೆ ಆತರಿಗೆ ಐತೆ ಬೇರಿಗೆ ನಾವೆರ್ದ ಇಲ್ಲಿ ಚಾನ್ಸ್ ಗಳಿತ್ತಲ್ಲ ಅಲ್ಪ ಮೈಕ್ ಕೊಡ ಅನ್ಸೋದು. ಹೊಸ್ಮಾರು ಸುರೇಶ್ ಶೆಟ್ಟಿ ಅವರ ಕೋಣಗಳು, ಹೊಸ್ಮಾರು ಸುರೇಶ್ ಶೆಟ್ಟಿ ಅವರ ಅಡ್ಡ ಇಲಾಖೆ ವಿಭಾಗದ ಕೋಣಗಳು ಕರೆಗೆ ಇಳಿತಾ ಇವೆ. ಹೊಸ್ಮಾರು ಸುರೇಶ್ ಶೆಟ್ಟಿ ಅವರ ಕೋಣಗಳು ಇದೀಗ ಅಖಾಡಕ್ಕೆ ಇಳಿದಕ್ಕೆ ಸಜ್ಜಾಗಿದೆ. ಸೊ ಆ ಕೋಣಗಳನ್ನ ಆ ಒಂದು ವೇಗದಲ್ಲಿ ತಲುಪೋದಕ್ಕೆ ಈಗಾಗಲೇ ಅದನ್ನ ಓಡಿಸೋರು ಹಾಗೇನೆ ಆ ತಂಡದವರು ಅದನ್ನ ತಯಾರು ಮಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೋಣಗಳು ಓಟಕ್ಕೆ ಇಳಿಬಹುದು. ಆ ಒಂದು ಕ್ಷಣಕ್ಕೋಸ್ಕರ ನಾವಿಲ್ಲಿ ಲಕ್ಷಾಂತರ ಜನ ಕಾಯ್ತಾ ಇದ್ದೀವಿ. ಹೊಸ್ಮಾರು ಸುರೇಶ್ ಶೆಟ್ಟಿ ಅವರ ಕೋಣಗಳು ಹಗ್ಗ ಹಿರಿ ವಿಭಾಗದ 4 ಚಾನ್ಸ್ ಮುಗಿದ ಕೂಡಲೇ ನೇಗಿಲು ಕಿರಿ ವಿಭಾಗದ ಕೋಣಗಳು ಸ್ಪರ್ಧೆ ಚಾನ್ಸ್ ಓಡಿಸಲು ತಯಾರಾಗಬೇಕು. ನಾವಿರದೆ ಎಲ್ಲಿ ಇರಲು ತಯಾರಾಡೋಣ.
ಚೂರು ಕೇಳ್ತಾ ಇದ್ದಾರೆ. ದಯವಿಟ್ಟು ವಾಲಂಟಿಯರ್ ಅಲ್ಲದವರು ಕೋಣಗಳನ್ನು ಹಿಡಿಯೋರು ಬಿಟ್ಟು ಉಳಿದವರು ದಯವಿಟ್ಟು ಮುಂಚೂಣಿಯಿಂದ ಜಾಗ ತೆರವು ಮಾಡಿ. ಅತಿಕ್ರಮಣ ಪ್ರವೇಶ ಮಾಡಿದಿರಿ ಕೆಲವು. ಮಕ್ಕಳಿಗೆ ಆಗಮಿಸುವಂತಹ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಶ್ರೀಮತಿ ಪ್ರಿಯಾಂಕಾ ಜೋರಾದ ಚಪ್ಪಾಳೆಯ ಪ್ರೋತ್ಸಾಹದೊಂದಿಗೆ ಈ ವೇದಿಕೆ ಮೇಲ್ಭಾಗಕ್ಕೆ ಪ್ರೀತಿಪೂರ್ವಕವಾಗಿ ಆವರಿಸಿಕೊಳ್ತಾ ಇದ್ದೇವೆ. ಹಲೋ, ಓ ಕನಾಲಿಗೆ ಕೋಣಗಳಲ್ಲ, ಕಾಂತಾವರ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ ಕನಾಲಗಿ ವಿಭಾಗದ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಫೋಟೋಗ್ರಫಿ ಅವರು ಕನಾಲಗಿ ನೀರು ಚಿಮ್ಮಿಸುವಿಕೆಯ ಅತ್ಯಂತ ಸುಂದರ ಕ್ಷಣದ ಸಾಕ್ಷಿ ಆಗ್ತಕ್ಕಂಥ ಕನಾಲಗಿ ವಿಭಾಗದ ಕೋಣಗಳು ತಯಾರಾಗ್ತಾ ಇವೆ ಮಹಾರಾಜ ಕೆರೆಯಲ್ಲಿ. ಫೋಟೋಗ್ರಾಫರ್ಸ್ಗೆ ನಿಮ್ಮ ಇಲ್ಲ ಇರುವಂತಹ ಕ್ಯಾಮರಾಗಳಲ್ಲಿ ಫೋಟೋ ಸೆರೆ ಹಿಡಿಯೋರು, ವೇದಿಕೆಯಲ್ಲಿ ಇರ್ತಂತ ಗಣ್ಯಾತಿ ಗಣ್ಯರಿಗೆ ಕೂಡ ಒಂದು ಕನಾಲಗಿಯ ಸ್ಪರ್ಧೆಯನ್ನು ನೋಡಬೇಕು ಅನ್ನುವಂಥ. ಹಲೋ 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 ಆಗಮಿಸಿದ ಎಲ್ಲ ಹಲೋ ಹೈಕೋರ್ಟ್ ಓ ನ್ಯಾಯಮೂರ್ತಿಗಳವರಿಗೆ ಕಡಪಲೆ ಅಡಪಲೆ ಜತ್ತಾಡಿ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಕೋಣಗಳು ಯಾವ ಕ್ಷಣಕ್ಕೆ ಬೇಕಾದರೂ ಓಟಕ್ಕೆ ಸಜ್ಜಾಗ್ಬೋದು. ಯಾಕಂತ ಹೇಳಿದ್ರೆ ಇದು ಕಂಬಳದ ಒಂದು ರೀತಿ ರಿವಾಜುಗಳು. ಏನಂದ್ರೆ ಕೋಣ ಅಲ್ಲಿ ಬಿಟ್ಟಿದ ಕೂಡಲೇ ಅದು ಓಡಬೇಕು ಅಂತೇನಿಲ್ಲ, ಅದು ಸ್ವಲ್ಪ ನಿಂತು ಅದು ಫಸ್ಟು ಕೆಲವೊಂದ್ಸಲ ಯಾಕಂದ್ರೆ ಹೆದರ್ತದೆ. ಊರು ಬಿಟ್ಟು ಊರಿಗೆ ಬಂದಿರೋದ್ರಿಂದ ಹೊಸ ಜಾಗ, ಹೊಸ ಪರಿಸರ, ಆ ಒಂದು ಎಲ್ಲ ಮೈ ಚಳಿಯನ್ನು ಬಿಟ್ಟು ಅದು ಒಂದು ಕ್ಷಣ ಓಟಕ್ಕೆ ಕಿತ್ತರೆ ಅದು ಸೆಕೆಂಡ್ಗಳಲ್ಲಿ ತಾನು ತಲುಪಬೇಕಾದಂಥ ಜಾಗವನ್ನು ತಾನು ತಲುಪುತ್ತೆ. ಸೊ ನೋಡೋಣ, ನೋಡಿ ಹೇಳಿದಾಗೆ ಓಡಿದೆ ಅಶೋಕ್ ಶೆಟ್ಟರ್ ಕಾಪಾಡಿದ್ರು. ಕಾಂತಾವರ 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 ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕೋಣಗಳು. ತೆಕ್ಕಟ್ಟೆ ಸುಧೀರ್ ಒಂದು ಚಾನ್ಸ್ ಬಿಡ್ತಾ ಇದ್ದಾರೆ. ನೀವಲ್ಲಿ ಹೇಳಿ, ಮೇಲೆ ಮೇಲೋಗಿ ಮೇಲೆ ಮೇಲೋಗಿ, ಇಲ್ಲಿ ಕಟ್ ಬೇಗ ಬನ್ನಿ ಅಲ್ಲೇ ಮೇಲ್ಗಡೆ ಹೋಗಿ. ಹಾಯ್, ಅಲ್ಲೇ ಮೇಲತ್ತೆ. ಕೊಳಚೂರು ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಕೋಣಗಳು ನೋಡ್ತಾ ಇರ್ಬೋದು. ನೀರನ್ನ ಹೇಗೆ ಒಳ್ಳೆ ವಾಟರ್ ಫಾಲ್ಸ್ ತರ ಚಿಮ್ಮಿಸ್ಕೊಂಡು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ನತ್ತ ಅಂದ್ರೆ ಗಂತಿನಿಂದ ಮಂಜುಟ್ಟಿ ಕಡೆಗೆ ಓಡ್ತಾ ಇದೆ. ಹಲೋ 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 ಓ ಓ ಜೊತೆಗೆ ಚಾನ್ಸ್ ಎಲ್ಲ ಬಿಡೋಲ್ಲ ಬಿಡಲಿ ಎರ್ಮಾಳ್ ರೋಹಿತ್ ಹೆಗ್ಡೆರ್ನ ಒಂಜಿನ ನಂಬರ್ದ ಬಲದ ಮಲ ಚಾನ್ಸ್ ಎಲ್ಲೂ ಮಹಾರಾಜ ಕೆಡ್ತಾರ ಆ ಕಡೆ ಈ ಕಡೆ ಇರುವವರು ಎಲ್ಲರೂ ದಯವಿಟ್ಟು ಯಾರು ಇಲ್ಲಿ ಅವರು ಬಿಟ್ಟು ಬೇರೆಯವರೆಲ್ಲ ತೆರಳಬೇಕು ದಯವಿಟ್ಟು. ಅಣ್ಣ, ಫೋಟೋಗ್ರಾಫಿಯಲ್ಲಿ ಒಂದು ವಿನಂತಿ, ನೀವು ಫ್ಲಾಶ್ ಹಾಕ್ಬೇಡಿ. ನಿಜವಾಗ್ಲೂ ಈ ಒಂದು ದೃಶ್ಯ ವೈಭೋಗ ನೀವು ನೋಡ್ತಾ ಇರ್ಬೋದು. ಆ ಸ್ಲೋ ಮೋಷನ್ ಎಫೆಕ್ಟ್ ನಲ್ಲಿ ಕೂಡ ಅದೆಷ್ಟು ಅದ್ಭುತವಾಗಿ ಯಾವುದೊಂದು ಚಿತ್ರದ ದೃಶ್ಯೀಕರಣ ತರದೇ ಅಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಎರಡು ಕೋಣಗಳು ನೀರನ್ನ ಚಿಮ್ಮಿಸ್ಕೊಂಡು, ಅದು ಮುಗಿಲೆತ್ತರಕ್ಕೆ ನೀರನ್ನ ಚಿಮ್ಮಿಸ್ಕೊಂಡು ತಾವು ತಲುಪಬೇಕಾದಂಥ ಸ್ಥಾನವನ್ನ ಮಂಜುಟಿ ಕಡೆಗೆ ತಲುಪ್ತಾ ಇದ್ದಾರೆ. ಸೊ ನೋಡೋಣ ಈಗ ಮುಂದೆ ಅಖಾಡಕ್ಕೆ ಮುಂದೆ ಕರೆಗೆ ಎಂಟ್ರಿ ಕೊಡ್ತಿರುವಂತ ಕೋಣ ಯಾವುದು ಅಂತ. ವಿಜಯನ ಓ ಚಾನ್ಸ್ ಇಲ್ಲ, ರಡ್ಡ ಕರೆಕ್ಟ್ ಚಾನ್ಸ್ ಇಲ್ಲ ಬಿಡುಪ. ಒಂದೊಂದು ಜೊತೆ ಬಿಡ್ಲೆ ಅನಿರುದ್ಧ ಅವರಿಗೆ ಜೊತೆಗೆ ಚಾನ್ಸ್ ಇಲ್ಲ ಬಿಡಲೈತಿ ಬಿಡಲಿ, ಒಂದೇ ಜಾತಿಯನ್ನು ಬಿಡಲಿ. ಎರ್ಮಾಳ್ ರೋಹಿತ್ ಹೆಗ್ಡೆರ್ನ ಒಂಜಿನ ನಂಬರ್ದ ಬಲದ ಮಲ ಚಾನ್ಸ್ ಎಲ್ಲೂ ರಾಜ ಕೆರೆಟ್. ಸರಿ, ಕೊಳಚೂರು ಸುಕುಮಾರ್ ಶೆಟ್ಟರ್ನ ಬಲದ ಮಲ ಚಾನ್ಸ್ ಎಲ್ಲೂ ಮಹಾರಾಜ ಕೆರೆಟ್. ಅನಿರುದ್ಧ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅದೇ ರೀತಿ ಕನ್ನಡ ಚಿತ್ರರಂಗದ ಅದ್ಭುತ ನಟ ಉಪೇಂದ್ರ ಅವರ ಶ್ರೀಮತಿಯಾಗಿರುವ ಪ್ರಿಯಾಂಕಾ ಉಪೇಂದ್ರ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ವೇದಿಕೆಯಲ್ಲಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ನಮ್ಮ ಪ್ರಸಿದ್ಧವಾದ ಕಂಬಳವನ್ನ ವೀಕ್ಷಿಸೋಕೆ ಹಲವಾರು ಸ್ಟಾರ್ ನಟ ನಟಿಯರು ರಾಜಕಾರಣಿಗಳು ಈಗಾಗಲೇ ಬರ್ತಾ ಇದ್ದಾರೆ. ಸೊ ಅದ್ರಲ್ಲಿ ನೀವು ನೋಡ್ತಿರ್ಬೋದು, ಇದೀಗ ತಾನೇ ಪ್ರಿಯಾಂಕಾ ಉಪೇಂದ್ರ ಅವರು ಹಾಗೇನೆ ಅನಿರುದ್ಧ ಅವರು ಕಿರುತೆರೆ ಹಾಗೂ ಹಿರಿತೆರೆಯ ನಟ
ಇದೀಗ ತಾನೇ ನಮ್ಮ ಕಂಬಳದ ವೀಕ್ಷಣೆಗೆ ಬಂದಿರ್ತಾರೆ. ಅವರಿಗೆ ನಮ್ಮ ಇಡೀ ಕಂಬಳದ ಸಮಿತಿಯ ಪರವಾಗಿ ಹಾಗೂ ಇಡೀ ರಾಜ್ಯದ ಪರವಾಗಿ ಸ್ವಾಗತ ಸುಸ್ವಾಗತ. ಮಾಲ್ ರೋಹಿತ್ ಹೆಗಡೆ ಅವರ ಕೋಣಗಳು ರಾಜಕೀಯಲ್ಲಿ ಕೊಳಚೂರ್ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರು ಅಮರನಾಥ್ ಗೌಡ ಮತ್ತು ವಿಶ್ವಾಮಿತ್ರ ಗೌಡರವರು ಅಮೆರಿಕದಿಂದ ಬಂದಿದ್ದಾರೆ. ಓ ಕೂಡ ಸ್ವಾಗತವನ್ನು ಕೋರ್ತೇನೆ. ಸರಿ, ಕಂಬಳಕ್ಕಾಗಿಯೇ ಬಂದಿರೋದು. ಗೌರವಾಧ್ಯಕ್ಷರಾದ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸರಿ, ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ. ಎರ್ಮಾಲ್ ರೋಹಿತ್ ಹೆಗಡೆಯನ್ನ ವಜನ ನಂಬರ್ ಮಲ್ಲ ಚಾನ್ಸ್ ಇರಲು. ಎರ್ಮಾಲ್ ರೋಹಿತ್ ಹೆಗಡೆ ವಂಜನ ನಂಬರ್ ವಲ್ಲಮಲ್ಲ. ಎರ್ಮಾಲ್ ರೋಹಿತ್ ಹೆಗಡೆ ಅವರ ಎ ಕೋಣಗಳು ರಾಜಕರೇಲ್ ಮತ್ತು ವಿಶ್ವಾಮಿತ್ರ ಗೌಡರವರು ಅಮೆರಿಕದಿಂದ ಬಂದಿದ್ದಾರೆ. 9.78 9.7. ಯರ್ಮಾಳ್ ರೋಹಿತ್ ಹೆಗಡೆ ಅವರ ಕೋಣಗಳು ಕೇವಲ 9.75 ಸೆಕೆಂಡ್ಗಳಲ್ಲಿ ತಮ್ಮ ಕ್ರಮವನ್ನು ಕ್ರಮಿಸಿರ್ತಾರೆ. ನಿಜವಾಗ್ಲೂ ಇದು ಅಮೋಘವಾದಂತಹ ಒಂದು ಸಾಧನೆ. ಕೇವಲ 9.75 ಸೆಕೆಂಡ್ಗಳಲ್ಲಿ ಗಂತಿನಿಂದ ಮಂಚುಟಿ ಕಡೆಗೆ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ಕಡೆಗೆ ತಲುಪೋದೇನಿದೆ ಅದು ನಿಜವಾಗ್ಲೂ ತಮಾಷೆ ಮಾತಲ್ಲ. ನೋಡೋಣ ಈಗ ಮುಂದೆ ಬರುವಂತ ಕೋಣ ಈ ಒಂದು ಸಾಧನೆಯನ್ನ ಈ ಒಂದು ಟೈಮ್ ಲೈನ್ ಅನ್ನ ಮುರಿಯುತ್ತಾ ಅಥವಾ ಹೊಸ ಇತಿಹಾಸನ ಸೃಷ್ಟಿ ಮಾಡುತ್ತಾ. ವಿ ಆಲ್ ಆರ್ ವೇಟಿಂಗ್. ಜೈ ಕರುನಾಡು, ಜೈ ತುಳುನಾಡು. ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು. ಹಲೋ, ಓ ಸ್ವಲ್ಪ ಜಲ್ದಿ ಮಾಡ್ತೀರಾ? ಚಾನ್ಸ್ ಇಲ್ಲ. ಒಂದು ಜಲ್ದಿ ಹೊಡು, ಒಂದು ಜಲ್ದಿ ಹೊಡು. ಇದ್ವಿ. ಹಲೋ, ಓ ನೇಗಿಲು ಕಿರಿಯ ವಿಭಾಗದ ಕೋಣಗಳು ಚಾನ್ಸ್ಗೆ ಬರಬೇಕು. ಹಾ. ನಾವಿರ್ದ ಎಲ್ಲೆಲ್ಲನಾಗ್ಲಿ ಚಾನ್ಸ್ ಗಿಡ ಬರೋಣ. ಏಕಡಪ್ಪ ಅಂತ ನಾವಿರ್ದ ಮಲ್ಲ ಹಿಡಿದು ನಾವಿರ್ದ ಎಲ್ಲಿರ್ನ ಚಾನ್ಸ್ ಸುರುಕು. ನಾವಿರ್ದ ಎಲ್ಲಿರ್ನಾಗ್ಲಿ ಚಾನ್ಸ್ ಗಿಡವರ ಬರೋ ಪುಲ್ಯಕಾಂಡ ಗಿಡದನಾಗ್ಲಿ ಇತ್ತೆ ಹೊಳತೂರು ಕೊಂಡಟ್ಟು ಸುಕುಮಾರ್ ಶೆಟ್ಟರ ಬಲದ ಮಲ್ಲ ಚಾನ್ಸ್ ಇರಲು. ಕೊಚ್ಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರ ಕೋಣಗಳು. ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಅವರ ಕೋಣಗಳು 10.10. ಸುಕುಮಾರ್ ಶೆಟ್ಟರ ಕೋಣಗಳು ಕೇವಲ 10.10 ಸೆಕೆಂಡ್ಗಳಲ್ಲಿ 155 ಮೀಟರ್ ಕ್ರಮವನ್ನು ಕ್ರಮಿಸಿರ್ತಾರೆ. ನಿಜವಾಗ್ಲೂ ಇದು ಕೂಡ ಒಂದು ಗ್ರೇಟ್ ಸಾಧನೆ. ಯಾಕಂತ ಹೇಳಿದ್ರೆ ನಾವು ಒಂದು 50 ಮೀಟರ್ ಹೋಗ್ತಿದ್ದಂಗೆ ಸುಸ್ತಾಗ್ತಾ ಇರ್ತೀವಿ. ಅಥವಾ ಯಾಕೆ ಅವಾಗಲೇ ನಾನು ಹೇಳಿದಾಗೆ ನಾವು ಊರು ಬಿಟ್ಟು ಊರಿಗೆ ಬಂದಾಗ ಒಂದು ಹೊಸ ಊರಿಗೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಒಂದು ವಾರ ತೊಗೊಂತೀವಿ, ತಿಂಗಳು ತೊಗೊಂತೀವಿ, 6 ತಿಂಗಳು ತೊಗೊಂತೀವಿ. ಆದರೆ ಈ ಕೋಣಗಳು ಬಂದು 2 ದಿನ ಆಗಿದೆ ಅಷ್ಟೇ. ಈ 2 ದಿನದಲ್ಲಿ ಅವು 155 ಮೀಟರ್ನ 10.10 ಸೆಕೆಂಡು, 8 ಸೆಕೆಂಡು, 9 ಸೆಕೆಂಡಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಎಲ್ಲ ಕೋಣಗಳಿಗೂ, ಹಾಗೆ ಅದನ್ನ ರೈಡ್ ಮಾಡಿರುವಂಥ ರೈಡರ್ಸ್ಗೂ. ಅವರು ಸಾಮಾನ್ಯವಾದ ರೈಡರ್ಸ್ ಅಲ್ಲ, ನಮ್ಮ ಕರಾವಳಿಯ ಗ್ರಾಮೀಣ ಪ್ರತಿಭೆಗಳು. ನೋಡೋಣ ಈಗ ಮುಂದೆ ನಮ್ಮ ಕರೆ ಅಂದ್ರೆ ಅಖಾಡಕ್ಕೆ ಇಳಿತಿರುವಂತ ಕೋಣ ಯಾವ್ದಂತ. ಈ ನಮ್ಮ ಕಮಲ ಇವತ್ತು ಮತ್ತು ನಾಳೆ ಸಂಪೂರ್ಣವಾಗಿ ನಮ್ಮ ಟಿವಿಯಲ್ಲಿ ಲೈವ್ ಬರ್ತಾ ಇರುತ್ತೆ. ಆಗ ಸ್ವಲ್ಪ ಟೆಕ್ನಿಕಲ್ ತಾಂತ್ರಿಕ ದೋಷದಿಂದ ಸ್ವಲ್ಪ ಹೊತ್ತು ಸ್ಥಗಿತವಾಗಿತ್ತು. ಆದರೆ ಇನ್ನು ಮುಂದೆ ಕಂಬಳ ಮುಗಿಯುವವರೆಗೂ ಯಾವುದೇ ರೀತಿಯ ತಾಂತ್ರಿಕ ದೋಷಗಳು ಇಲ್ಲದೆ ಎಲ್ಲವೂ ಕೂಡ ಲೈವ್ ಆಗಿ ಬರ್ತದೆ. ಕರೆಕ್ಟ್ ಬೋಳಾರ್ದಾಗಲಿ ಬೋಳಾರ್ ಹೈಕೋರ್ಟ್ ನ್ಯಾಯಮೂರ್ತಿಗಳ ಪ್ರೋಟೋಕಾಲ್
ಹಲೋ, ಬೋಳಾರ ತ್ರಿಶಾಲ್ ಕೆ ಪೂಜಾರ ಗಣಪಲ ಇದ್ರಲ್ಲ ಬೋಳಾರ 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 ತ್ರಿಶಾಲ್ ಕೆ ಪೂಜಾರ ಕೋಣಗಳು. ಫೋಟೋಗ್ರಾಫಿಗೆ ಬೇಕು ಅಂದ್ರೆ ಇಂಥ ಸೀನ್ಸ್ ಎಲ್ಲ ಬರಲ್ಲ, ಚೆನ್ನಾಗಿದೆ. ನೀವು ತೆಗೆದ್ರೆ ಬಚಾವ್, ಇಲ್ಲಾಂದ್ರೆ ಮತ್ತೊಮ್ಮೆ ತೆಗಕ್ ಆಗೋದೇ ಇಲ್ಲ. ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವರ ಕೋಣಗಳು. ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವರ ಅಡ್ಡಹಲಗೆಯ ಕೋಣಗಳು. ಕಳೆದ ವರ್ಷದಲ್ಲಿ 5 ದ್ವಿತೀಯ ಬಹುಮಾನಗಳನ್ನು ಪಡ್ಕೊಂಡಂತಹ ಕೋಣಗಳು. ಕಂಬಳ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಸರಿಸುಮಾರು 25 ವರ್ಷಗಳಿಂದ ಕಂಬಳದ ಕೋಣಗಳನ್ನು ಸಾಕಿ ಭಾಗವಹಿಸ್ತಾ ಇರುವವರು. ತಲಪಾಡಿಯಲ್ಲಿ ಕಂಬಳ ಮಾಡಿದವರು. ಕಳೆದ ವರ್ಷ ನರಿಂಗಾಣದ ಕಂಬಳದಲ್ಲೂ ಕೂಡ ಒಂದು ಸಂಘಟಕನಾಗಿ ದುಡಿತಾ ಇರುವಂತ ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವರ ಕೋಣಗಳು ಕರೆಗೆ ಇಳಿತಾ ಇವೆ. ಕಂಬಳದಲ್ಲಿ ವಿಭಾಗ ಯಾವುದಂತ ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ. ಯಾವ ಕೋಣ ಯಾವ ವಿಭಾಗದಲ್ಲಿ ಓಡುತ್ತೋ ಆ ವಿಭಾಗದಲ್ಲಿ ಓಡೋಕೋ ಸೈ ಅನ್ಸೋರೆ ನಮ್ಮ ಯಜಮಾನರು. ಜೂನಿಯರ್ ವಿಭಾಗದ ಕೋಣಗಳನ್ನು ಓಡಿಸಿ, ಸೀನಿಯರ್ ವಿಭಾಗದ ಕೋಣಗಳನ್ನು ಓಡಿಸಿ, ಅಡ್ಡಲಗೆಯ ಕೋಣಗಳನ್ನು ಕೂಡ ಈ ದಿನ ಕಂಬಳದ ಕರೆಗೆ ಇಳಿತಾ ಇದ್ದಾರೆ. ಮೋರ್ಲಾ ಪ್ರಾಪ್ತಿ ಗಿರೀಶ್ ಆಳ್ವ. ಬಾರ್ಕರು ಶಾಂತರಾಮ ಶೆಟ್ರ ಕನಪಲ ಇದ್ದರು ಮಹಾರಾಜ ಕೆರೆಡ್ತಾರ ಒಂದು ಹಲೋ ಓ ಕನಪಲ ನಿರ್ದುಮ್ನಗಳು ಇರ್ತೀರಿ ಉಳ್ಳೇರ್ ಕೈ ನೋಡಿ, ಒಂದು ಕಡೆ ರಾಜ ಕರೆ, ಇನ್ನೊಂದು ಕಡೆ ಮಹಾರಾಜ ಕರೆ. 2 ಕರೆಗಳನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಎಂಟೈರ್ ಒಂದು ಕಂಬಳವನ್ನ ಕರಾವಳಿಯ ನೆಲದ ಕಂಬಳವನ್ನ ಬೆಂಗಳೂರು ನೆಲದಲ್ಲಿ ನಾವು ಮಾಡ್ಬೇಕಂತ ಹೇಳಿದ್ರೆ ಅದು ಎಷ್ಟು ಹೇಗಿತ್ತು ಹಾಗೇನೆ ರೀಕ್ರಿಯೇಟ್ ಮಾಡಬೇಕಾಗುತ್ತೆ. ಅದು ನಿಜವಾಗ್ಲೂ ತಮಾಷೆ ಮತ್ತು ಅಲ್ವೇ ಅಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಕರೆಯನ್ನು ಮಾಡಿಬಿಟ್ಟು ಒಂದಕ್ಕೆ ರಾಜ ಅಂತ ಹೆಸರಿಟ್ಟು ಇನ್ನೊಂದಕ್ಕೆ ಮಹಾರಾಜ ಅಂತ ಹೆಸರಿಡಲಾಗಿದೆ. ಸೊ ಈ ಜೋಡು ಕರೆಯಲ್ಲಿ ಇವತ್ತು ಮತ್ತು ನಾಳೆ ಸಾಕಷ್ಟು ಕೋಣಗಳು ತಮ್ಮ ಒಂದು ಸ್ಪೆಷಲ್ ಟ್ಯಾಲೆಂಟ್ ಅನ್ನ ಪ್ರಸ್ತುತಪಡಿಸುತ್ತೆ. ಹಾಗೇನೆ ಒಂದಷ್ಟು ಕೋಣಗಳು ಸಾಧನೆಯನ್ನ ಮಾಡಿವೆ. ಈಗ ಮುಂದೆ ಬರುವಂತ ಕೋಣಗಳು ಯಾವ ರೀತಿಯಲ್ಲಿ ಸಾಧನೆಯನ್ನು ಮಾಡುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಕರ್ನಾಟಕದ ಮೂಲೆ ಮೂಲೆಯಿಂದ ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾಯ್ತಾ ಇದ್ದಾರೆ. ಮೇಗಿನ ಮನೆ ಬಾಬು ರಾಜೇಂದ್ರ ಶೆಟ್ಟಿಯವರ ಕೋಣಗಳು ಕರೆಗೆ ಇಳಿತಾ ಇವೆ. ಬಹುಶಃ ಒಂದು 5-6 ವರ್ಷಗಳಿಂದ ನಿರಂತರವಾಗಿ ಅಡ್ಡಾಲಗಿ ವಿಭಾಗದ ಕೋಣಗಳನ್ನು ಓಡಿಸಿ 1 ವರ್ಷ ಅತಿ ಹೆಚ್ಚು ಬಹುಮಾನಗಳನ್ನು ಕೂಡ ಪಡೆದಂತಹ ಕೋಣಗಳ ಯಜಮಾನರು ಅಜ್ಜಾಡಿ ಆಳದ ಪದವ ಮೇಗಿನ ಮನೆ ಬಾಬು ರಾಜೇಂದ್ರ ಶೆಟ್ಟಿಯವರ ಕೋಣಗಳು ಕರೆಗೆ ಇಳಿತಾ ಇವೆ. ಅಣ್ಣ ಎಲೆಕ್ಟ್ರಿಷಿಯನ್ ತಕ್ಷಣ ಬರಬೇಕು. ಕತ್ತಲಾಗ್ತಾ ಬಂತು. ಸೂರ್ಯ ಮುಳುಗಿದ ನಂತರ ನಮ್ಮ ಹೊನಲು ಬೆಳಕಿನಲ್ಲಿ ಕಂಬಳ ಆಗ್ಬೇಕು. ನಿಮ್ಮ ಕೆಲಸ ಈಗ ಚುರುಕಾಗಬೇಕು. ಲೈಟ್ ಅನ್ನು ನಾವು ಕಾಯ್ಲಿಕ್ಕಾಗಲ್ಲ. ಎಲೆಕ್ಟ್ರಿಷಿಯನ್ ಎಲ್ಲಿದ್ರು ಕೂಡ ಅಲ್ಲಿ ರೆಫ್ರಿ ಸೆಕ್ಷನ್ ಹತ್ರ ಹೋಗ್ಬೇಕು. ಎಲೆಕ್ಟ್ರಿಷಿಯನ್ ದಯವಿಟ್ಟು ಕತ್ಲಾಗ್ತಾ ಇದೆ, ಆಮೇಲೆ ಅಲ್ಲಿ ತೊಂದರೆ ಆಗ್ಬಾರ್ದು, ಆಟಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಎಲೆಕ್ಟ್ರಿಷಿಯನ್ ಪ್ಲೀಸ್. ಕಂಬಳ ಕ್ಷೇತ್ರದ ಪರಿಚಿತ ಕೋಣ ತಾಟ ಈ ಸಂದರ್ಭದಲ್ಲಿ ಕರೆಗೆ ಇಳಿತಾ ಇದೆ. ಒಂದು ಕಂಬಳದಲ್ಲಿ ಕಿಂಗ್ ತಾಟ ಎನ್ನುವಂತ ಹೆಸರನ್ನು ವಿಭಾಗದಲ್ಲಿ ಇವತ್ತು ಕರೆಗೆ ಇಳಿತಾ ಇದೆ. ಬಾರ್ಕರು ಶಾಂತರಾಮ್ ಶೆಟ್ಟಿ ಅವರ ಕೋಣಗಳು. ಅಣ್ಣ ಎಲೆಕ್ಟ್ರಿಷಿಯನ್ ಕೋಣ ಕಟ್ಟದಲ್ಲಿ ನಿಮ್ಮ ಮೈಕ್ ಕೇಳ್ತಾ ಇಲ್ಲ ಅಂತ, ಸರಿ ಆಯ್ತಾ? ಒಂದು ಎಲೆಕ್ಟ್ರಿಷಿಯನ್ ಒಂದು ಚೆನ್ನಾಗಿ ಮಾಡ್ಬೇಕು. ಇಲ್ಲ ನಿಮ್ಗೆ ಎಲೆಕ್ಟ್ರಿಷಿಯನ್ ಬೇಕಾದ್ರೆ ತಕ್ಷಣ ತರಿಸ್ಕೊಡ್ತೀವಿ. ಈಗ 5 ನಿಮಿಷದಲ್ಲಿ ಈ ಬೆಂಗಳೂರಲ್ಲಿ ಎಲೆಕ್ಟ್ರಿಷಿಯನ್ ಸಿಗಲ್ವಾ ಅಲ್ವಾ ಭಾಸ್ಕರ? ಪಕ್ಷಿ ನೋಟದಲ್ಲಿ ಕೂಡ ಈ ಒಂದು ಅದ್ಭುತವಾದ ವಿಹಂಗಮ ನೋಟವನ್ನ ನಾವು ಇಲ್ಲಿ ನೋಡ್ಬೋದು. ಅದ್ಭುತವಾದ ಓಟ ನಿಜವಾಗ್ಲೂ ಇಲ್ಲಿ ಕಂಬಳದ ಒಂದು
ಬೇಸಿಕ್ಸ್ ಕೂಡ ಗೊತ್ತಿಲ್ಲದೆ ಅದು ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಬಂದಿರುವಂಥ ಎಷ್ಟೋ ಕರ್ನಾಟಕ ಜನದ ಪ್ರೇಕ್ಷಕರಿಗೆ ಇವತ್ತು ನಿಜವಾಗ್ಲೂ ರಸದೌತಣ ಅಂತ ಹೇಳ್ಬೋದು. ಯಾಕಂದ್ರೆ ಒಂದಕ್ಕಿಂತ ಒಂದು ಕೋಣಗಳು ಅಮೋಘ ಆಕರ್ಷಕ. ಓಡ್ಲಿಕ್ಕೆ ಆಗದಿಂದ್ರೆ ಹೇಳಿ ಒಂದು ಜನ ಕೊಡ್ತೀವಿ, ನಿಮ್ಮನ್ನ ಎತ್ಕೊಂಡು ಅತ್ತೆ ಬಿಸಾಡ್ಬಿಡ್ತಾರೆ. ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕಂಬಳ ಬೆಂಗಳೂರು ನೆಲದಲ್ಲಿ. ಹಿಂದಕ್ಕೆ ಹೋಗಿ ಇದು ಕೋಣ ಆಯ್ತದೆ, ನಿಮ್ಗೆ ಹಿಡಿಯೋಕೆ ಸಾಧ್ಯನೇ ಇಲ್ಲ. ನಿಮ್ ಧೈರ್ಯ ಇದ್ರೆ ನಿಂತ್ಕೊಳ್ಳಿ, ನಮ್ ಕೋಣ ಏನಂತ ತೋರಿಸುತ್ತೆ ಆಮೇಲೆ. ಹಾಯ್ ಎಲ್ಲ ಹಿಂದ್ ಕಡೆ ಹೋಗ್ರಿ, ಕೈ ಎತ್ತೋದೆತ್ತಿದ್ರೆ ಹಾಗೆ ಹೇಳ್ಬಿಡಿ, ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕೊಡ್ಲಾಡಿ ಕೋಲಾರ ವಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಕಳೆದ ಕಂಬಳದಲ್ಲಿ 1ನೇ ಬಹುಮಾನ ಪಡೆದ ಕೋಣಗಳು. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ. ನೆರಳಕಟ್ಟೆ ಕೊಡ್ಲಾಡಿ ಅಲೇ ಕರೆಕ್ಟ್ ಮುಲ್ಲೇನ ಬೇಲಾಡಿ ಬಾಬಾ ಅಶೋಕ್ ಕ್ಷೇತ್ರ ಕಣಬಲೈದೆಲ್ಲೋ ಕಣಬಲೈದ ತಯಾರಾವಡು ಬೆಂಗಳೂರದ ಕಂಬಳ ನಮ್ಮ ಕಂಬಳ. ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ದಂಡು ಮತ್ತು ಬೆಂಗಳೂರಿಗೆ ಎಲ್ಲ ಬಂದು ನೋಡಿ ಅವುಗಳನ್ನು ಓಡಿಸೋ ಬಗೆ ಎಲ್ಲರೂ ಬೆಡಿನ ಬೆಡಿನ ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಆಭರಣ ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು ಓಡು ಚಿಮ್ಮಿ ಕರಾವಳಿ ಆಟ ಕೋಣಗಳ ಓಟ ಸುರೇಶ್ ಚಟನಾಟ ಬಲಾಯಿದರು. ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಹಲೋ ಹೊಸ್ಮಾರು ಸುರೇಶ್ ಹೊಸ್ಮಾರು ಸುರೇಶ್ ಶೆಟ್ಟನ ಕಳ್ಳಿ ಹಲ್ಲಿಗೆಯಲ್ಲಿ ನಿಂತ್ಕೊಳ್ಳೋದು ಸುಲಭ, ಇಳಿಯೋದು ಕಷ್ಟ. ಇಳಿಯುವಾಗ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕೈ ಕಾಲು ಎಡವೋದೆ. ನಿಜವಾಗ್ಲೂ ಇದು ಅತ್ಯುತ್ತಮವಾದಂತ ಒಂದು ಪ್ರಯತ್ನ. ಸೊ ಓಡ್ತಾ ನೀವು ನೋಡ್ಬೋದು ಕರೆಯಲ್ಲಿ ಎಷ್ಟು ವೇಗದಲ್ಲಿ ಓಡ್ತಾ ಇರ್ತೀವಿ, ಎಷ್ಟು ಹುಷಾರಾಗಿದ್ರು ಸಾಲದು, ಆದ್ರೂ ಕೂಡ ಜೀವದ ಹಂಗನ್ನ ತೊರೆದು ಒಟ್ಟು ಔಟ್ ಆ್ಯಂಡ್ ಔಟ್ ಎನರ್ಜೆಟಿಕ್ ಆಗಿ ಈ ಒಂದು ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಎಲ್ಲರ ಈ ಕಂಬಳ ಕೋಣಗಳಾಗಿರ್ಬೋದು, ಅದನ್ನ ಓಡಿಸಿರುವಾಗಿರ್ಬೋದು, ಎಲ್ಲರದ್ದು ಮನಸ್ಥಿತಿ ಅದೇ ಆಗಿರುತ್ತೆ. ಸೊ ಕೊನೆಯ ಕ್ಷಣದಲ್ಲಿ ಯಾಕಂದ್ರೆ ಒಂದು ಕೆನೆ ಮೇಲೆ ಕಾಲನ್ನು ಇಡೋದು ದೊಡ್ಡ ವಿಚಾರನೇ ಅಲ್ಲ, ಆದರೆ ಅದು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು 155 ಮೀಟರ್ ತನಕ ಹೋಗೋದಿದೆಯಲ್ಲ, ಅದು ನಿಜವಾಗ್ಲೂ ತಮಾಷೆ ಮಾತಲ್ಲ. ಆ ಒಂದು ವಿಚಾರದಲ್ಲಿ ಇವರ ಸಾಧನೆಯನ್ನು, ಇವರ ಓಟವನ್ನು ಮೆಚ್ಚಬೇಕಾದ್ರೆ ಪ್ರಶಸ್ತಿ ಇನ್ನೊಂದು ಮತ್ತೊಂದು ಎಲ್ಲ ಸೆಕೆಂಡ್ರಿ, ಆದರೆ ಅವರ ಪಾರ್ಟಿಸಿಪೇಷನ್ ಏನಿದೆ ದಟ್ ಮ್ಯಾಟರ್ಸ್ ಅ ಲಾಟ್. ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ.
ಕನಾಲಿಗೆ ಅವರು ಇನ್ನೊಂದೊಂದು ಸಲ ಓಡಿಸ್ಬೇಕು. ಕನಾಲಿಗೆ ಕೋಣಗಳು ಇನ್ನೂ ಒಂದೊಂದು ಸಲ ಓಡಿಸ್ಬೇಕು. ಸ್ವಲ್ಪ ಹಿಂದಕ್ಕೆ ಸರಿ. ಕಂಬಳ ನೋಡುವಂತ ಪ್ರೇಕ್ಷಕರಿಗೆ ಅವಕಾಶ ಮಾಡಿಕೊಡಿ. ಎಲ್ಲರೂ ಬೆಂಗಳೂರಲ್ಲಿ ಕಂಬಳ ನೋಡಕ್ ಬಂದಿದ್ದಾರೆ, ನಮ್ಮ ಕೋಣಗಳನ್ನ ನೋಡಕ್ ಬಂದಿದ್ದಾರೆ, ಆ ವೇಗವನ್ನು ನೋಡಕ್ ಬಂದಿದ್ದಾರೆ. ಆದ್ರಿಂದ ಬೆಂಗಳೂರು ಜನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಬಳ ನೋಡ್ಕೊಂಡು ಅವಕಾಶ ಮಾಡಿಕೊಡಿ. ಹಲೋ, ಕನಾಲಿಗೆ ಕೋಣಗಳನ್ನು ಇನ್ನು ಅರ್ಧ ಗಂಟೆಯಲ್ಲಿ ಮತ್ತೊಮ್ಮೆ ಓಡಿಸ್ಬೇಕು. ಕನಾಲಿಗೆ ಸ್ಪರ್ಧೆಯನ್ನ ಇವತ್ತು 10 ಗಂಟೆ ರಾತ್ರಿಯೊಳಗೆ ಮುಗಿಸ್ತೀವಿ. ಆದ್ರೆ ಹೌದು, ಇವಾಗ ಎಲ್ಲ ಮರ ಕಟ್ಟಿದವರು, ಮರವನ್ನ ಸುತ್ತಿದವರು ಹಾಗೇ ಒಂದು ಅರ್ಧ ಗಂಟೆಯಲ್ಲಿ ಮತ್ತೊಮ್ಮೆ ಓಡಿಸ್ಕೊಂಡು ಬನ್ನಿ. ಹೌದು, ಆಮೇಲೆ ನಾಳೆ 2 ಸಲ ಸ್ಪರ್ಧೆ ಇವತ್ತೇ ಮುಗಿಸ್ತದೆ ಕನಾಲಿಗೆ ವಿಭಾಗದ್ದು. ನಾಳೆ 2 ಸಲ ನಿಮ್ಮ ಕೋಣಗಳನ್ನು ಓಡಿಸ್ಬೇಕು. ಅರ್ಧ ಗಂಟೆಯೊಳಗೆ ಮತ್ತೊಮ್ಮೆ ಒಂದು ಅವಕಾಶ ಇದೆ, ಇವತ್ತೇ ಓಡಿಸ್ಕೋಬೇಕು. ಅಂದ್ರೆ ನಿಶಾನಿ ಹತ್ರ ಜನ ನಿಲ್ಲಿಸ್ಬೇಕಾಗುತ್ತೆ. ನೀವು ಯಾವ ಹೊತ್ತಿನಲ್ಲಿ ಕೋಣ ಓಡಿಸ್ತೀರಿ ಅನ್ನೋದು ನಮ್ಗೆ ತಿಳಿಬೇಕು. ಆ ನಿಶಾನಿ ಆ ನೀರನ್ನ ನೋಡೋರು ಅಲ್ಲೇ ಇರಬೇಕು. ಹಲೋ, ಓ ರಾಜಕೀಯ ಚಾನ್ಸ್ ಇಲ್ಲ ಬಿಡಪ್ಪ, ಇರೇ ಚಾನ್ಸ್ ಇಲ್ಲ ಬಿಡಪ್ಪ. ರಾಜಕೀಯ ಹಲೋ, ಬರ್ಡೆ ರಾಜಕೀಯ ನೀನ್ ಬನ್ನಿ. ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿನ ವಜನಿನ ಬರೆದ ವರದಬಲ ಚಾನ್ಸಲ್ ರಾಜಕೀಯ. ಆಯ್ತು. ಹಗ್ಗ ಹಿರಿಯ ವಿಭಾಗದ ಕೋಣಗಳ ಚಾನ್ಸ್ ಮುಗಿದ ಕೂಡಲೇ ನೇಗಿಲು ಕಿರಿಯ ವಿಭಾಗದ ಚಾನ್ಸ್ಗೆ ನೀವು ಬರಬೇಕು. ನೇಗಿಲು ಕಿರಿಯ ವಿಭಾಗದ ಚಾನ್ಸ್ ಅನ್ನು ಓಡಿಸಕ್ಕೆ ಬನ್ನಿ. ಚೆನ್ನಾಗಿರೋ ಒಂದು ಪದ್ಯನ ಬಾರಿಸಿದ್ರು. ನಾವು ಏನು ಕನ್ನಡಲ್ಲಿ ಮಾತಾಡ್ತೀವೋ, ನಮ್ಮ ಊರಿಗೆ ಚೆನ್ನಾಗಿದೆಯೋ, ಆ ನಾಡು ಹೇಗಿದೆಯೋ. ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿನ ವಜನಿನ ಬರೆದ ಬಲದಬಲ ಚಾನ್ಸಲ್ ಬರ್ಲಿ. SMS ಫ್ಯಾಮಿಲಿ ಬೆಂಗಳೂರದ ಆಟಪಲ. SMS ಫ್ಯಾಮಿಲಿ ಬೆಂಗಳೂರು, SMS ಫ್ಯಾಮಿಲಿ ಬೆಂಗಳೂರು ಕಳೆದ ಕಂಬಳದಲ್ಲಿ ದ್ವಿತೀಯ ಬಹುಮಾನ ಪಡೆದಂತಹ ಕೋಣಗಳಿದು. SMS ಫ್ಯಾಮಿಲಿ ಬೆಂಗಳೂರು ಸಣ್ಣದ ಕೋಣಗಳು ಅಮೋಘವಾದ ಓಟದ ಪ್ರದರ್ಶನವನ್ನ ಮಾಡ್ತಾ ಇದೆ. ನಿಜವಾಗ್ಲೂ ನಾವು ಕರಾವಳಿ ಒಂದು ಆಟವನ್ನ ಬೆಂಗಳೂರಿನಲ್ಲಿ ಮಾಡ್ತಾ ಇದೀವಿ. ಸೊ ಬೆಂಗಳೂರಿನ ಹೆಸರಿನಲ್ಲಿ SMS ಫ್ಯಾಮಿಲಿ ಬೆಂಗಳೂರು ಕೇಳೋಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಬೆಂಗಳೂರಿನ ರೆಪ್ರೆಸೆಂಟ್ ಮಾಡೋ ತರ ಇದೆ ಈ ಕೋಣಗಳು. ನಿಜವಾಗ್ಲೂ ಈ ಒಂದು ಕೋಣಗಳ ಒಂದು ಅಮೋಘವಾದ ಆಕರ್ಷಕವಾದಂತ ಓಟಕ್ಕೆ ಇಲ್ಲಿ ಜೋರದ ಚಪ್ಪಳೆಯ ಸುರಿ ಮಳೆಗಳನ್ನೇ ಕೇಳ್ತಾ ಇದೆ. ಸೊ ಅದು ಇಲ್ಲಿ ಆಡಿಯೋದಲ್ಲಿ ಕ್ಯಾಪ್ಚರ್ ಆಗ್ಬಿಟ್ರೆ ನೋಡೋರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ದೃಶ್ಯನ ಇಲ್ಲಿ ಕಣ್ತುಂಬ ನೋಡ್ತಿರೋರಿಗೆ ಮಾತ್ರ ಗೊತ್ತಾಗ್ತಿದೆ. ಚೆಕ್ ಮಾಡಿ. ಮಹಾರಾಜ ಕರೆಯಲ್ಲಿ ಒಂದು ಟವರ್ನ ಲೈಟಿಗೆ ನೋಡಕೋಬೇಕು. ಆಮೇಲೆ ರೆಫ್ರಿ ಕೌಂಟ್ರಿದು ಕೂಡ ಲೈಟ್ ಚೆಕ್ ಮಾಡಿ. ನಿಮ್ಮ ಟೆಸ್ಟರ್ ಇಟ್ಕೊಂಡ್ಬನ್ನಿ. ಎಲೆಕ್ಟ್ರಿಷಿಯನ್ ನಮ್ಮ ಹತ್ರ ಜನ ಇದ್ದಾರೆ ಇಲ್ಲಿ. ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿನ ವಜನಿನ ಬರೆದ ಬಲದಬಲ ಚಾನ್ಸಲ್ ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಕೋಣಗಳು. ಮಂಗಳೂರು ಅಶೋಕ ನಗರ 10:48 10:48. ಮಂಗಳೂರು ಅಶೋಕ ನಗರದ ಒಂದು ಕೋಣಗಳು ನಿಜವಾಗ್ಲೂ ತಿಲಕರಾಜ್ ಅವರ ಕೋಣಗಳು ಅಮೋಘವಾದ ಒಂದು ಪ್ರದರ್ಶನ ಮಾಡ್ತಾ ಇದೆ. ಕೇವಲ 10.38 ಸೆಕೆಂಡ್ಗಳಲ್ಲಿ ತಮ್ಮ ಕ್ರಮವನ್ನ, ಕೊನೆಯ ಕ್ರಮವನ್ನ, ಎಂಡಿಂಗ್ ಪಾಯಿಂಟ್ ಅನ್ನ ತಲುಪಿದ್ದೇವೆ. ನಾಯಕರ ಕೋಣಗಳು ಹೊರಟೆ ಬರ್ತಾರ ತುಪ್ಪಯ್ಯನ್ ನಾಯಕ್. ಬರ್ರಿ ಬನ್ನಿ.
ನಿಜವಾಗ್ಲೂ ಇದು ಒಂದು ಅಮೋಘವಾದ ಪ್ರಯತ್ನ, ಆದ್ರೆ ಗೊತ್ತಾಯ್ತಲ್ವಾ, ಸೊ ಯಾವುದು ನಂಬಿಕೆಯಲ್ಲಿರಲ್ಲ. ಒಂದು ಚೂರು ಸ್ಲಿಪ್ ಆದ್ರೂ ಕೂಡ ಅದು ತುಂಬಾ ಪೆಟ್ಟಾಗುತ್ತೆ, ತುಂಬಾ ಜಾಗರೂಕತೆ ಇರಬೇಕು. ಆದ್ರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ನಾವು ನಿಜವಾಗ್ಲೂ ನಾವು ಕಂಬಳದಲ್ಲಿ ನಮ್ಮನ್ನ ನಾವು ಕಂಪ್ಲೀಟ್ ಆಗಿ 100% ತೊಡಗಿಸ್ಕೊತೀವಿ, ಜನರಿಗೆ 100% ಎಂಟರ್ಟೈನ್ಮೆಂಟ್ ನ ಕೊಡ್ತೀವಿ, ನಮ್ಮ ನೆಲೆ ನಮ್ಮ ಸಂಸ್ಕೃತಿಯನ್ನ ನಾವು ಕಾಪಾಡ್ಕೊತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೋಣಗಳಾಗ್ಬೋದು ಅಥವಾ ಓಡಿಸೋರಾಗ್ಬೋದು ನಿಜವಾಗ್ಲೂ 100% ಅಲ್ಲ, ಅದಕ್ಕಿಂತ ಜಾಸ್ತಿ ರಿಸ್ಕ್ ತಗೊಂಡು ತಮ್ಮ ಆಟದಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಅವರಿಗೆ ರಿಸ್ಕ್ ಅಲ್ವೇ ಅಲ್ಲ, ಯಾಕಂದ್ರೆ ಇದು ಒಂದು ಸಂಸ್ಕೃತಿಯನ್ನ ವರ್ಷಾನುವರ್ಷಗಳಿಂದ ಉಳಿಸ್ಕೊಂಡು ಬಂದಿರೋ ರೀತಿ. ನಿಜವಾಗ್ಲೂ ಅದಕ್ಕೆ ಕನ್ನಡಿಗರಾದಂಥ ನಾವು ಈ ನಮ್ಮ ತುಳುನಾಡಿನ ಈ ಒಂದು ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಿದ್ರು ಕಮ್ಮಿನೇ. ಹ್ಯಾಟ್ಸ್ ಆಫ್ ಟು ದೆಮ್. ಅಣ್ಣ, ಈ ಕೌಂಟರ್ ಒಳಗಡೆ ಇದ್ದವರು ಯಾರೂ ಕೂಡ ತಪ್ಪು ತಿಳಿಯದೆ ಒಂದು ಹಿಂದ್ಗಡೆ ಅವರಿಗೆ ಕಾಣ್ತಾ ಇಲ್ಲ ಅಂತ ಒಂದ ಪದ್ಮಾಸನ ಆಗಿ ಕೂತ್ಕೋಬೇಕು. ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವೇರ್ ನಟಪಲ ಇದ್ರು ಏರೇ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವೇರ್ ನಟಪಲ ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವರ ಕೋಣಗಳು. ಮೋರ್ಲ ಪ್ರಾಪ್ತಿ ಗಿರೀಶ್ ಆಳ್ವರ ಕೋಣಗಳು. ಮಂಗಳೂರು ಅಶೋಕ ನಗರ ತಿಲಕರಾಜ್ ಪೂಜಾರ್ನ ರಡನ್ ನಂಬರ್ದ ಬಲದ ಮಲ ಚಾನ್ಸ್ ಬಿಡ್ತಾರೆ. ಹಲೋ, ಮಂಗಳೂರು ಅಶೋಕ ನಗರ ಬೇಗ ಬಂದಾಯ್ತ್ರ. ಮಂಗಳೂರು ಅಶೋಕ ನಗರ ಬಿ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು 10:35 10:35 ಬೋಳಮಲ್ಯ. ಹಲೋ, ಓ ಒಂಜಿ ಜೊತೆ ಇರುಜಪ್ಪರನ್ ಬಲೆ ಒಂಜೆ ತೆಲೆ ತಾರು ಜನ ಜತಲ್ಲ ರಾಜಕಾರಣ ಜಪ್ಪರ್ಜಿ. ಹಲೋ, ಓ ಓ ಕನಪ್ಪಲ ಇದ್ದು ಜಪ್ಪರಲ್ಲ. ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರ ಎ ಮತ್ತು ಬಿ ಕೋಣಗಳು ಕರೆಗೆ ಇಳಿತಾ ಇವೆ. ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರ ಎ ಮತ್ತು ಬಿ ಕೋಣಗಳು ಬರಬೇಕು. ಒಂಚೂರು ಅಣ್ಣ ಪನ್ಪಾಯಗಳು ಪದ್ಯಗಳು. ಬಹುಶಃ ಒಂದು 6ನೇ ತರಗತಿಯ ವಿದ್ಯಾರ್ಥಿನಿ ಕೂಡ ಕಂಬಳದಲ್ಲಿ ಪಾಲ್ಗೊಂಡು ಆ ಕೋಣವನ್ನ ಸಾಕಿ ಅದನ್ನು ಹಿಡಿಯುವಲ್ಲಿ ಶ್ರಮ ವಹಿಸುತ್ತಿರುವ ಚೈತ್ರ ಪರಮೇಶ್ವರ್ ಭಟ್ರ ಅವರು ಕರೆಗೆ ಇಳಿತಾ ಇದ್ದಾರೆ. ಒಂದು ಹುಡುಗಿ ಕೂಡ ಆ ಕೋಣಗಳ ಜೊತೆ ಕಂಬಳದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸಂದರ್ಭವನ್ನ ನಾವು ಕಣ್ತುಂಬ ನೋಡ್ತಾ ಇದ್ದೇವೆ. ಚೈತ್ರ ಅವರು ಕೈ ಎತ್ತಮ್ಮ. ಚೈತ್ರ ಪರಮೇಶ್ವರ ಭಟ್ ಕೋಣಗಳನ್ನ ಸಾಕಿ ಕೋಣಗಳ ಜೊತೆ ಆ ಒಡನಾಟವನ್ನ ಮನೆಯಲ್ಲಿ ಕೋಣ ಸಾಕುವುದು ಹೇಗೆ ಅನ್ನೋದನ್ನು ಕೂಡ ಆ ಮಗು ಕಲ್ತ್ಕೊಂಡಿದೆ. ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರ ಎ ಕೋಣಗಳು, ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರ ಬಿ ಕೋಣಗಳು ಕರೆಗೆ ಇಳಿತಾ ಇವೆ. ಕಂಬಳ ಕೂಟ ಅಂದ್ರೆ ಹಾಗೆ ಕನಯಾಲಗಿ ವಿಭಾಗದಲ್ಲಿ ಎ ಬಿ ಕೋಣಗಳನ್ನು ಕಟ್ಟಿದವರಿದ್ದಾರೆ. ವಿಜಾರ್ಗುತ್ತು ಆನಂದಾಳ್ ಅವರು 10 ವರ್ಷ ಕಂಬಳವನ್ನು ಆಯೋಜನೆ ಮಾಡಿ ಎ ಮತ್ತು ಬಿ ವಿಭಾಗದ ಎರಡೂ ಜೊತೆ ಕೋಣಗಳನ್ನ ಕಟ್ಟಿದ 106 ವರ್ಷ ಬದುಕಿದಂತ ಮಹಾನುಭಾವರು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾರೆ. ಆಲದ ಪದವು ಮೇಗಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟರ್ ನಾಟಪಲ ಇದ್ರು. ಆಲದ ಪದವು ಅಜ್ಜಾಡಿ ಮೇಗಿನ ಮನೆ ಬಾಬು ರಾಜೇಂದ್ರ ಶೆಟ್ಟಿ ಅವರ ಕೋಣಗಳು. ಆಹಾ ಹಾಯ್ ನಾಳೆ ನೋಡಬ ಒಂದು ಕೊಂಬು ಕಾಲ. ನಿಜವಾಗ್ಲೂ ಇದು ಸೂಪರ್ ಬ್ಯಾಲೆನ್ಸ್ಡ್ ಆಗಿ ಹೋದಂತ ಒಂದು ರೈಡ್. ಇದು ಒಂಥರ ಜಾಲಿ ರೈಡು, ಕ್ರೇಜ್ ರೈಡ್ ಅಂತ ಹೇಳ್ತೀವಿ. ಅದಕ್ಕೂ ಮೀರಿದಂತ ಒಂದು ರೈಡ್ ಇದು, ಕಂಬಳ ರೈಡು. ಸೊ ಒಂದು ಕತೆ ಮೇಲೆ ನೋಡಿ, ಅಲ್ಲಿ ಶುರುವಾದಾಗಿಂದ ಹಿಡಿದು ಎಂಡಿಂಗ್ ಪಾಯಿಂಟ್ ವರೆಗೂ ಬರೋ ಒಂದೇ ಒಂದು ಮಿಲಿಮೀಟರ್ ಕೂಡ ಅವರು ಶೇಕ್ ಆಗಿದೆ. ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಅವರ ಸೌಕಾರನನ್ನ ಅಥವಾ ಓಡಿಸೋರನ್ನ ಆ ಎರಡು ಕೋಣಗಳು ಜೋಡಿಯಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕರ್ಕೊಂಡ್ ಬರ್ತಿದೆ ಅಂತ ನೀವು ಈ ದೃಶ್ಯ ವೈಭವನ ನೀವು ಕಣ್ತುಂಬ್ಕೊಂಡೇ ನೋಡ್ಬೇಕು. ಸೊ ನಮ್ಮ ಟಿವಿಯಲ್ಲಿ ಇವತ್ತು ಮತ್ತು ನಾಳೆ 2 ದಿನ ಕೂಡ ಇದು ಲೈವ್ ಇರುತ್ತೆ. ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯೊಂದು ಅಂತ ಹೇಳಿದ್ದಾರೆ. ಹಲೋ, ಬಿಲ್ ಗೇಟ್ಸ್ ಅವರು ಒಂದು ಮಾತು. ಹಲೋ ಹಲೋ ಒಂಜಿ ಬಲ್ಲದಲ್ಲಿ ಚಾನ್ಸ್ ಆಗಲ ಬೈದ್ರೆ ವಿಜಯನ ಯಾಕಡೆ ಒಂಜಿ ಬಲ್ಲದಲ್ಲಿ ಚಾನ್ಸ್ ಗಿಡ ಅವರಂದು ಒಂಜಿ ತಾರಾದ ಬೋದಿರಿ ಪಂತ ಬಲ್ಲದ ಗಿಡ ಆಡ ನಾವೆರ್ದ ಇಲ್ಲಿ ಇರ್ಲಿನ ಚಾನ್ಸ್ ಗಿಲ್ಲೆತ್ತೊನ್ಲೆ ಒಂಜಿ ಬಲ್ಲದ ಮಲ್ಲಗಳು ಚಾನ್ಸ್ ಬಿಡ್ಪಾವೆ. ಪಲ್ಲೆ ಕಾಪನಡಿಕೆರೆ ಸಚಿನ್ ಶೆಟ್ಟರ್ ಬಲ್ಲದ ಮಲ್ಲ ಚಾನ್ಸ್ ಎಲ್ಲೂ ಮಹಾರಾಜ ಕೆಡ್ತಾರ ಒಂದು. ಹಲೋ ಓ ಹಾ ಹಾ ಸರಿ, ನಮ್ಮ ಸಹಕಾರ ಅಂದ್ರೆ ಕಂಬಳದ ಸ್ಪರ್ಧೆ ನಿಲ್ಲಿಸಬೇಕಾ? ಹಾ ಹಾ ಖಂಡಿತ ಸ್ಪರ್ಧೆ ಇಲ್ಲ. ಮುಖ್ಯಮಂತ್ರಿ
ನಮಗೆ ಸ್ವಲ್ಪ ಸೂಚನೆ ಕೊಟ್ಟರೆ ಸಾಕು ಮೇಲಿನಿಂದ ಮೈಕಿನಲ್ಲಿ. ಹೇಗೆ ಬೇಕೋ ಹಾಗೆ ಸುಧಾರಿಸಿಕೊಳ್ಳುವ. ನಮಗೆ ಮುಖ್ಯಮಂತ್ರಿಗಳು ಬರಬೇಕು, ಕಂಬಳವೂ ನಡಿಬೇಕು, ಯಾವುದಕ್ಕೂ ತೊಂದರೆ ಆಗಬಾರ್ದು. ಹಾಗಾಗಿ ತಾವೊಂದು ಸೂಚನೆ ಕೊಟ್ಟರೆ ಸಾಕು ಅಲ್ಲಿ ಸ್ಟೇಜಿನಲ್ಲಿದ್ದವರು, ಆಗ ಅದಕ್ಕೆ ಬೇಕಾಗ ಹಾಗೆ ನಾವು ಸ್ಪಂದಿಸ್ತೇವೆ. ಸ್ವಲ್ಪ ಹಿಂದಕ್ಕೆ ಸರಿತೀರಮ್ಮ, ಸ್ವಲ್ಪ ಹಿಂದಕ್ಕೆ ನಿಲ್ತೀರಾ? ಸ್ವಲ್ಪ ಕೋಣ ಇದೆಯಾ? ನೀವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಅಲ್ಲಿ ತನಕ ಬರ್ತದೆ, ಇಲ್ಲಿಂದ ತಿರುಗಿ ಹಿಂಗೆ ಹೋಗ್ತಾರೆ ಅಲ್ವಾ? ಹಲೋ, ಓ ಕನಪಲ್ಲ ಇದ್ರಲ್ಲ, ಕಾಪುನಡಿಕೆರೆ ಸಚಿನ್ ಶೆಟ್ಟರ್ ಬಲದ ಚಾನ್ಸ್ ಒಂಜಿ ಎರಡು ಬರೈತೆ. ಅದೇ ಸರಿ ಸರಿ. ಕಾಪು ನಡಿಕೆರೆ ಸಚಿನ್ ಶೆಟ್ಟರ ಹಾಗೂ ರಾಯ್ ಶೀತಲಗರಿ ರೂಪರಾಜೇಶ್ ಶೆಟ್ಟಿ ಅವರ ಕೋಣಗಳು ಬರಬೇಕು. ಮಕ್ಕಳಂತೆ ನೋಡುತ್ತಾರೆ, ಮುತ್ತಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ಹಲೋ ಹಲೋ, ಓ ಒಂದು ಚಾನ್ಸ್ ಇರ್ಲತ್ತಾ? ಚಾನ್ಸ್ ಇಲ್ಲ ಚೂರು ಒತ್ತೊಂದಿದ್ದೀವಿ ವಿಜಯನ ಚೂರು ಪ್ರಯತ್ನ ಚೂರು ಜಲ್ದಿ ಮಾಡ್ಬೋದು. ಚಾನ್ಸ್ ಕೋಳಗಳನ್ನು 2 ನಿಮಿಷದಲ್ಲಿ ಬಿಡಬೇಕು. ಒಂದು ಸಲ ಕರೆಗೆ ಬಿಡೋಕೆ ಮುಂಚೆ ಅದು ಯಾವ ರೀತಿಯೆಲ್ಲ ಅದನ್ನ ಟೆಕ್ನಿಕಲಿ ಅದನ್ನ ಕಳಿಸ್ಬೇಕು, ಅದನ್ನ ಯಾವ ರೀತಿ ಅದನ್ನ ಆ ಗುರಿ ಮುಟ್ಟೋದಕ್ಕೆ ಅದಕ್ಕೆ ಹೇಗೆ ಉದ್ರೇಕಿಸಬೇಕು ಅನ್ನೋದೆಲ್ಲ ತುಂಬಾ ಟೆಕ್ನಿಕಲ್. ಅದು ಸುಲಭವಾಗಿ ಎಲ್ಲರೂ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಈಗ ಬೋಳಾರ್ ತಂಡದವರು ಈಗಾಗಲೇ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಕೋಣ ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಅಖಾಡಕ್ಕೆ ಇಳಿದು ತನ್ನ ಕೊನೆಯ ಒಂದು ಪಾಯಿಂಟ್ಗೆ ತಲುಪೋದಕ್ಕೆ ಯಾವ ಕ್ಷಣ ಬೇಕಾದರೂ ಆಗ್ಬೋದು ಅದು. ಸೊ ಕಾದು ನೋಡೋಣ. ಕರಾವಳಿ ಆಟ, ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯೆ ಕೆಸರು ಗದ್ದೆ, ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಓಡು. ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಕಂಬಳ ಕಂಬಳ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ವೇಗ ನೋಡಿ. ಅಲೇ ಕರೆಕ್ಟ್ ಮುಲ್ಲೇರು ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ ಕಣಬಲೈನೆಲ್ಲೋ ಕಣಬಲೈನ ತಯಾರಾಡು. ಬೆಂಗಳೂರದ ಕಂಬಳ, ನಮ್ಮ ಕಂಬಳ. ಮಕ್ಕಳಂತೆ ನೋಡುತ್ತಾರೆ, ಮುತ್ತಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಕಾಪುನಡಿಕೆರೆ ಸಚಿನ್ ಶೆಟ್ಟರ್ ಬಲದ ಚಾನ್ಸ್ ಇರಲು. ಕಾಪುನಡಿಕೆರೆ ಸಚಿನ್ ಶೆಟ್ಟರ್ ಬಲದ ಚಾನ್ಸ್ ಇರಲು. ಕಾಪು ನಡಿಕೆರೆ ಸಚಿನ್ ಶೆಟ್ಟರ್ ಕೋಣಗಳು, ಕಾಪು ನಡಿಕೆರೆ ಸಚಿನ್ ಶೆಟ್ಟಿ ಅವರ ಕೋಣಗಳು ಬರ್ತಾ ಇವೆ. 10:67. ಹಲೋ 10:67. ಇದೇನಾ? ಓ ಬಲ್ಲದಿಲ್ಲ ಒಂಜಿ ಪಾಲ ಚಾನ್ಸ್ ಆಗಲು ಬರಡು. ಸಚಿನ್ ಶೆಟ್ಟಿ ಅವರ ಕೋಣ 10.67 ಸೆಕೆಂಡ್ಗಳಲ್ಲಿ ಕ್ರಮವನ್ನು ತಲುಪಿದೆ. ಅದು ಶುರು ಮಾಡೋದಕ್ಕೆ ಕೆಲವು ಸೆಕೆಂಡ್ಗಳನ್ನು ತಗೊಂತು, ಯಾಕಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂಥ ಒಂದು ವೈಬಿ ಅದು ಹೋಗಬೇಕಾಗುತ್ತೆ. ಸೊ ಕೊನೆಗೂ ಅದು ಅಖಾಡಕ್ಕೆ ಇಳಿದು ಕೇವಲ 10.67 ಸೆಕೆಂಡ್ಗಳಲ್ಲಿ ಕ್ರಮವನ್ನು ತಲುಪಿದೆ. ನೋಡೋಣ ಮುಂದೆ ನಮ್ಮ ಕರೆಗೆ ಇಳಿಯುವಂಥ ಕೋಣ ಯಾವುದು ಅಂತ. ಹಲೋ, ಓ ಈ ಮಂಜೇಟೆಯಲ್ಲಿ ಯಾರೆಲ್ಲ ಕ್ಯಾಮರಾ ಇಟ್ಕೊಂಡಿದ್ದೀರಾ ನೀವು ಕೂತ್ಕೋಬೇಕು. ನೀವು ಕೂತ್ಕೊಂಡ್ರೆ ಮಾತ್ರ ನಿಮಗೆ ಅವಕಾಶ. ಎದ್ದು ನಿಂತ್ರೆ ನಿಮ್ಮನ್ನು ಎಬ್ಸಿ ಅಲ್ಲಿಂದ ಗೇಟ್ ಹೊರಗಡೆ, ಹಿಂದ್ಗಡೆಯವರಿಗೆ ಕಂಬಳ ಕಾಣ್ಲಿಕ್ಕೆ ಆಗುದಿಲ್ಲ. ಅಂಚೆನೆ ನಮ್ಮನ್ನು ಎರುಪತ್ತನಾಗಿಲ್ಲ.
ಅಣ್ಣ ನಿಗಿಲ್ ನಿಗಿಲ್ ಇರ್ಬಾರ್ದು ನಗೊಂಚೂರು ಎದುರು ಬಲೆ ಐದು ಒಂಚೂರು ಸೈಡ್ ಬಲೆ ನಮ್ಮ ಕರಾವಳಿಯ ಕೋಣಗಳು ನೋಡುವ ಚಂದ ನೋಡಿ, ಇದರ ವೇಗ ನೋಡಿ. ಅಲೆ ಕರೆಕ್ಟ್ ಮುಲ್ಲೆರ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ನ ಕಣಬಲೈನೆಲ್ಲೋ ಕಣಬಲೈನ ಹಲೋ ಹಲೋ ಓ ಇದ್ಯಾರು ಕೊಡ್ಲಾಡ್ಯಾ ಸಿದ್ದಕಟ್ಟ ಕೆರೆಬಳಿ ಲತೀಫರ್ನ ಬಲದಲ್ಲಿ ಚಾನ್ಸ್ ಇರಲು ಸಿದ್ದಕಟ್ಟೆ ಕೆರೆಬಳಿ ಲತೀಫ್ ಸಿದ್ದಕಟ್ಟೆ ಕೆರೆಬಳಿ ಲತೀಫ್ ಬಲದಲ್ಲಿ ಹನ್ನೆರಡು 1-2 ಅಡ ಬಲೆ 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 ಮಹಾರಾಜ ಕರೆ ಗೆಲ್ಲುತ್ತದೆ ಬಲೆ ಚಾನ್ಸ್ ಆಗಲಿ ಬಲೆ ಅಡ ಬಲೆ ಚಾನ್ಸ್ ಕೊಡೋಣ ನಗಲು ಬಲೆ ಓ ರಾಜಕರೆಯಲ್ಲಿ ಯಾರು ಬರ್ತಾರೆ ದಾವಜನ ರಾಜಕರೆಯಲ್ಲಿ ಯಾರು ಓಡಿಸೋರು ರಾಜ ಕರೆಕ್ಟ್ ಗಣಪಲ ಇದ್ರಲ್ಲೂ ಮಹಾರಾಜ ಕಟ್ತಾರ ಒಂದು ನೇರಳಕಟ್ಟೆ ಕೊಟ್ಲಾಡಿ ರವಿರಾಜ್ ಶೆಟ್ಟರ ಗಣಪಲ ಇದ್ರಲ್ಲೂ ಕೊಟ್ಲಾಡಿ ನೆರಳಗಟ್ಟೆ ಅದನ್ ರವಿರಾಜ್ ಶೆಟ್ಟಿ ಅವರ ಕೋಣ ದೇರಳಕಟ್ಟೆ ಕೋಣಗಳು ನಿಜವಾಗ್ಲೂ ಅಮೋಘವಾದ ಒಂದು ಅತ್ಯಾಕರ್ಷಕವಾದಂತ ಒಂದು ಆಟದ ಪ್ರದರ್ಶನ. ನೀರನ್ನ ನಿಜವಾಗ್ಲೂ ಜೋಗ್ ಫಾಲ್ಸ್ ರೀತಿಯಲ್ಲಿ ಚಿಮ್ಮಿಸ್ಕೊಂಡು ಒಂದು ದೃಶ್ಯ ವೈಭವವನ್ನ ಕೊಟ್ಕೊಂಡು ಇಲ್ಲಿ ನೆರೆದಿರುವಂತಹ ಲಕ್ಷಾಂತರ ಜನರಿಗೆ ಒಂದು ವಿಜುವಲ್ ಟ್ರೀಟ್ ಅನ್ನ ಕೊಟ್ಕೊಂಡು ತಮ್ಮ ಎಂಡಿಂಗ್ ಪಾಯಿಂಟ್ ತಲುಪಿರ್ತವೆ. ನಿಜವಾಗ್ಲೂ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಈ ಒಂದು ಕೋಣಕ್ಕೆ. ರಾಜಕರ ಡೇರ್ ಬುಡುಚ್ ಅವೇ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕಂಬಳ ಬೆಂಗಳೂರು ನೆಲದಲ್ಲಿ ನಡೀತಾ ಇದ್ದು ಈ ಒಂದು ದೃಶ್ಯ ವೈಭೋಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ಅದರಲ್ಲೂ ಸೆಲ್ಫಿ ಸ್ಟಿಕ್ ಹಿಡಿಯೋ ಮಕ್ಕಳಿಂದ ಹಿಡಿದು ವಾಕಿಂಗ್ ಸ್ಟಿಕ್ ಹಿಡಿಯೋ ಅಜ್ಜಿ ತಾತವರೆಗೂ ಎಲ್ಲರೂ ಸೇರ್ಕೊಂಡಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು ಓಡು ರಾಯಶೀತ ಅವತ್ತೆ ಪಾಯ್ ರಾಯಶೀತ್ ನಮ್ಮ ರಾಯಶೀತಲಗರಿ ರೂಪ ಗರಿ
ಕೋಣಗಳು ಈಗ ಜೋಶ್ನಲ್ಲಿ ಕರೆಗೆ ಇಳಿಬೇಕಂದ್ರೆ ಮೊದಲು ನೀವುಗಳು ಕೋಣಗಳಿಗೆ ಜೋಶ್ ಕೊಡಬೇಕು. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಕರಾವಳಿ ಆಟ ಹಲೋ 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 ಓ ಹಾ ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಆಗಮಿಸ್ತಾ ಇದ್ದಾರೆ. ಸರ್. ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಕನ್ನಡದ ಸಜ್ಜನೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಓ ರಾಜಕೀಯ ಗಣಪನ ಇದ್ದಾರೆ ಬಿಡ್ಪಾವಲ್ಯ. ಹಾ ಹಲೋ ಓ ಓ ರಾಜಕೀಯ ಕನಪನ ಇದ್ದಾರೆ ಬಿಡ್ಪಾವಲ್ಯ. ಮುಡ್ಪಲೆ ಹಾ ಕನೆ ಹಲಗೆಯ ಕೋಣಗಳು ನೀರು ಹಾಕೋದನ್ನ ನೋಡೋದು ಕಣ್ಣಿಗೆ ಒಂದು ಹಬ್ಬನೇ ಅಂತ ಹೇಳ್ಬೋದು. ಸೊ ಈ ರೀತಿ ಹಬ್ಬ ಈಗ ಇದೊಂದಕ್ಕೆ ಅಲ್ಲ, ಇನ್ನು ಇವತ್ತು ಮತ್ತೆ ನಾಳೆ 2 ದಿನ ಕೂಡ ಇವತ್ತು ನಮ್ಮ ಕಂಬಳದ ವೇದಿಕೆಯಲ್ಲಿ ನಡೀತಾನೆ ಇರುತ್ತೆ. ಹಾಗೆಯೇ ಈ ನಮ್ಮ ವೇದಿಕೆಗೆ ಇದೀಗ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಕೂಡ ನಮ್ಮನ್ನ ಜೊತೆಯಾಗಿದ್ದಾರೆ. ಸೊ ನಮ್ಮ ಕಂಬಳಕ್ಕೆ ಬೆಂಬಲ ಕೊಡ್ತೀನಿ ಅಂತ ಅವರು ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ಕಂಬಳ ಸಮಿತಿಯ ಪರವಾಗಿ, ತುಳುನಾಡಿನ ಪರವಾಗಿ, ಕರುನಾಡಿನ ಪರವಾಗಿ, ಸಮಸ್ತ ಜನತೆಯ ಪರವಾಗಿ ಸ್ವಾಗತ, ಸುಸ್ವಾಗತ. ಎಲೆಕ್ಟ್ರಿಷಿಯನ್ ಅವರು ಕರೆಯಲ್ಲಿ ಒಂದು ಲೈಟ್ ಆಗ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಎಲೆಕ್ಟ್ರಿಷಿಯನ್ ಅವರು ಪರಿಶೀಲನೆ ಮಾಡಬೇಕು. ಹಾಗೆ ಇಲ್ಲಿ ತೀರ್ಪುಗಾರರ ಕೊಠಡಿಯ ಲೈಟ್ ಅನ್ನು ಕೂಡ ಇನ್ನೊಂದು ಮೈಕ್ನ ಅನೌನ್ಸ್ಮೆಂಟ್ ಅನ್ನು ದಯಮಾಡಿ ನಿಲ್ಲಿಸಬೇಕು. ಹಾಗೆ ಅಲ್ಲಿ ಮ್ಯೂಸಿಕ್ ಅನ್ನು ಕೂಡ ನಿಲ್ಲಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಹಾ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಸರ್ವರಿಗೂ ಇಂದಿನ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ, ಸುಂದರ ಸಂಜೆಗೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರೊಂದಿಗೆ ಈ ಸಂಜೆಯ ಆಹ್ವಾನಿತ ಅತಿಥಿಗಳೆಲ್ಲರೂ ಕೂಡ ಆಸೀನರಾಗಿದ್ದಾರೆ. ಅವರೆಲ್ಲರೊಂದಿಗೆ ನಿಮ್ಮದೇ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಿದ್ದೇವೆ. ಬೆಂಗಳೂರು ಕಂಬಳ ಇದು ನಮ್ಮ ಕಂಬಳ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಸಂಜೆಯ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ಅಶೋಕ್ ಕುಮಾರ್ ರೈ, ಹಾಗೆ ಕಾರ್ಯಾಧ್ಯಕ್ಷರಾಗಿ ಗುರುಕಿರಣ್, ಉಪಾಧ್ಯಕ್ಷರಾಗಿ ಬೆಳ್ಳಪ್ಪಾಡಿ ಗುಣರಂಜನ್ ಶೆಟ್ಟಿ ಹಾಗೂ ಉಮೇಶ್ ಶೆಟ್ಟಿ ಹಾಗೂ ಬೆಳಕು ದೇವಿಪ್ರಸಾದ್ ಶೆಟ್ಟಿ ಅವರೊಂದಿಗೆ ಇಂದಿನ ಅನೇಕ ಅತಿಥಿಗಳು, ಆಹ್ವಾನಿತರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಇವರೊಂದಿಗೆ ಈ ರಾಜ್ಯದ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರನ್ನ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳುತ್ತೇವೆ. ಭವ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ದಯಮಾಡಿ ಅಲ್ಲಿ ಡ್ರೋನ್ ಅನ್ನ ನಿಲ್ಲಿಸಬೇಕಾಗಿ ಹೇಳ್ಕೊಳ್ತೀರಿ. ಡ್ರೋನ್ ಹಾರಿಸುವಂತಿಲ್ಲ, ಸೆಕ್ಯೂರಿಟಿ ಪರ್ಪಸ್, ದಯಮಾಡಿ ಗಮನಿಸಿ. ಹಾಗೆ ಮಂಜುಟ್ಟಿಯಲ್ಲಿ ಸ್ವಲ್ಪ ಎದುರು ಬಂದಿದ್ದೀರಿ. ಸ್ವಲ್ಪ ಕೂತ್ರೆ ವೇದಿಕೆಯಲ್ಲಿ ಇದ್ದವರಿಗೆ ಬಹಳ ಚಂದವಾಗಿ ಕಾಣ್ತದೆ. ನಿಮ್ಮ ಕೋಣಗಳಿದ್ದಾಗ ಮಾತ್ರ ಎದುರಿಗೆ ಬನ್ನಿ ದಯವಿಟ್ಟು.
ದಯವಿಟ್ಟು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಒಂದು ಮಾಹಿತಿಯನ್ನು ಕೊಟ್ಟು ಬಿಡ್ತೇನೆ. ದಯವಿಟ್ಟು ಇವತ್ತಿನ ಈ ಕಂಬಳಕ್ಕೆ ಒಟ್ಟು ಕಣಹಲಿಗೆ ವಿಭಾಗದಲ್ಲಿ 7 ಜೊತೆ, ಹಗ್ಗ ಹಿರಿಯ ವಿಭಾಗದಲ್ಲಿ 21 ಜೊತೆ, ಬೋಳಾರ ಹಗ್ಗ ಕಿರಿಯ ತ್ರಿಶಾಲ್ ಕೆ ವಿಭಾಗದಲ್ಲಿ ಪೂಜಾರಿ 31 ಜೊತೆ, ಕಳಪರಾಯರು. ಅಡ್ಡಹಲಿಗೆಯಲ್ಲಿ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕಣಹಲಿಗೆ ಕೋಣಗಳು ಬೋಳಾರ. ಬಂಧುಗಳೇ, ಹಗ್ಗ ಕಿರಿಯ ವಿಭಾಗದಲ್ಲಿ 31 ಜೊತೆ, ಅಡ್ಡಹಲಿಗೆಯಲ್ಲಿ 6 ಜೊತೆ, ನೇಗಿಲು ಹಿರಿಯ ವಿಭಾಗದಲ್ಲಿ 32 ಜೊತೆ, ನೇಗಿಲು ಕಿರಿಯ ವಿಭಾಗದಲ್ಲಿ 62 ಜೊತೆ. ಹಾಗೆ ಒಟ್ಟು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ಈ ಚಾರಿತ್ರಿಕವಾದಂತಹ ರಾಜ ಮಹಾರಾಜ ಜೋಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದೇ ಒಂದು ಸೆಕೆಂಡ್ ಒಂದೊಂದು ಫ್ರೇಮು ಕೂಡ ಪಾಸ್ ಮಾಡ್ಕೊಂಡು ನೋಡಿದ್ರೆ ಇದು ನಿಜವಾಗ್ಲೂ ಒಂದು ಪೇಂಟಿಂಗ್ ತರನೇ ಕಾಣುತ್ತೆ. ಬೋಳಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ನ, ಬೋಳಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೂಡಬಿದ್ರೆಯ ನಿಲ್ಲಿಸ್ತೇವೆ. ಅಲ್ಲಿ ಓಡಿಸುವವರ ಗಮನಕ್ಕೆ ಸಭಾ ಕಾರ್ಯಕ್ರಮದ ತನಕ ಅಲ್ಲಿ ಒಂದು ಕೊಂಚ ವಿರಾಮವನ್ನ ನೀಡಬೇಕಾಗಿ ಖಂಡಿತ ವಿನಂತಿಸಿಕೊಳ್ತೇನೆ. ಖಂಡಿತ. ಥ್ಯಾಂಕ್ ಯು. ಸಭಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ನಿರ್ವಿಘ್ನ ಸಾಗುವಿಕೆಗಾಗಿ ವಿನಂತಿಸಿಕೊಳ್ಳಲು ಶ್ರೀಯುತ ಶಶಿರಾಜ್ ಕಾವೂರವರು, ವರಾಹ ರೂಪಂ ಖ್ಯಾತಿಯ ಗೀತೆಯನ್ನು ಬರೆದಂತಹ ಶಶಿರಾಜ್ ಕಾವೂರವರು ಒಂದು ವಿಶೇಷ ಗೀತೆಯನ್ನ ಬರೆದುಕೊಟ್ಟಿದ್ದಾರೆ. ಅದಕ್ಕೆ SP ಚಂದ್ರಕಾಂತ್, ಬಾರ್ಕೂರು ಶಾಂತರಾಮ ಶೆಟ್ಟ ಕಣಪಲಾಯದಲ್ಲೂ ರಾಜ ಪ್ರಶಾಂತ್, ಜ್ಯೋತಿ, ಮಾಲಾ ಹಾಗೂ ಶೋಭಾ ಈ ಪ್ರಾರ್ಥನೆಯನ್ನ ಮಂಡಿಸಿದ್ದಾರೆ. ಈ ಭಾಗದ ಮೈಕ್ ನಿಲ್ಲಿಸ್ತೇವೆ. ಓಡಿಸುವಾಗ ಅಲ್ಲಿ ಮಾತ್ರ ಒಂಚೂರು ಹೇಳಿದ್ರೆ ಸಾಕು, ಕರೆಯಲ್ಲಿದ್ದವರು ಮಾತ್ರ ಓಡಿ ಬರಲಿ. शुक्लाधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಬೆಂಗಳೂರಿನ ಅರಮನೆಯಲ್ಲಿ ಬಂದು ಸೇರಿದರು ಊರ ಜನರಲ್ಲಿ, ಬೆಂಗಳೂರಿನ ಅರಮನೆಯಲ್ಲಿ ಬಂದು ಸೇರಿದರು ಊರ ಮನೆಯಲ್ಲಿ. ಸಂಭ್ರಮದ ಈ ತಾಣ ಓಡಲು ಬಂತು ಕೋಣ, ಸಂಭ್ರಮದ ಈ ತಾಣ ಓಡಲು ಬಂತು ಕೋಣ. ಇದೆ ಹಂಬಳ ಹಬ್ಬವು ಕಾಣ, ಇದೆ ಕಂಬಳ ಹಬ್ಬವು ಕಾಣ, ಇದೆ ಕಂಬಳ ಹಬ್ಬವು ಕಾಣ, ಇದೆ ಕಂಬಳ ಹಬ್ಬವು ಕಾಣ. ರಾಜರ ಕಾಲದಿಂದಲೂ ನಡೆದು ಬಂದ ಐತಿಹಾಸಿಕ, ರಾಜರ ಕಾಲದಿಂದಲೂ ನಡೆದು ಬಂದ ಐತಿಹಾಸಿಕ ಮನೆತನದ ಹಿರಿಮೆಯ ಗರಿಮೆಯ ಈ ಕಂಬಳ, ಮನೆತನದ ಹಿರಿಮೆಯ ಗರಿಮೆಯ ಈ ಕಂಬಳ, ಈ ಕಂಬಳ, ಈ ಕಂಬಳ. ಜಾತಿಯ ಬಹುರಿಯಾಡು ಓಡಲೆಂದೆ ಪಕ್ಕ ನಿಂತವ, ಕಡಲೂರ ಕಡೆಯಿಂದ ಶುರುವಾಯ್ತು ಈ ಕಂಬಳ. ನಮ್ಮ ಕಂಬಳ ನಮ್ಮ ಹೆಮ್ಮೆಯ, ನಮ್ಮ ಕಂಬಳ ನಮ್ಮ ಹೆಮ್ಮೆಯ. ಬೆಂಗಳೂರು ಕಂಬಳ ನಮ್ಮ ಕಂಬಳ, 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 ಬೆಂಗಳೂರು ಕಂಬಳ ನಮ್ಮ ಕಂಬಳ. ಧನ್ಯವಾದಗಳನ್ನು ಸಲ್ಲಿಸ್ತಾ ಕರ್ನಾಟಕ ಸಾಂಸ್ಕೃತಿಕ ಪರಂಪರೆಯ ಮೇರು ಕಳಚ, ಕರಾವಳಿಯ ನೆಲಮೂಲ ಸಂಸ್ಕೃತಿಯ ಮಹೋನ್ನತ ಸಂಭ್ರಮ ಈ ಕಂಬಳ ಇಂದು ರಾಜಧಾನಿಗೆ ಆಗಮಿಸಿದೆ.
ಮೊಟ್ಟ ಮೊದಲ ಬಾರಿಗೆ ಕಂಬಳದ ಕೋಣಗಳು ಬೆಂಗಳೂರಿನ ನೆಲದಲ್ಲಿ ಈ ಊರಿನ ನೀರಿನಲ್ಲಿ ಓಡುತ್ತಿರುವ ನೇರ ದೃಶ್ಯವನ್ನ ನಾವೀಗ ನೋಡುತ್ತಿರುವಂತಹ ಹೊತ್ತು ಈ ಸೌಭಾಗ್ಯ ಸಂಭ್ರಮಕ್ಕೆ ಮತ್ತೊಂದು ವಿಶೇಷತೆ ಅಂದರೆ ಈ ನಾಡಿನ ಗಣ್ಯರಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ನಾಡಿನ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹವನ್ನು ನೀಡುತ್ತಿರುವುದು ಮತ್ತು ಕಣ್ತುಂಬಿಕೊಳ್ತಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಕಂಬಳ ಕರಾವಳಿಯ ನೆಲಮೂಲ ಸಂಸ್ಕೃತಿಯ ಒಂದು ದೊಡ್ಡ ಇತಿಹಾಸ ಇರುವಂತಹ ಕ್ರೀಡೆ, ಜಾನಪದ ಸೊಬಗು ಕೂಡ. ಇದನ್ನು ಉಳಿಸಿಕೊಳ್ಳಬೇಕಾದರೆ ಕರಾವಳಿಯ ಹಲವಾರು ಗ್ರಾಮಗಳು, ಊರುಗಳು ತಮ್ಮ ನಿರಂತರವಾದಂತಹ ಪ್ರಯತ್ನದಿಂದ ಅದರ ಸೊಬಗನ್ನು, ಸಂಭ್ರಮವನ್ನು ಇಂದಿಗೂ ಕೂಡ ಉಳಿಸಿಕೊಂಡಿದೆ. ಒಂದು ಹಂತದಲ್ಲಿ ಕಾನೂನಿನ ತೊಡಕಾದಾಗ ಕೂಡ ಬೀದಿಗಿಳಿದು ದೆಹಲಿಯ ತನಕ ತಲುಪಿ ಅಲ್ಲಿಯೂ ಕೂಡ ಪ್ರತಿಭಟನೆ ಹಾಗೂ ಹೋರಾಟದ ರೂಪದಲ್ಲಿ ಕಂಬಳವನ್ನು ಇವತ್ತು ಬೆಂಗಳೂರಿನಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಸಾಕಾರಗೊಳ್ಳುವಂತೆ ಮಾಡಿದ ಅದೆಷ್ಟೋ ಮನಸ್ಸುಗಳು ರಾತ್ರಿ ಹಗಲುಗಳನ್ನು ಒಂದಾಗಿಸಿ ದುಡಿದಿವೆ. ಅವೆಲ್ಲದರ ಆ ಎಲ್ಲ ಪರಿಶ್ರಮದ ಫಲವಾಗಿ ನಿಮ್ಮ ಕಣ್ಣುಗಳಲ್ಲಿ ನೋಡುತ್ತಿರುವಂಥ ಖುಷಿಯೊಂದಿಗೆ ನಾವು ಇಂದು ಸಾರ್ಥಕ್ಯವನ್ನು ಕಾಣ್ತಿರುವಂಥ ಈ ಹೊತ್ತಿನಲ್ಲಿ ಬೆಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರ ಹೋರಾಟ ಬಹುದೊಡ್ಡದಿದೆ. ಆಗಲೇ ಹೇಳಿದ ಹಾಗೆ ಕಾನೂನು ಹೋರಾಟಕ್ಕೆ ಸಂಬಂಧಿಸಿದಂತೆ ಪುತ್ತೂರಿನ ಕಂಬಳದ ಯಜಮಾನರಾಗಿಯೂ ಕೂಡ ನೂರಾರು ವರ್ಷಗಳ ಪರಂಪರೆ ಇರುವಂಥ ಈ ಕಂಬಳವನ್ನು ಸಕ್ರಿಯವಾಗಿ ನಡೆಸಿಕೊಂಡು ಬಂದು ಅದನ್ನು ಬೆಂಗಳೂರಿಗೆ ಮುಟ್ಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಬೆಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಈ ಭವ್ಯ ಚಿತ್ರಣಕ್ಕೆ ಬೆನ್ನೆಲುಬಾಗಿ ನಿಂತಹ ಅಶೋಕ್ ಕುಮಾರ್ ರೈ ಅವರು ಈಗ ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಪ್ರಾಸ್ತಾವಿಕ ಮಾತು. ಅಲಬುಡಿಯರೇ, ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಈ ಭಾಗದ ಎಲ್ಲ ಧರ್ಮದ ಎಲ್ಲ ದೈವ ದೇವರುಗಳ ಅನುಗ್ರಹವನ್ನು ಬೇಡುತ್ತಾ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಇದರ ಇವತ್ತಿನ ಸಾಯಂಕಾಲದ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿರುವಂಥ ಕರ್ನಾಟಕದ ಜನಮೆಚ್ಚಿದ ಮುಖ್ಯಮಂತ್ರಿ, ಬಡವರಿಗೆ ಅನ್ನವನ್ನು ಕೊಟ್ಟು ತನ್ನ ಮುಖ್ಯಮಂತ್ರಿಯಾದ 1 ತಿಂಗಳೊಳಗೆ ತಾನು ಹೇಳಿದಂತೆ ನಡೆದ 5 ಗ್ಯಾರಂಟಿಗಳನ್ನು ಕೊಟ್ಟ ನನ್ನ ಮಾರ್ಗದರ್ಶಕರು ಕರ್ನಾಟಕದ ಕಣ್ಮಣಿ ಸಿದ್ದರಾಮಯ್ಯನವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಸ್ವಾಗತಿಸುವುದರೊಂದಿಗೆ ನಮ್ಮ ವೇದಿಕೆಯಲ್ಲಿರುವಂಥ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರೇ, ನನ್ನ ಮಾರ್ಗದರ್ಶಕರು ಹಿರಿಯರಾದಂಥ ಮಂಜುನಾಥ್ ಭಂಡಾರಿ ಅವರೇ, SDCC ಬ್ಯಾಂಕಿನ ಅಧ್ಯಕ್ಷರು ಆದಂಥ ರಾಜೇಂದ್ರ ಕುಮಾರ್ ಅವರೇ, ಉದ್ಯಮಿಗಳು ಆದಂಥ BR ಶೆಟ್ಟಿ ಅವರೇ, ಆಭರಣ ಜ್ಯುವೆಲ್ಲರ್ಸ್ನ ಮಾಲಕರು ಇದ್ದಾರೆ, ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರೇ, ಮಿತ್ರರು ನಾಯಕರು ಆಗಿರುವಂಥ ಮಿಥುನ್ ರೈಗಡೆ, ಹೇಮನಾಥ್ ಶೆಟ್ಟಿ ಅವರೇ, ನಮ್ಮ ಕಾರ್ಕಳದ ಉದಯಣ್ಣನವರೇ, ನಮ್ಮ ದೇವಿ ಪ್ರಸಾದ್ ಶೆಟ್ಟರೆ, ನಮ್ಮ ಕಂಬಳದ ಬೆನ್ನೆಲುಬು ಆಗಿರುವಂಥ 2 ಬೆನ್ನೆಲುಬುಗಳಾಗಿರುವಂಥ ಗುಣರಂಜನ್ ಮತ್ತು ಗುರು ಕಿರಣ್ ಅವರೇ, ಗುಣರಂಜನ್ ಅವರ ತಂದೆ ವಿಠಲ್ ಶೆಟ್ಟಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾಧಿಗಣ್ಯರೇ, ವೇದಿಕೆಯ ಎದುರಿರುವಂಥ ನನ್ನ ಎಲ್ಲ
ಪ್ರೀತಿಯ ಕಮಲಾಭಿಮಾನಿ ಬಂಧುಗಳೇ, ಕಂಬಳಕ್ಕೆ ನಾನು ಬೆಳಿಗ್ಗೆ ಹೇಳಿದಾಗೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಇದು ಎಲ್ಲ ಜಾತಿ ಧರ್ಮದವರು, ಅದು ದೇವರ ಅನುಗ್ರಹದಿಂದ ದೇವರ ಎಲ್ಲ ಕಾರ್ಯಕ್ರಮಗಳಿಗೆ ದೈವಾರಾಧನೆಯ ಜೊತೆ ಇದನ್ನು ಆರಾಧನೆ ಮಾಡುವಂಥ ಕೆಲಸವನ್ನು ನಮ್ಮ ಕರಾವಳಿ ಭಾಗದಲ್ಲಿ ಮಾಡ್ತಾರೆ. ಇದು ರೈತಾಪಿ ವರ್ಗದ ಒಂದು ಕ್ರೀಡೆ. ರೈತರು ತನ್ನ ಕೃಷಿಗೆ ಈ ಕೋಣಗಳನ್ನು ಬಳಸಿಕೊಂಡು ಆಮೇಲೆ ಕೃಷಿ ಆದ ನಂತರ ಕಡೆಗೆ ಏನು ಕೃಷಿ ಮುಗಿಯುವ ಸಮಯದಲ್ಲಿ ಈ ಗದ್ದೆಯಲ್ಲಿ ಈ ಕೋಣಗಳನ್ನು ಹಿಂದೆ ಓಡಿಸ್ತಾ ಇದ್ರು. ಈಗ ಕೃಷಿ ಕಡಿಮೆ ಆಗಿದೆ, ಆದರೆ ಇದು ಕಂಬಳ ಅಂತ ನಮ್ಮ ಇಡೀ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಕಂಬಳದ ಕೋಣೆಗಳನ್ನು ಕಂಬಳದ ಯಜಮಾನರು ಅವರು ಮಕ್ಕಳಂತೆ ಸಾಕ್ತಾರೆ. ಅದಕ್ಕೆ ಬೇಕಾಗುವಂಥ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅದಕ್ಕೆ ಫ್ಯಾನ್ ಇರ್ಬೋದು, ಅದಕ್ಕೆ ಯಾವುದೇ ರೀತಿಯ ಆಗದ ರೀತಿಯಲ್ಲಿ ಅದನ್ನು ತನ್ನ ಮಕ್ಕಳಂತೆ ಸಾಕ್ತಾರೆ. ನಾವು ಇವತ್ತು ಇಲ್ಲಿ ಕಂಬಳ ಆಯೋಜನೆ ಮಾಡುವಾಗ ಕೋಣದ ಯಜಮಾನರುಗಳ ಒಂದು ಮೀಟಿಂಗನ್ನು ಕರೆದಿದ್ದೀವಿ. ಆಗ ಅವರು ಉಲ್ಲೇಖ ಮಾಡಿದ್ದೇನಂತ ಹೇಳಿದ್ರೆ, ನಮಗೆ ಕುಡಿಲಿಕ್ಕೆ ನೀರು ಬೇಡ, ಕಂಬಳದ ಕೋಣಗಳಿಗೆ ಕುಡಿಯುವ ನೀರನ್ನು ನಾವು ನಮ್ಮ ಊರಿಂದ ತರಿಸಿಕೊಡಬೇಕು. ನಾವು ಅವರಿಗೆ ಒಂದು ಮಾತು ಹೇಳಿದ್ದೀವಿ, ನಿಮಗೆ ಮಿನರಲ್ ವಾಟರ್ ಕಂಬಳದ ಕೋಣಗಳಿಗೆ ಕುಡಿಲಿಕ್ಕೆ ಕೊಡುವ ವಿಚಾರವನ್ನು ಹೇಳಿದಾಗ, ಇಲ್ಲ ನಮಗೆ ಅವರು ದಿವಸಾಲು ಕುಡಿಯುವಂಥ ನೀರು ಬೇಕು, ಏನಾದರೂ ಅದರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಾರದು ಅನ್ನೋ ವಿಚಾರವನ್ನು ಅವರು ಉಲ್ಲೇಖ ಮಾಡಿದರು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರಿಗೆ ನೀರಲ್ಲ, ಕಂಬಳದ ಕೋಣಗಳನ್ನು ಅವರು ಎಷ್ಟು ಪ್ರೀತಿಯಿಂದ ಅದನ್ನು ಸಾಕ್ತಾರೆ ಅನ್ನೋದನ್ನು ನಾವು ಕೇಳಬಹುದು. ಇವತ್ತು ಪೇಟದವರು, ಪೇಟ ಎಂಬ ಒಂದು ಸಂಸ್ಥೆ ಈ ಕಂಬಳವನ್ನು ನಿಷೇಧ ಮಾಡಬೇಕಂತ ಹೇಳಿಬಿಟ್ಟು ಸುಮಾರು 12 ವರ್ಷಗಳ ಕಾಲ ಅವರು ಕೋರ್ಟಿನಲ್ಲಿ ವಾದ ವಿವಾದ ಮಂಡಿಸಿ ಕಡೆಗೂ ಕೂಡ ಈ ಕಂಬಳಕ್ಕೆ ಜಯ ಸಿಗುವಂತಾಯಿತು. ಸುಮಾರು 7 ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಪೇಟಕ್ಕೆ ಮತ್ತು ಕಂಬಳಕ್ಕೆ ನಿಷೇಧ ಬಂದಂಥ ಒಂದು ಸಮಯ ಇತ್ತು. ಆ ಸಮಯದಲ್ಲಿ ನಾವೆಲ್ಲರೂ ಕಂಬಳ ಸಮಿತಿಯವರು ಮಾನ್ಯ ಸಿದ್ದರಾಮಯ್ಯನವರ ಹತ್ರ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಹತ್ರ ವಿನಂತಿ ಮಾಡಿಕೊಂಡ ಪ್ರಕಾರ ಅವರು ವಿಧಾನಸಭೆಯಲ್ಲಿ ಅದನ್ನು ಮಂಡಿಸಿ ಸುಗ್ರೀವಾಜ್ಞೆ ಮಾಡುವ ಮುಖಾಂತರ ರಾಜ್ಯ ಮತ್ತು ಕೇಂದ್ರದಲ್ಲಿ ರಾಷ್ಟ್ರಪತಿಯ ಅಂಕಿತವಾಗಿ ಬಂದರೂ ಕೂಡ ಪೇಟ ಸಂಸ್ಥೆಯವರು ಸುಪ್ರೀಂ ಕೋರ್ಟಿನಲ್ಲಿ ವಾದ ಮಂಡಿಸಿ ಕಳೆದ 2 ವರ್ಷದ ಹಿಂದೆ 5 ನ್ಯಾಯಾಧೀಶರು ಇದ್ದಂಥ ಬೆಂಚು ನಮ್ಮ ಪರವಾಗಿ ಆದೇಶವನ್ನು ನೀಡಿದೆ. ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಕಂಬಳಕ್ಕೆ ಇವತ್ತು 1 ಕೋಟಿ ರೂಪಾಯಿಯನ್ನು ಸರ್ಕಾರದಂತ ಕೊಡುವಂತಾಗಿದೆ. 20 ರಿಂದ 25 ಲಕ್ಷ ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ನಮ್ಮ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಅಲ್ಲದೆ ಇಡೀ ಬೆಂಗಳೂರಿನ ಎಲ್ಲ ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಕಾರ್ಯಕರ್ತರಾಗಿ ನಮ್ಮ ಜೊತೆ ಕೈಗೂಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಂಬಳವನ್ನು ನಾವು ಕರಾವಳಿ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ರು. ಇವತ್ತು ಕರಾವಳಿ ಭಾಗದಿಂದ ಬೆಂಗಳೂರಿಗೆ ತಂದು ಸುಮಾರು ಜನ ಸಿನಿಮಾದಲ್ಲಿ ಇದನ್ನು ನೋಡಿದ್ದಾರೆ. ಸಿನಿಮಾದಲ್ಲಿ ನೋಡಿ ಇವತ್ತು ಅವರ ಕುಟುಂಬ ಸಮೇತ ಈ ಕಂಬಳವನ್ನು ನೋಡಲಿಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಕಾರ ನಾವು ಕೂಡ ಇದನ್ನು ಅವರಿಗೆ ತೋರಿಸುವಂತಹ ಒಂದು ಕೆಲಸಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಈ ಕಂಬಳವನ್ನು ನಾವು ಆಯೋಜನೆ ಮಾಡಿದ್ದೀವಿ. 2 ದಿವಸ ಈ ಕಂಬಳ ನಿರಂತರ ನಡೆಯುತ್ತದೆ. ಸುಮಾರು 158 ಜೊತೆ ಕೋಣೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸುಮಾರು 228 ಜೊತೆ ಕೋಣೆಗಳು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರು. ಎಲ್ಲ ಕೋಣೆಗಳಿಗೆ ನಾವು ಅವರ ಅರ್ಹತೆಯನ್ನು, ಯಾವ ಕೋಣೆಗಳು 13 ಸೆಕೆಂಡಿನಲ್ಲಿ ಈ ಕರೆಯನ್ನು ಮುಟ್ತಾವ ಅಂತ ಕೋಣೆಗಳಿಗೆ ಮಾತ್ರ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಆ ರೀತಿ ಇಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಈ ಕಂಬಳವನ್ನು ಮಾಡಬೇಕಿದ್ರೆ ನಾವು ಸುಮಾರು 2 ತಿಂಗಳ ಕಾಲ ನಿರಂತರ ಪ್ರವರ್ತರಾಗಿ ನಮ್ಮ ಪ್ರಕಾಶ್ ಶೆಟ್ರು ಇರ್ಬೋದು, ಬಂಜಾರ ಪ್ರಕಾಶ್ ಶೆಟ್ರು ಶುರುವಿಗೆ ನಮಗೆ ನೀವೇ ಕಂಬಳ ಮಾಡಿ, ನಮಗೆ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅನ್ನುವ ವಿಚಾರವನ್ನು ಹೇಳಿದಾಗ ನೀವು ಹಿಂದೆ ನಿಂತ್ಕೊಂಡು ನಮಗೆ ಸಹಕಾರ ಮಾಡಬೇಕು ನಮ್ಮ ವಿನಂತಿ ಮಾಡಿಕೊಂಡಾಗ ಅವರು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ. ಜೊತೆಯಲ್ಲಿ ಗುಣರಂಜನ್ ಮತ್ತು ಗುರು ಕಿರಣ್ ಅವರು
ಇಬ್ಬರು ಕೂಡ ನಮಗೆ ಶಕ್ತಿಯನ್ನು ಕೊಟ್ಟು ಪ್ರತಿಯೊಂದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಶಕ್ತಿ ತುಂಬಿ ಎಲ್ಲ ಎತ್ತೇಟೆ 7 ಸೆಕೆಂಡ್ ಮುಟ್ಟು 9.78 ಸೆಕೆಂಡಿನಲ್ಲಿ ಈಗ ಕೋಣ ಮುಟ್ಟಿದೆ. ಪುನರಂಜನ್ ಮತ್ತೆ ಗುರು ಕಿರಣ್ ಅವರು ಜೊತೆಯಲ್ಲಿ ನಮಗೆ ಕೈ ಜೋಡಿಸಿ, ಅದರಲ್ಲಿ ಎಲ್ಲ ಸಂಘಟನೆಗಳು ಕೂಡ ನಾವು ಒಬ್ಬೊಬ್ಬರ ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಎಲ್ಲರೂ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ನಾವು ಇವತ್ತು ಮುಖ್ಯಮಂತ್ರಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ತುಂಬ ಸಂತೋಷ ಆಗಿದೆ. ನಾವು ಮುಖ್ಯಮಂತ್ರಿಯವರ ಹತ್ರ ಒಂದು ವಿನಂತಿಯನ್ನು ನಮ್ಮ ಕಮಲ ಸಮಿತಿಯಲ್ಲಿ ಕೂಡ ಮಾಡಿಕೊಳ್ಳಿಕ್ಕಿದ್ದೀವಿ. ಅದನ್ನು ಪತ್ರ ಮುಖೇನ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ತುಳುವನ್ನು ಕೂಡ ಹೆಚ್ಚುವರಿ ಕರ್ನಾಟಕದ ಹೆಚ್ಚುವರಿ ಭಾಷೆಯಾಗಿ ತಗೊಳ್ಬೇಕು ಅಂತ ವಿನಂತಿಯನ್ನು ನಾನು ಇವಾಗಲೇ ವಿಧಾನಸಭೆಯಲ್ಲಿ ಮಂಡಿಸಿದ್ದೆ. ವಿಧಾನಸಭೆಯಲ್ಲಿ ಮಂಡಿಸಿದ ಸಮಯದಲ್ಲಿ ನಾನು ಮತ್ತೆ ನಮ್ಮ ವಿಧಾನಸಭಾ ಅಧ್ಯಕ್ಷರಾದ UT ಖಾದರ್ ಅವರು ತುಳುವಿನಲ್ಲಿ ಮಾತಾಡುವ ಮುಖಾಂತರ ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಸುಮಾರು 5 ಇಲಾಖೆಗಳ NOCಗಳು ಬರಬೇಕು, ಅದು ಬಂದ ಕೂಡಲೇ ಅದಕ್ಕೆ ಮಾನ್ಯತೆ ಕೊಡ್ತೇನೆ ಅನ್ನುವ ವಿಚಾರವನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಇದೆಲ್ಲ ನಮಗೆ ಸಂತೋಷದ ವಿಚಾರ. ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 14ರಿಂದ 15 ಭಾಷೆಗಳು ಹೆಚ್ಚುವರಿ ಭಾಷೆಗಳಾಗಿದೆ. ಆದರೆ ಕರ್ನಾಟಕದಲ್ಲಿ ಇರುವಂಥದ್ದು 3 ಮಾತ್ರ ಹೆಚ್ಚುವರಿ ಭಾಷೆಗಳಾಗಿ, ಅದಕ್ಕೆ ಕೂಡ ನಮ್ಮ ಮುಖ್ಯಮಂತ್ರಿಗಳು ಆದ್ಯತೆ ಕೊಡ್ತಾರೆ ಅನ್ನೋ ವಿಚಾರವನ್ನು ಹೇಳುತ್ತಾ, ಇವತ್ತು ಈ ಕಂಬಳವನ್ನು ನಡೆಸಲು ನಮಗೆಲ್ಲ ಸಹಕಾರ ಕೊಟ್ಟಂತ ಎಲ್ಲ ಜನರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಕೂತಂತ ಎಲ್ಲ ಜನರ ಸಹಕಾರದಿಂದ ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತೇಳಿದ್ರೆ ಎಲ್ಲ ಕೋಣಗಳ ಯಜಮಾನರುಗಳು ಬಹುಶಃ 3 ದಿವಸದ ಹಿಂದೆ ಬಂದು ಇದರಲ್ಲಿ ಅವರಿಗೆ ಪ್ರಶಸ್ತಿ ಏನು ಮುಖ್ಯವಂತದ್ದಲ್ಲ, ನಾವು ಕೊಡುವಂಥದ್ದು ಬರೀ 18 ಗ್ರಾಮ್ ಗೋಲ್ಡ್ ಕೊಡುವಂಥದ್ದು. ಹಳೆ ಅಂಗಡಿ ಕೊಪ್ಪಳ 16 ಗ್ರಾಮ್ ಗೋಲ್ಡ್ ಫಸ್ಟ್ ಪ್ರೈಸ್ ಬಂದವರಿಗೆ ಕೊಡ್ತೇವೆ. ಅದು ಅವರಿಗೇನು ದೊಡ್ಡ ಸಂಗತಿಯೇ ಅಲ್ಲ. ಬಹುಶಃ ಅವರು ಈ ಕಂಬಳಕ್ಕೆ ಬ್ಯಾಂಗ್ಳೂರಿಗೆ ಬರಬೇಕಿದ್ರೆ ಪ್ರತಿ ಕೋಣದ ಯಜಮಾನರುಗಳು ಸುಮಾರು 5ರಿಂದ 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಕಂಬಳದಲ್ಲಿ ಕರ್ನಾಟಕದ ಜನತೆಗೆ ಈ ಕಂಬಳವನ್ನು ತೋರಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಬಂದಿದ್ದಾರೆ. ನಿಮಗೆಲ್ರಿಗೂ ತಲೆ ಸಂಗಿಸಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ, ನಮ್ಮಲ್ಲಿ ಎಲ್ಲಾದರೂ ಚಿಕ್ಕ ಪುಟ್ಟ ವ್ಯವಸ್ಥೆಯಲ್ಲಿ ತಪ್ಪಾಗಿದ್ರೆ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳುತ್ತಾ ನನ್ನ ಭಾಷಣವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ನಾವು ಇಷ್ಟೊಂದು ಜನ ಇಲ್ಲಿ ಸೇರಿದ್ದೇವೆ. ಎಲ್ಲರೂ ಈಗ 2 ಕೈಯನ್ನು ಮೇಲೆ ಎತ್ತಿ, ನಾನು ಬ್ಯಾಂಗ್ಳೂರು ಕಂಬಳ ಅಂತ ಹೇಳ್ತೇನೆ, ನೀವು ನಮ್ಮ ಕಂಬಳ ಅಂತ ಹೇಳಬೇಕು. ಹೇಳ್ತೀರಾ? ಇಡೀ ಮಂಗಳೂರಿಗೆ ಕೇಳಬೇಕದು. ಬ್ಯಾಂಗ್ಳೂರು ಕಂಬಳ. ಎಲ್ಲರೂ ಕೈ ಎತ್ತಿ ಒಂದು ಎಕ್ಸರ್ಸೈಸ್ ಆದ್ರೆ ಆಗ್ತದೆ. ಬ್ಯಾಂಗ್ಳೂರು ಕಂಬಳ. ಸಾಕಾಗ್ಲಿಕ್ಕಿಲ್ಲ. ಮುಖ್ಯಮಂತ್ರಿ ಅವರು ಹೇಳ್ತಾರೆ ಇದು ಕೇಳಿಲ್ಲ, ಇದು ಮೈಸೂರಿಗೆ ಕೇಳಿಲ್ಲ ಅಂತ ಹೇಳ್ತಾರೆ. ಕೊನೆಯದಾಗಿ ಒಂದು ಸಲ ಜೋರಾಗಿ ಎಲ್ಲರೂ ಹೇಳಬೇಕು ಕೈ ಎತ್ತಿ, ಬ್ಯಾಂಗ್ಳೂರು ಕಂಬಳ, ನಮ್ಮ ಕಂಬಳ. ಅಣ್ಣ ಮಂಜಟ್ಟಿಯವರು ಸ್ವಲ್ಪ ಹಿಂದೆ ಹೋಗಿ, ಮಂಜಟ್ಟಿ ಎದುರು ಬಂದಿರು ತುಂಬಾ ಜನ, ಸ್ವಲ್ಪ ಹಿಂದೆ ಹೋಗಿ ದಯವಿಟ್ಟು. ಆ ಕ್ಯಾಮರಾದವರು ಮತ್ತೆ ನಿಂತ್ಕೊಂಡವರು ದಯವಿಟ್ಟು ಸ್ವಲ್ಪ ಹಿಂದೆ ಹೋಗಬೇಕು. ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಿದ್ದೇವೆ. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀಯುತ UT ಖಾದರ್ ಅವರು ನಮ್ಮನ್ನ ಸೇರ್ಕೊಳ್ತಿದ್ದಾರೆ. 10:75 11:75 ಮಹಾರಾಜ ಕರೆ. ನಿಮ್ಮೆಲ್ಲ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ UT ಖಾದರ್ ಅವರನ್ನ ಬರಮಾಡಿಕೊಳ್ತಿದ್ದೇವೆ. ಸನ್ಮಾನ್ಯ UT ಖಾದರ್ ಅವರು ಪ್ರಾಸ್ತಾವಿಕ ಮಾತಿನ ನಡುವೆ ಕೋಣ ಓಡಿ ಬಂದಾಗ ಅದರ ಮುಟ್ಟಿದ ಸಮಯವನ್ನ ದಾಖಲಿಸಿ ಮತ್ತೆ ಮಾತು ಮುಂದುವರಿಸಿದ ಅಶೋಕ್ ರೈ ಅವರ ಕಂಬಳದ ಮೇಲಿನ ಪ್ರೀತಿ ಮತ್ತು ಬದ್ಧತೆಯನ್ನ ಅದು ಅವರ ಪ್ರಾಸ್ತಾವಿಕ ಮಾತಿನಲ್ಲಿ ತೋರಿಸಿದೆ ಅಂತ ಹೇಳ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನ ತಮ್ಮ ಮಾತುಗಳಲ್ಲಿ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಬೆಂಗಳೂರು ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ದೀಪಕ್ ಕುಮಾರ್ ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ.
ಬೆಂಗಳೂರು ಕಂಬಳ ನಮ್ಮ ಕಂಬಳ ಐತಿಹಾಸಿಕ ಮೈಲಿಗಲ್ಲಿಗೆ ನಾವೆಲ್ಲ ಸಾಕ್ಷಿಯಾಗುತ್ತಿದ್ದೇವೆ. ಹಾಗೆ ಅದರ ಭಾಗವಾಗುತ್ತಿರುವುದು ನಮ್ಮೆಲ್ಲರ ಪುಣ್ಯವೇ ಸರಿ. ಕರ್ನಾಟಕದ ಸಾಮಾಜಿಕ ಕರ್ನಾಟಕದ ಸಾಮಾಜಿಕ ಚಿಂತನೆಯ ಸಾಕ್ಷಿ ಪ್ರಜ್ಞೆ, ನೆಲಮೂಲ ಸಂಸ್ಕೃತಿ ಹಾಗೂ ದುಡಿಯುವ ವರ್ಗದ ಪರ ಸದಾ ನಿಲ್ಲುವಂಥವರು, ದುಡಿಯುವ ವರ್ಗದ ಸಂಭ್ರಮದ ದ್ಯೋತಕವಾದಂತಹ ಕಂಬಳಕ್ಕೆ ಬಹುದೊಡ್ಡ ಸಹಾಯವನ್ನು ಮಾಡಿರುವಂತಹ ನಮ್ಮೆಲ್ಲರ ಹೆಮ್ಮೆಯಾದಂತಹ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರನ್ನ ಕಂಬಳ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ಸೇರಿರುವಂತಹ ಸರ್ವರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಕೆ ಪ್ರಕಾಶ್ ಶೆಟ್ಟಿ ಅವರು ಶಾಲನ್ನು ಹಾಕುವ ಮೂಲಕ ಸಾಂಕೇತಿಕವಾಗಿ ಇವರನ್ನು ಸ್ವಾಗತಿಸುವಂತೆ ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳನ್ನ ಬೆಂಗಳೂರು ಕಂಬಳ ನಮ್ಮ ಕಂಬಳ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಲೋ ಗಂತದಗಳು ಅಲ್ಪ ಎರುಬುಡ್ನ ನಂಬರ್ ಬನ್ಲೆ ಹಾಗೆ ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಾಕ್ಷಿ ಪ್ರಜ್ಞೆಯ ಹರಿಕಾರರು ಹಾಗೂ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀಯುತ UT ಖಾದರ್ ಇವರನ್ನು ಸಹ ಈ ಕಂಬಳಕ್ಕೆ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಸಹ ಅಧ್ಯಕ್ಷರಾದಂತಹ ಶ್ರೀಯುತ ಅಶೋಕ್ ರೈ ಅವರು ಶಾಲನ್ನು ಹಾಕುವ ಮೂಲಕ ಅಭಿಮಾನದ ಸ್ವಾಗತವನ್ನು ಕೋರುವಂತೆ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಇನ್ನೋರ್ವ ಮುಖ್ಯ ಅತಿಥಿ, ಕರಾವಳಿ ಕರ್ನಾಟಕದ ಹೆಮ್ಮೆ, ಹೆಚ್ಚೇಕೆ ಭಾರತದ ಹೆಮ್ಮೆಯೂ ಸಹ ಹೌದು. ಅನಿವಾಸಿ ಭಾರತೀಯರು ಏನನ್ನು ಸಾಧಿಸಬಹುದು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟಂತಹ ಶ್ರೀಯುತ PR ಶೆಟ್ಟಿ ಇವರನ್ನು ಸಹ ನಿಮ್ಮೆಲ್ಲರ ಕರತಾಡನದೊಂದಿಗೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನು ಸಹ ಕಂಬಳ ಸಮಿತಿಯ ಪರವಾಗಿ ಇಲ್ಲಿ ನೆರೆದ ಸರ್ವರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕರಾವಳಿ ಕರ್ನಾಟಕದ ರಾಜಕಾರಣಿಯೂ ಹೌದು, ಶೈಕ್ಷಣಿಕ ಸಂತನೂ ಹೌದು, ಶ್ರೀಯುತ ಮಂಜುನಾಥ್ ಭಂಡಾರಿ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕರ್ನಾಟಕದ ಸಹಕಾರಿ ಧುರೀಣರಾದಂತಹ ಶ್ರೀಯುತ ದೇವಿ ಪ್ರಸಾದ್ ಅವರು ನಮ್ಮ ಜೊತೆ, ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಯುತರೇ, ನಿಮ್ಮ ಉಪಸ್ಥಿತಿಯನ್ನು ಸಹ ನಾವು ಗೌರವಿಸ್ತಾ ಇದ್ದೇವೆ ಹಾಗೂ ನಿಮ್ಮನ್ನು ಸಹ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಬಹುದೊಡ್ಡ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾದಂತಹ ಆಭರಣ್ ಜ್ಯುವೆಲ್ಲರ್ಸ್ನ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಪ್ರಕಾಶ್ ಕಾಮತ್ ಅವರು ನಮ್ಮೊಂದಿಗಿದ್ದಾರೆ. ಬೆಳಗ್ಗಿನಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಭ್ರಮಿಸುತ್ತಿರುವಂತಹ ಆಭರಣ ಮಾಲೀಕರನ್ನ ಸಹ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮವರು ಹಾಗೂ ನಮ್ಮೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಶಕುಂತಲಾ ಶೆಟ್ಟಿ ಅವರು ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕರಾವಳಿ ಕರ್ನಾಟಕದ ಯುವ ನೇತಾರ ಹಾಗೂ ರಾಜಕೀಯದ ಹೊಸ ಭರವಸೆ ಶ್ರೀಯುತ ಮಿಥುನ್ ರೈ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಉದಯ್ ಶೆಟ್ಟಿ ಮುನಿಯಾಲು ಇವರು ನಮ್ಮ ಪ್ರಾಯೋಜಕರು ಹೌದು, ಇಲ್ಲಿನ ಕಂಬಳದ ಒಂದು ಕೋಣದ ಯಜಮಾನರು ಸಹ ಹೌದು. ಉದಯಣ್ಣನ ಸಹ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇನ್ನೋರ್ವ ಆತ್ಮೀಯರು ಶ್ರೀಯುತ ಹೇಮದಾಸ್ ಶೆಟ್ಟಿ ಇವರನ್ನು ಸಹ ವೇದಿಕೆಯಲ್ಲಿ ಗುರುತಿಸುತ್ತಿದ್ದೇವೆ. ಶ್ರೀಯುತರೇ, ನಿಮಗೂ ಸಹ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಾಗೆ ಕಾರ್ಯಕ್ರಮದ ಗೌರವಾಧ್ಯಕ್ಷರು ಈ ಕಾರ್ಯಕ್ರಮದ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ತನ್ನ ಸಾರಥ್ಯದ ಮೂಲಕ ಬಹುದೊಡ್ಡ ಕನಸನ್ನು ನನಸು ಮಾಡುವಲ್ಲಿ ಶ್ರಮಿಸಿದಂತಹ ಶ್ರೀಯುತ ಕೆ ಪ್ರಕಾಶ್ ಶೆಟ್ಟಿ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಕಂಬಳ ಸಮಿತಿಯ ಪರವಾಗಿ ನಿಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಭಗೀರಥ ಗಂಗೆಯನ್ನ ಭುವಿಗೆ ತಂದಂತೆ ಕಂಬಳವನ್ನ ಈ ಕರಾವಳಿಯಿಂದ ಬೆಂಗಳೂರಿಗೆ ತಂದವರು ನಮ್ಮ ಶ್ರೀಯುತ ಅಶೋಕ್ ರೈ ಅವರು. ಅವರಿಗೂ ಸಹ ಸರ್ವ ಕಂಬಳಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಂಬಳವನ್ನ ಸಾಕ್ಷಾತ್ಕರಿಸುವಲ್ಲಿ ಅಹರ್ನಿಶಿ ದುಡಿದವರು ಶ್ರೀಯುತ
ಗುರುಕಿರಣ್ ಅವರು ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರು ಹಾಗೂ ಕರಾವಳಿಯ ಬಹುದೊಡ್ಡ ಹೆಮ್ಮೆ. ಈ ಥೀಮ್ ಸಾಂಗ್ ಅನ್ನು ಸಹ ಅವರು ಕಂಪೋಸ್ ಮಾಡಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಹಾಗೆ ಕೆಲವು ತಿಂಗಳಿಂದ ಬಹುಶಃ ದಿನಕ್ಕೆ 2-3 ಗಂಟೆಗಳ ಕಾಲ ನಿದ್ದೆ ಮಾಡ್ತಾ ಈ ಒಂದು ಕನಸನ್ನ ಈ ಪರಿಸರವನ್ನು ಸೃಷ್ಟಿ ಮಾಡುವಲ್ಲಿ ದುಡಿದಂತಹ ಶ್ರೀಯುತ ಗುಣರಂಜನ್ ಶೆಟ್ಟಿ ಬೆಳ್ಳಿಪಾಡಿ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಖ್ಯಾತ ಚಲನಚಿತ್ರ ನಟಿಯಾದಂತಹ ಪ್ರಿಯಾಂಕಾ ಉಪೇಂದ್ರರವರನ್ನು ಸಹ ನಾವು ನಿಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಂಘಟನಾಧ್ಯಕ್ಷರಾದಂತಹ ಶ್ರೀಯುತ ಉಮೇಶ್ ಶೆಟ್ಟಿ ಹಾಗೂ ಬೆಳಪು ದೇವಿಪ್ರಸಾದ್ ಶೆಟ್ಟಿಯವರ ಉಪಸ್ಥಿತಿಯನ್ನು ಸಹ ಗುರುತಿಸ್ತಾ ಇದ್ದೇವೆ. ಹಾಗೆ ಕರಾವಳಿಯ ಎಲ್ಲ ವಿವಿಧ ಜಾತಿ ಸಂಘಟನೆಗಳು ಹಾಗೂ ಭಾಷಾ ಸಂಘಟನೆಗಳು ಹಾಗೂ ಸಾಂಸ್ಕೃತಿಕ ಸಂಘಟನೆಗಳ ಪದಾಧಿಕಾರಿಗಳನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮೊಂದಿಗೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಕಂಬಳದೊಂದಿಗೆ ದುಡಿದಂತಹ ಶ್ರೀಯುತ ವಿಠಲ್ ಶೆಟ್ಟಿ ಅವರಿದ್ದಾರೆ. ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರು ಬೆಳಗ್ಗಿನಿಂದ ಸಾಂಪ್ರದಾಯಿಕ ಉಡುಪಿನಲ್ಲೇ ಈ ಕಂಬಳವನ್ನು ಸೆರೆ ಹಿಡಿದು ಪ್ರಪಂಚದಾದ್ಯಂತ ಈ ಕಂಬಳವನ್ನು ಪ್ರಚಾರ ಮಾಡುತ್ತಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ತ್ರಿಕರಣಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ, ಹಾಗೆ ಉಡುಪಿ ದಕ್ಷಿಣ ಕನ್ನಡ ಕಂಬಳ ಸಮಿತಿಗೆ ಅವರ ಈ ಪ್ರಯತ್ನಕ್ಕೆ ಸಹ ಸ್ವಾಗತ. ಹಾಗೆ ಕಂಬಳದ ಯಜಮಾನರು ಹಾಗೂ ಕಂಬಳವನ್ನು ಓಡಿಸುತ್ತಿರುವಂತಹ ಎಲ್ಲ ಓಟಗಾರರು ಹಾಗೂ ನೆರೆದಿರುವಂತಹ ಎಲ್ಲ ಕಂಬಳದ ಅಭಿಮಾನಿಗಳಿಗೆ ಕಂಬಳ ಸಮಿತಿಯ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ ಹಾಗೂ ನಿರಂತರವಾಗಲಿ ಎಂದು ನಿಮ್ಮೆಲ್ಲರನ್ನ ಬೇಡುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತೇನೆ. ನಮಸ್ಕಾರಗಳು. ದೀಪಕ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೊಂದು ಮಹೋನ್ನತ ಸಂಭ್ರಮ, ಭವ್ಯ ವೇದಿಕೆ. ಈ ಭವ್ಯ ವೇದಿಕೆಯ ಹೆಸರು ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ. ಈ ವೇದಿಕೆಯ ಸಮಕ್ಷಮದಲ್ಲಿ ನಾವೆಲ್ಲರೂ ಆಸೀನರಾಗಿದ್ದೇವೆ. ಕಳೆದ 3-4 ತಿಂಗಳುಗಳ ಅವಿರತ ಶ್ರಮದ ಫಲವಾಗಿ ಇಂದು ಅನಾವರಣಗೊಂಡ ಈ ಸಂಭ್ರಮವನ್ನು ದೀಪವನ್ನು ಬೆಳಗಿಸುವುದರೊಂದಿಗೆ ಉದ್ಘಾಟಿಸೋಣ. ವೇದಿಕೆ ಮೇಲಿನ ಎಲ್ಲ ಗಣ್ಯರು ದೀಪ ಪ್ರಜ್ವಲನಕ್ಕೆ ಕೈ ಜೋಡಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ, ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯರ ಜೊತೆಯಾಗಿ ಇತಿಹಾಸವನ್ನು ಸೃಷ್ಟಿಸಿದ 100 ವರ್ಷಗಳ ಪರಂಪರೆ ಇರುವಂತಹ ಈ ಭವ್ಯ ಸಾಂಸ್ಕೃತಿಕ ಪ್ರತೀಕವೊಂದು ಬೆಂಗಳೂರಿನ ರಾಜಧಾನಿಯಲ್ಲಿ ಬೆಂಗಳೂರಿಗರ ಕಣ್ತುಂಬಿಸಿಕೊಳ್ಳುವಲ್ಲಿ ಮಹೋನ್ನತವಾದಂತಹ ಹೋರಾಟ ಹಾಗೂ ಪರಿಶ್ರಮದ ಫಲವಾಗಿ ಹಗಲು ರಾತ್ರಿಗಳನ್ನು ಒಂದಾಗಿಸಿ ದುಡಿದ ಅದೆಷ್ಟೋ ಶ್ರಮಿಕರ ಹಾಗೂ ಕೃಷಿಕರ ಮನದಾಸೆಯಾಗಿರುವಂತಹ ಈ ಸಂಭ್ರಮ ಇದೀಗ ದೀಪದ ಮೂಲಕ ಪ್ರಜ್ವಲಿಸ್ತಾ ಇದೆ. ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ UT ಖಾದರ್ ಹಾಗೂ ಸಿದ್ದರಾಮಯ್ಯನವರೊಂದಿಗೆ ಜೊತೆಗೆ ಕಂಬಳ ಸಮಿತಿಯ ಸರ್ವ ಸದಸ್ಯರು ಇವರೆಲ್ಲರ ಸಮಕ್ಷಮದಲ್ಲಿ ಕಂಬಳದ ಮೇಲಿನ ಪ್ರೀತಿಯ ನಿಮ್ಮೆಲ್ಲರ ಕಣ್ಗಾವಲಿನಲ್ಲಿ ಈ ಕಾರ್ಯಕ್ರಮ, ಈ ಪ್ರಯತ್ನ ಇಂದು ಭವ್ಯವಾಗಿ ವಿದ್ಯುಕ್ತವಾಗಿ ದೀಪ ಪ್ರಜ್ವಲನದೊಂದಿಗೆ ಬೆಳಗುತ್ತಿದೆ, ಮಿನುಗುತ್ತಿದೆ. ಹಲೋ 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 ಮಂಜೂರ್ ತಕ್ಲಣ್ಣ ಎಲ್ಲ ಬೌನ್ಸರ್ಗಳೆಲ್ಲ ಕಾಣ್ತಿಲ್ಲ ಇಲ್ಲಿ. ಹಲೋ 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 ನಮ್ಮ ಶ್ರಮಿಕರ, ಕೃಷಿಕರ ಹಲೋ ಬದುಕಿನ ಭಾಗವೇ ಉಸಿರೇ ಆಗಿರುವಂತಹ ಈ ಕಂಬಳದ ಬೆಳಕನ್ನು ಹೊತ್ತಿಸಿದ ನಿಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ, ನಿಮ್ಮ ಅಭಿಮಾನ, ಈ ಪರಂಪರೆಯನ್ನು ಕಾಯ್ದುಕೊಳ್ಳುವಲ್ಲಿ ನಿಮ್ಮೆಲ್ಲರ ಶ್ರಮ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬೆಂಗಳೂರಿಗರಿಗೆ ಮತ್ತೊಮ್ಮೆ ಬೆಂಗಳೂರು ಕಂಬಳ ಸಮಿತಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೆ. ಮಾನ್ಯರೇ,
ಬೆಂಗಳೂರಿನಲ್ಲಿ ಕರಾವಳಿಗರು ಏನೇ ಕಾರ್ಯಕ್ರಮ ಆಯೋಜಿಸಿದ್ರು ಸಹ ಅಲ್ಲಿ ನಮ್ಮ UT ಖಾದರ್ ಸಾಹೇಬರು ಹಾಜರಾಗ್ತಾರೆ ಮತ್ತು ಅದೇ ಪ್ರೀತಿ ಮಮತೆ ಪ್ರೋತ್ಸಾಹದೊಂದಿಗೆ ನಮ್ಮೆಲ್ಲರನ್ನ ಹುರಿದುಂಬಿಸ್ತಾರೆ. ಖಾದರ್ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲಮೂಲ ಸಂಸ್ಕೃತಿಗಳ ಜೊತೆಗೆ ಗಟ್ಟಿ ಬಾಂಧವ್ಯವನ್ನ ಹೊಂದಿರುವವರು. ಹಾಗೆಯೇ ಅವರು ಹೋದಲ್ಲೆಲ್ಲ ಸೌಹಾರ್ದತೆಯ ಹಣತೆ ತಾನಾಗಿಯೇ ಹೊತ್ತಿಕೊಳ್ಳುತ್ತದೆ. ತನ್ನೂರನ್ನ ತನ್ನವರನ್ನ ಊರ ಜೀವಸಲೆಯ ಬಗೆಗೆ ಗೌರವ ಹೊಂದಿರುವವರನ್ನ ಅಪಾರವಾಗಿ ಪ್ರೀತಿಸುವ ಶ್ರೀಯುತ UT ಖಾದರ್ ಅವರು ನಿಜವಾಗಿಯೂ ಧರ್ಮಾತೀತವಾದಂತಹ ನಾಯಕ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಜ್ಯ ಸರ್ಕಾರದ ವಿಧಾನಸಭಾಧ್ಯಕ್ಷರಾದಂಥ UT ಖಾದರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. UT ಖಾದರ್ ಅವರು ಮಾತಿಗಾಗಿ ಬರಮಾಡಿಕೊಳ್ತೇನೆ. ಬೆಂಗಳೂರು ಕಮಲದ ಐತಿಹಾಸಿಕ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಬೆಂಗಳೂರು ಕಮಲೋತ್ಸವವನ್ನು ಇವತ್ತು ಅಧಿಕೃತವಾಗಿ ಉದ್ಘಾಟಿಸಿದಂತಹ ನಮ್ಮೆಲ್ಲರ ಹಿರಿಯ ನಾಯಕರು, ಕರ್ನಾಟಕ ರಾಜ್ಯದ ಗೌರವ ಮುಖ್ಯಮಂತ್ರಿಗಳು, ಒಂದು ಕಾಲಘಟ್ಟದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪೇಟದವರು ಕೇಸನ್ನು ಹಾಕಿ ಕಮಲವು ನಿಲ್ಲುಗಡೆ ಆಗ್ತಂತ ಗೊತ್ತಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಲಾ ಮಿನಿಸ್ಟರನ್ನು, ನನ್ನನ್ನು, ರಮಣಾತ್ರವನ್ನು ವಿಂತುನ ಕರೆಸಿಕೊಂಡು ಯಾವುದೆಲ್ಲ ಕಮಲ ಪ್ರಾರಂಭ ಮಾಡಲಿಕ್ಕೆ ಯಾವುದೆಲ್ಲ ಕಾನೂನು ಬೇಕಂತ ಹೇಳಿಕೊಂಡು ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟ್ಗೆ ಕಮಲದ ಪರವಾಗಿ ಅರ್ಜಿ ಹಾಕಿದಂಥ ಮತ್ತು ಕಮಲವನ್ನು ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಒಂದು ಕಾರ್ಯಕ್ರಮದ ಗೌರವ ಅಧ್ಯಕ್ಷರು, ನಮ್ಮೆಲ್ಲ ಹಿರಿಯರು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಉದ್ಯಮಿ ಆಗಿರುವಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ಟರವರೇ, ಈ ಎಲ್ಲ ಕಾರ್ಯಕ್ರಮದ ಮುಖ್ಯ ರೂವಾರಿ ಒಬ್ಬ ಶಾಸಕ ಮಿತ್ರನಾಗಿದ್ದುಕೊಂಡು ಸಾಮಾಜಿಕವಾದ ಚಿಂತನೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಜೊತೆಯಲ್ಲಿ ಕರಾವಳಿ ಜಿಲ್ಲೆಯ ಸಂಸ್ಕೃತಿಯನ್ನು ಬೆಂಗಳೂರಿನ ನಾಡಿನಲ್ಲಿ ಕೂಡ ಜೀವಂತವಾಗಿ ಇಡಬೇಕು, ಹುಟ್ಟು ಹಾಕಿ ಭವಿಷ್ಯ ದಿನಗಳಲ್ಲಿ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸ್ವಾಭಿಮಾನದ ಕಿರೀಟವನ್ನು ತಂದುಕೊಟ್ಟಂತಹ ಸನ್ಮಿತ್ರರಂತಹ ಅಶೋಕ್ ಕುಮಾರ್ ರೈ ಪುತ್ತೂರವರೇ, ನನ್ನ ಆತ್ಮೀಯರು, ಗೌರವಿತರು, ವಿಧಾನ ಪರಿಷತ್ತಿನ ಸದಸ್ಯರು, ಸನ್ಮಿತ್ರರು ಮತ್ತು ಎಲ್ಲ ಕಾರ್ಯಕ್ರಮ ಸಹಕಾರ ಸನ್ಮಿತರಾಗಿಂತಹ ಮಂಜುನಾಥ್ ಭಂಡಾರವರೇ, ನನ್ನ ಆತ್ಮೀಯರು, ಬಹುಶಃ ಇವತ್ತಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದ ಸ್ವಾಭಿಮಾನದ ಗೌರವ ತಂದುಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಇವತ್ತು ಚಲನಚಿತ್ರ ರಂಗದಲ್ಲಿ ಬಹಳಷ್ಟು ಯುವಕ ಮತ್ತು ಯುವತಿ ಬರಬೇಕಾದ್ರೆ ಎಲ್ಲರಿಗೂ ಕೂಡ ಪ್ರೇರಣೆ ಆಗಿರುವಂಥ ಈ ಕಮಲದ ನೇತೃತ್ವ ವಹಿಸಿದ ಸನ್ಮಿತ ಗುರು ಕಿರಣ್ ಅವರೇ, ನನ್ನ ಅತ್ಯಂತ ಗೌರವಿತರು, ಹಿರಿಯರು, ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಹೋದರ ಬಹುಶಃ ಇವತ್ತು ದುಬೈ ಅಂತ ಪ್ರದೇಶಕ್ಕೆ ಹೋಗಿ ಅತ್ಯುತ್ತಮವಾದ ಅತ್ಯಂತ ಯಶಸ್ವಿಯಾಗುವಂಥ ಒಂದು ಉದ್ಯಮಸ್ಥರಾಗಿದ್ದುಕೊಂಡು ಕರಾವಳಿಯ ಎಲ್ಲ ಯುವಕರಿಗೆ ಇವತ್ತು ವಿದೇಶದಲ್ಲಿ ಕೆಲಸ ಮಾಡಲಿಕ್ಕೆ ದೊಡ್ಡ ಮಟ್ಟ ಪ್ರೋತ್ಸಾಹ ಕೊಟ್ಟು ಬಹಳಷ್ಟು ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರ ಬಡವರಿಗೆ ಬಹಳಷ್ಟು ಆಸರಾಗಿದ್ದಂಥ ಈ ಸಮಾಜಕ್ಕೆ ಅತ್ಯಂತ ದೊಡ್ಡ ಕೊಡುಗೆ ಇಟ್ಟಂಥ ಗೌರವಂತ BR ಶೆಟ್ಟರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಂಕಿನ ಸಹಕಾರಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕನ್ನು ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾದ ಬ್ಯಾಂಕ್ ಅಂತೇಳಿ ಇವತ್ತು ನಿರ್ಮಾಣಿಸಿಕೊಂಡ ಸನ್ಮಿತ್ರ ಅಂತ ಗೌರವಂತ ರಾಜೇಂದ್ರ ಕುಮಾರ್ ಅವರೇ, ನನ್ನ ವೇದಿಕೆ ಮೇಲೆ ಉಪಸ್ಥಿತಂಥ ಶಾಸಕ ನಮ್ಮ ಮಾಜಿ ಶಾಸಕರಂತ ಶಕುನ್ ಶೆಟ್ಟಿ ಅವರೇ, ಮಿಥುನ್ ರೈ ಅವರೇ, ಪ್ರಕಾಶ್ ಬೀಡಿಯ ಆಭರಣ ಸಂಸ್ಥೆಯ ಸನ್ಮಿತ್ರಂತ ಪ್ರತಾಪ್ ರವರೇ, ಮಿಥುನ್ ರೈ ಅವರೇ, ಮುನಿಯಾಲ್ ರವರೇ, ಹೇಮನಾ ಶೆಟ್ಟರವರೇ, ವೇದಾನಂದನವರೇ, ಅದೇ ನಮ್ಮ ಗೌರವಂತ ದೇವಪ್ರಸಾದ್ ಶೆಟ್ಟಿ ಕಾಪುರ್ ಅವರೇ, ನನ್ನ ಸನ್ಮಿತಂತ ಗುಣರವರೇ, ಅದೇ ನಮ್ಮ ಅತ್ಯಂತ ಗೌರವಿತರು, ನನ್ನ ತಂದೆ ಜೊತೆ ಹಾಸ್ಟೆಲ್ನಲ್ಲಿ ಬಹುಶಃ ಬ್ಯಾಚ್ಮೇಟ್ ಆಗಿರುವಂಥ ವಿಠಲ್ ಶೆಟ್ಟರವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗೌರವ ಗಣ್ಯಾತಿ ಗಣ್ಯ ಅತಿಥಿಗಳೇ, ಸೋದರ ಸೋದರರೇ, ಆತ್ಮ ಮಿತ್ರರೇ,
ನನ್ನ ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರ ಸೋದರರೇ, ಆತ್ಮೀಯರೇ, ಈ ನಮ್ಮ ಜಿಲ್ಲೆಯಿಂದ ಬೇರೆ ಬೇರೆ ಪ್ರದೇಶದಿಂದ ಬಂದಂಥ ಎಲ್ಲ ನಮ್ಮ ಈ ಒಂದು ಕಂಬಳದ ಸ್ಪರ್ಧಿಸುವಲ್ಲಿ ಭಾಗವಹಿಸುವಂಥ ಎಲ್ಲ ತಂಡದವರೇ, ಅವರ ಮಾಲೀಕರೇ, ಅವರಿಗೆ ಶ್ರಮಪಟ್ಟು ಕೆಲಸ ಪ್ರೋತ್ಸಾಹಿಸುವಂಥ ಎಲ್ಲ ಅದರ ಆ ಟೀಮಿನ ಎಲ್ಲ ನಮ್ಮ ಸ್ವಯಂ ಸೇವಕ ಕಾರ್ಯಕರ್ತ ಮಿತ್ರರೇ, ಮಾಧ್ಯಮದ ಸೋದರರೇ ಹಾಗೂ ಎಲ್ಲ ಆ ಕಾರ್ಯಕ್ರಮಕ್ಕೆ ನೇರವಾಗಿ ಪಕ್ಷವರು ಸಹಕಾರ ಕೊಟ್ಟಂಥ ಹಿತೈಷಿಗಳೇ, ಈ ಕಮಲೋತ್ಸವ ಸಮಿತಿಯ ಸರ್ವ ಸದಸ್ಯರೇ, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ. ಬೆಂಗಳೂರು ಕಮಲೋತ್ಸವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಲಿಕ್ಕೆ ನಾನು ಪ್ರಪ್ರಥಮವಾಗಿ ಸನ್ಮಿತರಾಗಿರುವಂಥ ಅಶೋಕ್ ಕುಮಾರ್ ರೈ ಅವರನ್ನು, ಪ್ರಕಾಶ್ ಶೆಟ್ಟರ್ ಅವರನ್ನು, ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರು ಕೂಡ ಇಡೀ ನಮ್ಮ ರಾಜ್ಯದ ಜನತೆ ಪರವಾಗಿ ನನ್ನ ಅಭಿನಂದನೆ ಮತ್ತು ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಎರಡು ಕಣ್ಣುಗಳಾಗಿರುವಂಥ ಒಂದು ಕಂಬಳ ಮತ್ತು ಯಕ್ಷಗಾನ ಇದನ್ನು ಜೀವಂತವಾಗಿಡಲು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿರಿಯರು ಅವರದಾದ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಹಿರಿಯರು ಯಾವೊಂದು ಶ್ರಮ ಪಟ್ಟುಕೊಂಡು ಆ ಎರಡು ಕಂಬಳವನ್ನು ಜೀವಂತವಾಗಿ ಇಡಲಿಕ್ಕೆ ಪಟ್ಟಂತ ಆ ಶ್ರಮವನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ಬಿಂಬಿಸಿ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥ ಅವಕಾಶವನ್ನು ಈ ಕಮಲ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾನಿಡೆ ಬತ್ತಿನಾಗ ತೂನಾಗ ಇಂದಾನು ಕುಡ್ಲಾಡುಲ್ಲೇಣ ಬ್ಯಾಂಗ್ಳೂಡುಲ್ಲೇಣ ಹೆಂಗೆ ಕನ್ಫ್ಯೂಸ್ ಆಪನ ಪರಿಸ್ಥಿತಿ ಆದಿತ್ತು. ನಿಕ್ಲ ಮುಲ್ತ ಒಂದು ವೈಭವ ಜನಕ್ಲ ಪ್ರೋತ್ಸಾಹ ಕಮಲದ ಓಡಾಟ ವೇದಿಕೆ ತೂನಾಗ ಇನ್ನು ಕುಡ್ಲದ ನಾವು ಬಹುಶಃ ನಮ್ಮ ಬೆತೆ ಮೂಡುಬಿದ್ದ ಒಂದು ರಮಣತ್ರ ಬಂದು ಯಾನು ಕಮಲ ಮಲ್ತುಲ್ಲ ನಮ್ಮ ಊರ್ದ ಕಮಲ ಅಶೋಕ್ ಕುರ್ಮಯ ಮಲ್ತುಲ್ಲ ಪುತ್ತೂರು ಮಲ್ತು ಆ ಒಂದು ವಾತಾವರಣ ಮುಲಿಂಕುಲು ತೋಂದಿಲ್ಲ ಐಡ್ದಾದ್ರ ಬಹುಶಃ ಜಂಗಳು ಪೂರಕ್ಲೆಗಳ ವಿಷಯ ಸೋಲ್ಮೇಲೆ ಯಾನು ಪಣಂದು ನಾನು ಯಾಕೆ ಕನ್ನಡದಲ್ಲಿ ಅಧ್ಯಕ್ಷ ಮುಖ್ಯಮಂತ್ರಿ ಮಾತಾಡಂತ ಹೇಳಿದರೆ ತುಳು ಭಾಷೆಗೆ ಎರಡನೇ ಭಾಷೆಗೆ ಬರೋರಿಗೆಲ್ಲ ಬೇಡಿಕೆ ಇದೆ. ಅದಕ್ಕೆ ಬಹುಶಃ ಈ ಒಂದು ತಾವೆಲ್ಲ ಇದಕ್ಕೆ ಒಂದು ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಈ ಒಂದು ಕಂಬಳ ಬಹುಶಃ ಇವತ್ತು ಇಲ್ಲಿ ಪ್ರಾರಂಭ ಮಾಡೋ ಮುಖಾಂತರ ಇವತ್ತು ಅಶೋಕ್ ಕುಮಾರ್ ಅವರು, ಪ್ರಕಾಶ್ ಶೆಟ್ಟರ್ ಅವರು ಸಾಕೊಟ್ಟು ಒಂದು ಇತಿಹಾಸ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ನನಗೆ ವಿಶ್ವಾಸ ಇದೆ ಇದು ಒಂದು ಕಮಲೋತ್ಸವ ಮಾತ್ರ ಇಲ್ಲಿ ನಡೆಯುವುದಲ್ಲ, ಬರೀ ಸ್ಪರ್ಧೆ ಮಾತ್ರ ನಡೆಯುವುದಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವ ಒಂದು ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಇವತ್ತು ಭಾಗವಹಿಸುವಂಥ ಯುವಕ ಮತ್ತು ವಿದ್ಯಾರ್ಥಿ ಮಿತ್ರರು, ಇದನ್ನು ಟಿವಿಯಲ್ಲಿ ನೋಡುವಂಥ ವಿದ್ಯಾರ್ಥಿ ಮಿತ್ರರು ಮುಂದಿನ ದಿನಗಳಲ್ಲಿ ಅವರು ದೊಡ್ಡವರಾದಾಗ ಈ ಸಂಸ್ಕೃತಿಯನ್ನು ಇನ್ನಷ್ಟು ಮುಂದೆ ತಗೊಂಡೋಗಿ ಅತ್ಯಂತ ಯಶಸ್ವಿಯಾಗಿ ಕೊಡ್ತಾರೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಆದ ಕಾರಣ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾವು ಶುಭಾಶಯ ಸಲ್ಲಿಸಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲವೂ ಕೂಡ ಕಮಲದ ಒಂದು ಸ್ಪರ್ಧೆ ಪ್ರಾರಂಭ ಆಗಿದೆ. ನನಗೆ ಅತ್ಯಂತ ಸಂತೋಷ ಆಗ್ತದೆ ಹೇಳಲಿಕ್ಕೆ. ನಮ್ಮ ನರಿಂಗಾಣದಲ್ಲಿ ಕೂಡ ನಾನೇ ಗೌರವ ಅಧ್ಯಕ್ಷನಾಗಿದ್ದುಕೊಂಡು ನಮ್ಮ ನರಿಂಗಾಣ ಕಮಲ ಕೂಡ ಅತ್ಯಂತ ಯಶಸ್ವಿ ಒಂದು ಕಮಲ ಕಳೆದ ವರ್ಷ ಆಗಿದೆ. ಈ ಸಲ ಕೂಡ ಜನವರಿ 14ಕ್ಕೆ ನಾವು ಅದನ್ನು ಮೀಸಲಿಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕಂತ ಕೂಡ ನಿಮ್ಮ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಕಮಲ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ವರ್ಗದವರನ್ನು ಒಟ್ಟುಗೂಡಿಸುವಂಥ ಅತ್ಯಂತ ದೊಡ್ಡ ಒಂದು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಿದ ಕಾರ್ಯಕ್ರಮ ಇವತ್ತು ಆಗಿದೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸಣ್ಣ ಪುಟ್ಟ ಕೆಲವೊಮ್ಮೆ ಸಮಸ್ಯೆಗಳು ಬರ್ತದೆ. ಬಂದಂಥ ಸಮಸ್ಯೆ ನಾನು ಅತಿ ಶೀಘ್ರವಾಗಿ ಬಗೆಹರಿಸಿಕೊಂಡು ಅದನ್ನು ಅತ್ಯುತ್ತಮವಾಗಿ ಮುಂದೆ ತೆಕ್ಕೊಂಡು ಹೋಗಿರುವುದು ನಿಮ್ಮ ನಾಯಕತ್ವದ ಗುಣವನ್ನು ಎತ್ತಿ ತೋರಿಸ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ನಾವಿಲ್ಲಿ ಎಲ್ಲ ಕೂಡ ಸಹಕಾರ, ಯಾಕಂದರೆ ಇವತ್ತು ಈ ಕೋಣ ಅಲ್ಲಿಂದ ತೆಕ್ಕೊಂಡು ಬರುವಂಥ ಒಂದು ವ್ಯವಸ್ಥೆ, ಇಲ್ಲಿ ಅದನ್ನು ಓಡಿಸುವಂಥ ವ್ಯವಸ್ಥೆ ಮತ್ತು ಈ ಸಂಘಟನೆ ಮಾಡೋದು ಬಹುಶಃ ಇದನ್ನು ದೂರ ನಿಂತು ಮಾತಾಡೋರಿಗೆ ಏನು ಕೂಡ ಮಾತಾಡ್ಬೋದು. ಅದು ಸಂಘಟಕರ ಪರಿಶ್ರಮ, ಅವರೊಂದು ಶ್ರಮವನ್ನು ನಾವೆಲ್ಲರೂ ಕೂಡ ಅದನ್ನು ಮೆಚ್ಚಬೇಕು, ಅದಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಬೇಕು, ಸಂಪೂರ್ಣ ಸಹಕಾರ ಮಾಡಬೇಕು. ಇದು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಈ ಕರ್ನಾಟಕದ ಜನರ ಗೊಂದಲಾಗಿ ಪರಿವರ್ತನೆ ಆಗುವಂಥ ಅವಕಾಶ ಆಗಲಿ ಅಂತ ನಾನು ಇವತ್ತು ಕೇಳಿಕೊಂಡು ಈ ಕಮಲೋತ್ಸವದಲ್ಲಿ ಎಲ್ಲ ಜಾತಿ ಎಲ್ಲ ಮತ ವರ್ಗದವರು ಕೂಡ ಹಿಂದಿಂದಲೂ ಕೂಡ ಬರುವಂಥ ಒಂದು ವಿಚಾರ ಇವತ್ತು ಆಗಿದೆ. ನನಗೆ ಅತ್ಯಂತ ದೊಡ್ಡ ವಿಚಾರ ಏನಂತ ಹೇಳಿದರೆ, ನನ್ನ ಕಾರ್ ಡ್ರೈವರ್ ಒಬ್ಬ ಶಮೀರ್ ಅಂತ ಇದ್ದಾನೆ. ಅವನು ಮೊನ್ನೆ ನಾನು ನಾಲ್ಕು ದಿನ ಯಾನು ಇಚ್ಚಿ ಯಾನು ಕಮಲಕ್ಕೆ ನಾನು ಪಾಯಿಂಟ್ ಉಳ್ಳೆ ಎಂದು ಅವನು ಕೂಡ ಅವನ ಕೋಣವನ್ನು ತಂದು ಅವನು ಕೂಡ ಓಡಿಸುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಿದೆ. ಸೊ ಎಲ್ಲ ಜಾತಿ ಎಲ್ಲ ಮತ ವರ್ಗದ ಭಾಗವಹಿಸ್ತಾರೆ, ಅವರ ಕೋಣವನ್ನು ಓಡಿಸ್ತಾರೆ, ಇಲ್ಲಿ ಸೇರಿಸ್ತಾರೆ.
ಇದು ಪರಸ್ಪರ ಎಲ್ಲರೂ ಒಟ್ಟುಗೂಡಿಸುವಂಥ ಎಲ್ಲನೂ ಸೇರಿಸುವಂಥ ಒಂದು ಅತ್ಯುತ್ತಮವಾದ ಒಂದು ವಾತಾವರಣ ಮಾಡುವಂಥ ಪ್ರದೇಶ ಆಗಿದೆ ಅಂತ ಹೇಳಿಕೊಂಡು ಬೆಂಗಳೂರು ಕಮಲೋತ್ಸವ ಇವತ್ತು ಪ್ರಥಮ ಕಮಲೋತ್ಸವ ಮಾತ್ರ ಅಲ್ಲ, ಇದು ಪ್ರಥಮವಾದ ಜೊತೆಯಲ್ಲಿ ಪ್ರತಿ ವರ್ಷ ಕೂಡ ಶಾಶ್ವತವಾಗಿ ನಡೆಯುವಂಥ ಒಂದು ಕಂಬಳ ಇವತ್ತು ಆಗ್ತದೆ, ಆಗಬೇಕು. ಅದು ನಮ್ಮೆಲ್ಲರ ಆಶೆ. ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ದೊಡ್ಡ ಮಟ್ಟ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ಕೂಡ ಇದೆ ಅಂತ ನಾನು ಕೇಳಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸೋದರನಾಗಿ ನಮ್ಮಿಂದ ಎಲ್ಲ ರೀತಿಯ ಸಹಕಾರ ಹೇಳಿಕೊಳ್ತಾರೆ. ಮಾತು ಮುಗಿಸ್ನಿ. ಜೈ ಹಿಂದ್. ಸದಾ ಕರಾವಳಿಯ ನೆಲಮೂಲ ಸಂಸ್ಕೃತಿಯ ಪರ ನಿಲ್ಲುವ ಮತ್ತು ಅದಕ್ಕೆ ಪ್ರೀತಿ ಹುಮ್ಮಸ್ಸನ್ನು ಸದಾ ತುಂಬುವ UT ಖಾದರ್ ಅವರ ಮಾತುಗಳಿಂದ ಖಂಡಿತವಾಗಿ ನೆರೆದ ಎಲ್ಲ ಕರಾವಳಿಗರು ಪ್ರೇರಿತಗೊಂಡಿದ್ದೇವೆ. ಅವರ ಆಶಯದಂತೆ ಪ್ರತಿ ವರ್ಷವೂ ಕೂಡ ಈ ಕಂಬಳ ಬೆಂಗಳೂರಿನಲ್ಲಿ ಜರುಗುವಂತಾಗಲಿ ಎನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದಷ್ಟು ನಲ್ನುಡಿಗಳನ್ನು ಆಡಿದಂಥ ಸನ್ಮಾನ್ಯ UT ಖಾದರ್ ಅವರಿಗೆ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರಿಂದ ಒಂದು ಗೌರವಾರ್ಪಣೆ ದಯಮಾಡಿ ಅದನ್ನು ಒಪ್ಪಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತೇವೆ. ಹಲೋ, ನಿಮ್ಮೆಲ್ಲ ಪ್ರೀತಿಯ ಚಪ್ಪಾಳೆ ಮನವಿಯನ್ನ ಈಗ ಬೆಂಗಳೂರು ಕಂಬಳ ಸಮಿತಿ ಈ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಸಲ್ಲಿಸ್ತಾ ಇದೆ. ಈ ಮನವಿಯನ್ನು ಅವರು ಪುರಸ್ಕರಿಸಿ ಹಲವು ಶತಮಾನಗಳ ಇತಿಹಾಸ ಇರುವಂಥ ಈ ಭಾಷೆಗೆ ಒಂದು ಮಾನ್ಯ ಸ್ಥಾನವನ್ನು ಕೊಡಬೇಕು ಎನ್ನುವಂಥ ಪ್ರೀತಿಯ ಹಕ್ಕೊತ್ತಾಯದೊಂದಿಗೆ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ತಾವು ಕೂಡ ನಿಂತಲ್ಲಿಯೇ ಈ ಒತ್ತಾಯವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಈ ಮನವಿಗೆ ನಿಮ್ಮ ಅನುಮೋದನೆಯನ್ನು ಈ ಚಪ್ಪಾಳೆಯನ್ನು ಬೇಡ್ತಾ ಇದೆ. ಕಂಬಳ ವಿಶಾಲ ಅರ್ಥದಲ್ಲಿ ಕೆಸರು ಗದ್ದೆ. ವಿಶಾಲ ಗದ್ದೆಯಲ್ಲಿ ಓಡಿದಂಥ ಕಂಬಳ ಕ್ರಮೇಣ ಸ್ಪರ್ಧೆಯಾಗಿ ರೂಪುಗೊಳ್ಳುತ್ತೆ. ಈ ಸ್ಪರ್ಧೆ ಪ್ರತಿಷ್ಠತೆಯಾಗಿ ಪರಂಪರೆಯ ದ್ಯೋತಕವಾಗಿ ನಮ್ಮ ನಡುವೆ ಉಳಿದುಕೊಳ್ಳುತ್ತೆ. ಹೀಗೆ ಸ್ಪರ್ಧೆಗೆ ಬಿದ್ದಂತಹ ನಾವು ಸ್ಪರ್ಧಾತ್ಮಕ ಬದುಕಿನಲ್ಲಿ ಇಡೀ ಜಗತ್ತಿಗೆ ಪೈಪೋಟಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿಯೂ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪದ್ಮಶ್ರೀ ಶ್ರೀಯುತ BR ಶೆಟ್ಟಿಯವರು ದೂರದ ದುಬೈನಲ್ಲಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕರಾವಳಿಯ ಮೂಲದವರಾಗಿ ಸಾವಿರಾರು ಕರಾವಳಿಯ ಮಕ್ಕಳಿಗಳಿಗೆ ಒಂದು ಉದ್ಯೋಗವನ್ನು ಕಲ್ಪಿಸುವುದರ ಮೂಲಕ ಸ್ವಾವಲಂಬನೆಯ ಬದುಕನ್ನು ಕರಾವಳಿಗೆ ಬಿತ್ತಿದವರಲ್ಲಿ ಅವರು ಒಬ್ಬರು. ಪದ್ಮಶ್ರೀ ಶ್ರೀಯುತ BR ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ ಆಗಿ ನಮ್ಮ ಚೀಫ್ ಮಿನಿಸ್ಟರ್ ಮತ್ತು ಸ್ಪೀಕರ್ ಇಲ್ಲಿದ್ದಾರೆ. ಅವರು ಇಲ್ಲಿ ಬಂದು ಇಷ್ಟೊತ್ತು ಮಾತಾಡಿದ್ದೇ ದೊಡ್ಡ ವಿಷಯ ನಮಗೆ. ಆ ಕಂಬಳ ಅಂತ ಹೇಳುವಾಗ ನಾವು ಶೆಟ್ಟಿಗಳು ಅಲ್ಲಿ ಕಂಬಳ ಮಾಡ್ತೇವೆ. ನಮ್ಮ ಸ್ಪೀಕರ್ ಅಲ್ಲಿ ಭಾಳ ಒಂದು ಒಳ್ಳೆಯ ಕಂಬಳ ಮಾಡಿದ್ದು ಲಾಸ್ಟ್ ಇಯರ್. ಅದು ರಮದಾನ್ ಟೈಮ್ನಲ್ಲಿ ಫಾಸ್ಟಿಂಗ್ ಅದು ಎಲ್ಲ ಬಂದು ನಾವು ಈಗ ನಿಂತು ಅವರು ಊಟಕ್ಕೆ ಹೋಗಿದ್ದು. ಆದರೂ ನಾವು ಇಲ್ಲಿ ಬಂದು ನಿಂತಿದ್ದೆವು. ಅದಕ್ಕೋಸ್ಕರ ನನಗೆ ಯಾವತ್ತು ಮಾತಾಡಲಿಕ್ಕೆ ಆಗಲಿಲ್ಲ. ತುಂಬ ಥ್ಯಾಂಕ್ಸ್. ಮತ್ತು ನೀವು ಕನ್ನಡದಲ್ಲಿ ಮಾತಾಡಲ್ಲ, ತುಳುವಿನಲ್ಲಿ ಇಲ್ಲಿ ಮಾತಾಡಿ ಭಾಳ ಒಳ್ಳೆಯದು. ನಾನು ಒಂದು ಅಗ್ರಿಕಲ್ಚರಿಸ್ಟ್. ಕಂಬಳೆಲ್ಲ ನಮ್ಮ ಮನೆ ಎದುರೇ ಕಂಬಳ ಮನೆ ಅಂತ ಉಡುಪಿಯಲ್ಲಿ ಅಂಬಲ್ಪಾಡಿಯಲ್ಲಿ. ಸೊ ಇದೆಲ್ಲ ನನ್ನ ಸಣ್ಣಂದಿನಿಂದಲೂ ಹಾಗೆ. ಅದನ್ನು ಇಲ್ಲಿಗೆ ಬೆಂಗಳೂರಿಗೆ ತಂದು ಬೆಂಗಳೂರು ಮತ್ತು ಕರ್ನಾಟಕ ಒಂದೇ ಅಂತ ಹೇಳ್ಕೊಂಡು ತುಳುಕನ್ನಾಡು ಒಳ್ಳೇದು ಮಾಡಿದ್ರಿ. ನಿಮಗೆ ತುಂಬ ಆಶ್ಚರ್ಯ, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. Dr. Gurunandan, Guru Kiran, all youngsters, they told me BR Shetty should come. We are young people. We want to have our complete future. We want to use light properly. So that's why I want everybody to be very, very happy. ದಯಮಾಡಿ ಎಲ್ಲರೂ ಒಳ್ಳೆಯದಾಗಿರಿ. ದಯಮಾಡಿ ಇದು ನಮ್ಮ ಗುರು ಕಿರಣ್ ಅವರಿಗೆ ಮತ್ತು ಅವ್ರ ಗುರು ರಂದನ್ ಅವರಿಗೆ ಒಳ್ಳೆಯದಾಗಲಿ, ಇಡೀ ಊರಿನವ್ರಿಗೆ ಒಳ್ಳೆಯದಾಗಲಿ. ಜೈ ಕಿಸಾನ್ ಅಂತ ಹೇಳ್ಕೊಂಡು
ಎಲ್ಲರಿಗೂ ಅಗ್ರಿಕಲ್ಚರ್ ಇದೊಂದು ಪಾತ್ರವಾಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲ ಕಾಣಿ. ಅವರ ಈ ಸಮಯದಲ್ಲಿ ಅವರ ಉತ್ಸಾಹ ನಿಜಕ್ಕೂ ಹುಮ್ಮಸ್ಸು ತುಂಬುವಂಥದ್ದು. ಕಾರ್ಯಕ್ರಮಕ್ಕೆ ಆಗಮಿಸಿ 2 ಮಾತುಗಳನ್ನು ಆಡಿದ ಶೆಟ್ಟರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರಿಗೆ ಬೆಂಗಳೂರು ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಗುರುಕಿರಣ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಗುಣರಂಜನ್ ಶೆಟ್ಟಿ ಅವರು ಗೌರವವನ್ನು ಸಮರ್ಪಿಸಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ. ಪದ್ಮಶ್ರೀ ಶ್ರೀಯುತ BR ಶೆಟ್ಟಿ, ಕರ್ನಾಟಕ ಕರಾವಳಿಯಿಂದ ದುಬೈ ತನಕ ಸಾಗಿ ಅಲ್ಲಿ ತಮ್ಮದೇ ಒಂದು ಔದ್ಯಮಿಕವಾದಂತಹ ಸಾಮ್ರಾಜ್ಯವನ್ನೇ ಕಟ್ಟಿ ಕರಾವಳಿ ಮೂಲದ ಸಾವಿರಾರು ಜನರಿಗೆ ಉದ್ಯೋಗದಾತರಾಗಿ ಒಂದು ಹೊಸ ಭರವಸೆಯನ್ನು ಮೂಡಿಸಿದ ಕರಾವಳಿಯ ರತ್ನ ಶ್ರೀಯುತ ಪದ್ಮಶ್ರೀ BR ಶೆಟ್ಟಿ ಅವರು. ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತಾ ಮುಂದೆ ಬೆಂಗಳೂರು ಅಪ್ಪಟ ಸಮಾಜವಾದಿ ಹಿನ್ನೆಲೆಯ ತಳವರ್ಗಗಳಿಗೆ ದುಡಿಯುವ ಸಮುದಾಯಗಳಿಗೆ ಮಿಡಿಯುವ ಸಂವಿಧಾನದ ಆಶಯಗಳ ಜೊತೆಯಾಗಿ ನಡೆಯುವ ನಮ್ಮ ಅನ್ನರಾಮಯ್ಯ ಶ್ರೀ ಸಿದ್ದರಾಮಯ್ಯನವರು ಕರಾವಳಿಯ ಜನಪದ ಸೊಗಡಿನ ಕಂಬಳಕ್ಕೆ ಸ್ವತಃ ಆಗಮಿಸುವುದರ ಮೂಲಕ ಈ ನಾಡಿನ ನೆಲಮೂಲದ ಜೊತೆ ನಿತ್ಯ ನಿರಂತರವಾಗಿ ತಾನಿರುವುದನ್ನು ಸಾಬೀತುಪಡಿಸಿದ್ದಾರೆ. ಕರಾವಳಿಯ ಸಂಸ್ಕೃತಿ ಆಚಾರ ವಿಚಾರಗಳ ಸಿರಿವಂತಿಕೆಯ ಕುರಿತಾಗಿ ನಾಡಿನ ಮುಖ್ಯಮಂತ್ರಿಗಳಿಗಿರುವ ಗೌರವಾದರ ಮೇಲ್ಪಂಕ್ತಿಯದು. ನಾಡಿನ ದೊರೆ ಸಿದ್ದರಾಮಯ್ಯನವರ ರಾಜಾಶ್ರಯದಲ್ಲಿ ನಡೆಯುತ್ತಿರುವ ಈ ಕಂಬಳಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಕರ್ನಾಟಕ ಕಂಬಳ ಅಧ್ಯಕ್ಷರಾದಂಥ ಶಾಸಕರು ಆದಂಥ ಅಶೋಕ್ ಕುಮಾರ್ ರೈ ಅವರೇ, ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರೇ, ವಿಧಾನಸಭೆಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರೇ, ಕಾರ್ಯಾಧ್ಯಕ್ಷರಾದಂಥ ಗುರು ಕಿರಣ್ ಅವರೇ, ಕಾಂತಾವರ ರಂಜನ್ ಬೇಲಾಡಿ ಬಾವ ಅಶೋಕ್ ಶೆಟ್ಟರ್ ಕಂಬಳ ಶೆಟ್ಟಿ ಅವರೇ, ರಾಜೇಂದ್ರ ಕುಮಾರ್ ಅವರೇ, ಶಕುಂತಲಾ ಶೆಟ್ಟಿ ಅವರೇ, BR ಶೆಟ್ಟಿ ಅವರೇ, ಪ್ರತಾಪ್ ಕಾಮತ್ ಅವರೇ, ಉದಯ್ ಶೆಟ್ಟಿ ಅವರೇ, ಮಿಥುನ್ ರಾಯ್ ಅವರೇ, ಉಪೇಂದ್ರ ಶೆಟ್ಟಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಕಂಬಳ ಕ್ರೀಡೆ ನೋಡಲು ಆಗಮಿಸಿರ್ತಕ್ಕಂಥ ಎಲ್ಲ ಕಂಬಳ ಪ್ರೇಮಿಗಳೇ, ಮಾಧ್ಯಮದ ಗೆಳೆಯರೇ, ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಏನಲ್ಲ.
ನೀವ್ಯಾರು ಕೂಡ ಇಲ್ಲಿ ಭಾಷಣ ಕೇಳಲಿಕ್ಕೆ ಬಂದಿರತಕ್ಕಂಥ ಜನರಲ್ಲ, ಕಂಬಳ ನೋಡಲಿಕ್ಕೆ ಬಂದಿರತಕ್ಕಂಥವ್ರು. ಮತ್ತೆ ಕಂಬಳ ಕ್ರೀಡೆ ನಡೀತಾ ಇದೆ. ಈ ಕಂಬಳ ಕ್ರೀಡೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಈ ಎರಡು ಜೋಡಿ ಕೆರೆಗಳಲ್ಲಿ ಕಂಬಳ ನಡೀತಾ ಇದೆ. ಈ ಕಂಬಳ ಅಂತಕ್ಕಂಥದ್ದು ಕರಾವಳಿ ಪ್ರದೇಶದ, ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಈ ಜಿಲ್ಲೆಗಳ ಒಂದು ಜಾನಪದ ಕಲೆ ಇದೆ. ಅಶೋಕ್ ರೈ ಅವರ ನೇತೃತ್ವದಲ್ಲಿ ಕರಾವಳಿ ಪ್ರದೇಶದ ಈ ಜಾನಪದ ಕಲೆಯನ್ನು ಬೆಂಗಳೂರು ನಗರಕ್ಕೆ ಪರಿಚಯಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಅಶೋಕ್ ರೈ ಮತ್ತು ಗುರುಕಿರಣ್ ಅವರೆಲ್ಲರೂ ಸ್ನೇಹಿತರು ಬಂದಾಗ ನಾನು ಇಷ್ಟೊಂದು ಜನ ಈ ಕಂಬಳ ನೋಡಲಿಕ್ಕೆ ಬರ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅಶೋಕ್ ರೈ ಮತ್ತು ಗುರುಕಿರಣ್ ಅವ್ರಿಗೆಲ್ಲ ಸ್ನೇಹಿತರಿಗೆ ಹೇಳಿದೆ, ಕಂಬಳ ಕರಾವಳಿ ಪ್ರದೇಶದ ಒಂದು ಕಲೆ, ಅದು ಕ್ರೀಡೆ. ಈ ಜಾನಪದ ಕಲೆ ಉಡುಪಿ ಮತ್ತು ಮಂಗಳೂರಿನಲ್ಲೇ ನಡೀಬೇಕು, ಬೆಂಗಳೂರಿನಲ್ಲಿ ಯಾಕ್ರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದೆ. ಆಗ ಅಶೋಕ್ ರೈ ಹೇಳಿದ್ರು, ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಕರಾವಳಿ ಪ್ರದೇಶದ ಜನ ವಾಸ ಮಾಡ್ತಾ ಇದ್ದಾರೆ, ಆ ಜನರಿಗೋಸ್ಕರ ಈ ಕ್ರೀಡೆಯನ್ನ ಬೆಂಗಳೂರಿನಲ್ಲಿ ಏರ್ಪಾಡು ಮಾಡಿದ್ದೀವಿ, ನೀವು ಬರ್ರಿ ಆ ಕಾರ್ಯಕ್ರಮಕ್ಕೆ, ಬಹಳ ಜನ ಬರ್ತಾರೆ, ಈ ಕ್ರೀಡೆಯನ್ನ ಬೆನ್ನೂರು ನಗರದ ಜನ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಆ ಜನರಿಗೆ ಬೆಂಗಳೂರಿನಲ್ಲಿ ಈ ಕ್ರೀಡೆಯನ್ನ ನೋಡ್ತಕ್ಕಂಥ, ಪ್ರೋತ್ಸಾಹಿಸ್ತಕ್ಕಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಬರ್ತೇನೆ ಈ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿದ್ದೆ. ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ಬಹಳ ಆಶ್ಚರ್ಯ ಆಯಿತು. ಬಹಳ ಜನ ಈ ಕ್ರೀಡೆಯನ್ನು ನೋಡಲಿಕ್ಕೆ ಬಂದಿದ್ದಾರೆ. ನಾನು ಹಿಂದೆ ಒಂದು 2 ಸಾರಿ ಉಡುಪಿ ಮತ್ತು ಆ ಭಾಗದಲ್ಲಿ, ಆ ಮಂಗಳೂರು ಉಡುಪಿ ಭಾಗದಲ್ಲಿ, ಮೂಡುಬಿದಿರೆಯಲ್ಲಿ ಈ ಕಂಬಳ ಜಾನಪದ ಕ್ರೀಡೆಯನ್ನು ಉದ್ಘಾಟನೆ ಮಾಡಿದ್ದೆ. ಆಮೇಲೆ ಇನ್ನೊಂದು ಕಡೆ ಹೋಗಿದ್ದೆ ನಾನು, ಎಲ್ಲೋ ಒಂದು ಕಡೆ ಬಂಟ್ವಾಳದಲ್ಲಿ. ಇದು ಬಹಳ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಜನರ ಕಲೆ. ಇದು ಕರಾವಳಿ ಪ್ರದೇಶದ ಜನರ ಕಲೆ. ಆ ಕಲೆಯನ್ನು ಬಹಳ ಜನ ಮೈಗೂಡಿಸ್ಕೊಂಡಿದ್ದಾರೆ, ಅದಕ್ಕೆ ಬಹಳ ಜನ ಪ್ರೋತ್ಸಾಹವನ್ನು ಕೊಡ್ತಾರೆ. ಈ ಕಲೆ ಉಡುಪಿ ಮಂಗಳೂರಿನಲ್ಲಿ ಬಹಳ ಜನಪ್ರಿಯವಾದಂಥ ಕಲೆ.
ಈಗ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಅಂತಕ್ಕಂಥ ಒಂದು ಕಲೆ ಇದೆ. ಅಲ್ಲಿ ಓರಿಗಳನ್ನು ಬೆದರಿಸ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ಕೋಣಗಳಿಗೆ ನೊಗ ಹಾಕಿ ಆ ಕೋಣಗಳನ್ನು ಓಡಿಸ್ತಕ್ಕಂಥದ್ದು. ಕೋಣ ಸಾಕೋದು ಬಹಳ ಕಷ್ಟದ ಕೆಲಸ. ಮೊದಲು ಇದು ಎಲ್ಲ ಜನರ, ಎಲ್ಲ ಬಡವರು ಸೇರಿ ಅವ್ರ ಕ್ರೀಡೆಯಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಕೋಣ ಸಾಕೋದು ಬಹಳ ಕಷ್ಟದ ಕೆಲಸ. ನಾನು ಕೇಳ್ತಾ ಇದ್ದೆ, ಒಂದು ಕೋಣ ಸಾಕಬೇಕಾದ್ರೆ ಒಂದು ವರ್ಷಕ್ಕೆ 1.5 ಲಕ್ಷ 2 ಲಕ್ಷ ರೂಪಾಯಿ ಕಟ್ಟ 15 ಲಕ್ಷ ಅಂದರೆ ಅದು ಶ್ರೀಮಂತರ ಕ್ರೀಡೆ ಆಗ್ಬಿಡ್ತದಲ್ಲ. ಕೋಣ ಸಾಕೋದು 15 ಲಕ್ಷ ಆದರೆ ನೇಲ್ಕಟ್ಟೆ ಕೊಡ್ಲಾಡಿ ಸುಮಾರು ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ರೂಪಾಯಿ ಆಗ್ಬಿಡ್ತದೆ. ಪಾಪ ಬಡವರು ಎಲ್ಲಿಂದ ತರ್ತಾರೆ? ಈ ಕ್ರೀಡೆ ಹೆಂಗ್ ಪ್ರಾರಂಭ ಆಯಿತು ಅಂತಂದ್ರೆ, ರೈತರು ಭತ್ತ ಬೆಳೀತಾ ಇದ್ರು ಗದ್ದೆಗಳಲ್ಲಿ. ಆಗ ವ್ಯವಸಾಯ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳುಗಳಲ್ಲಿ ಜನ ಜಾನುವಾರುಗಳನ್ನು, ಅವುಗಳ ಉತ್ಸವವನ್ನು ಮಾಡಿ ಅವುಗಳನ್ನು ಕ್ರೀಡೆಯಲ್ಲಿ ತೊಡಗಿಸಿ ಜನ ಖುಷಿ ಪಡ್ತಾ ಇದ್ರು. ಅವ್ರಿಗೆ ಮನೋರಂಜನೆ ಸಿಗ್ತಾ ಇತ್ತು. ಆ ಕೆಲಸ ಇದನ್ನು ಗದ್ದೆಗಳಲ್ಲಿ ಮಾಡ್ತಾ ಇದ್ರು. ಕಂಬಳ ಗದ್ದೆಗಳಲ್ಲಿ ಮಣ್ಣನ್ನು ಹದ ಮಾಡಿ, ಆ ಕಂಬಳ ಬಂದರೆ, ಕಂಬಳ ಅರ್ಥನೇ ಅದು, ಮಣ್ಣು ಹದ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದೇ ಕಂಬಳ ಅಂತದ್ದು. ಅದನ್ನು ಹದ ಮಾಡಿ ಆ ಮಣ್ಣನ್ನು ನೀರಿನಲ್ಲಿ ಓಡಿಸ್ತಕ್ಕಂಥದ್ದು ಕೋಣಗಳನ್ನು. ಆ ಓಡೋನಿದನಲ್ಲ, ಅವ್ರಿಗೆ ಅಭ್ಯಾಸ ಇರಬೇಕು. ಇನ್ನೂ ಭಾರಿ ಕಷ್ಟ. ಅವನು ಕ್ರೀಡಾಪಟು ಥರ ಇರಬೇಕು. ಆ ಕ್ರೀಡಾಪಟು ಆದರೂ ಮಾತ್ರ ಕೋಣಗಳ ಜೊತೆ ಓಡಕ್ಕೆ. ನಾನು ನೋಡ್ತಾ ಇದ್ದೆ, ಈಗ ಕೆಲವರು ಬಿದ್ದೋಗ್ಬಿಟ್ರು ಅಲ್ಲಿ ದಾರಿನಲ್ಲಿ. ಆ ಕೋಣಗಳು ಮಾತ್ರ ಓಡ್ದೋ. ಇವಕ್ಕೆಲ್ಲ ಅಭ್ಯಾಸ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ. ಈ ಕ್ರೀಡೆ ಇದು ಬಹಳ ಜನಪ್ರಿಯವಾದಂಥ ಕ್ರೀಡೆ ಉಡುಪಿ, ಮಂಗಳೂರು ಜಿಲ್ಲೆಗಳಲ್ಲಿ. ಅದನ್ನು ಇಲ್ಲಿಗೆ ತಗೊಬಂದು ಅಶೋಕ್ ರೈ ಅವರು, ಎಂಥವರು, ಪ್ರಕಾಶ್ ಶೆಟ್ಟಿಯವರು, ಗುರುಕಿರಣ್ ಅವರು, ಮತ್ತು ಇವರೆಲ್ಲ ಸೇರ್ಕೊಂಡು ಮಾಡಿದ್ದೀರಿ. ಭಾಳ ಸಂತೋಷ. ಇದು ಪ್ರತಿ ವರ್ಷ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿ. ಒಂದು ಸಾರಿ ಮಾತ್ರ ಮಾಡಿ ನಿಲ್ಲಿಸ್ಬಿಡ್ಬೋದು. ಪ್ರತಿ ವರ್ಷ ಇದು ಮುಂದುವರಿಸ್ತಕ್ಕಂಥದ್ದು. ವಿಶೇಷವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಮಾಡಿ. ಜನರಿಗೂ ಕೂಡ ವಿಶೇಷವಾಗಿ, ಇಲ್ಲಿ ರೈತರೇನಿಲ್ಲ, ಬೆಂಗಳೂರಿನಲ್ಲಿ ಹೊರಗಡೆಯವರೆಲ್ಲ ಬಂದು ನೋಡ್ತಾರೆ. ಕರಾವಳಿ ಪ್ರದೇಶದ ಜನ ಕೂಡ ಬಂದು ನೋಡ್ತಾರೆ. ಬೆಂಗಳೂರು ಜನರಿಗೂ ಕೂಡ ಇದು ಒಂದು ಮನೋರಂಜನೆ ಕ್ರೀಡೆಯಾಗಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೇ ಸಂದರ್ಭದಲ್ಲಿ ಕಂಬಳ ಸಮಿತಿಯವರು ನಾವು ಇಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು. ನಾನು ಇದಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿದ್ದೆ. ಯಾಕಂತಂದರೆ ಕೋರ್ಟ್ನಲ್ಲಿ ಕಂಬಳ ಮಾಡಬಾರದು ಅಂತಕ್ಕಂಥದ್ದು ಇತ್ತು. ಜಲ್ಲಿಕಟ್ಟು, ಕಂಬಳ ಇವೆಲ್ಲ. ಈಗ ಸ್ಪೇನ್ ಅಂತ ಕಂಟ್ರಿಗಳಲ್ಲಿ ಈ ಗೂಳಿ ಕಾಳಗ ಅಂತ ಇರ್ತದೆ, ಫುಲ್ ಫೈಟ್ ಅಂತ ಇರ್ತದೆ. ಅಷ್ಟೊಂದು ಇದು ಕೆಟ್ಟದೇನಲ್ಲ, ಜಲ್ಲಿಕಟ್ಟು ಥರದ ಕೆಟ್ಟದೇನಲ್ಲ ಇದು. ಅದಕ್ಕೆ ನಾನು ಸುಗ್ರೀವಾಜ್ಞೆ ಮಾಡಿ ಈ ಕ್ರೀಡೆ ಇರಬೇಕು, ಉಳಿಬೇಕು, ಬೆಳಿಬೇಕು. ಇದು ಜನರ, ಸಾಮಾನ್ಯ ಜನರ ಕ್ರೀಡೆ ಅಂತ ಹೇಳಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಹಾಗಾಗಿ ಇವತ್ತು ಈ ಕ್ರೀಡೆ ಉಳ್ಕೊಂಡಿದೆ. ಇದನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಎಲ್ಲ ಅಭಿಮಾನಿಗಳ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಕಂಬಳ ಸಮಿತಿಯವರು ಒಂದು
BDAಯಿಂದ CA ಸೈಟ್ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಅದನ್ನು ಗುರ್ತಚ್ಚಿ ಒಂದು ಅರ್ಜಿ ಹಾಕಿ ನೀವು CA ಸೈಟ್ ಬೇಕು ಅಂತ ಆ CA ಸೈಟ್ ಕೊಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಆಮೇಲೆ ತುಳು ಭಾಷೆ ಇಬ್ಬರು ಮಂಗಳೂರಿನವರು ಉಡುಪಿಯವರು ಸಿಕ್ಬಿಟ್ರೆ ಬೇರೆ ಭಾಷೆಯಲ್ಲಿ ಮಾತಾಡಲ್ಲ, ತುಳುನಲ್ಲೇ ಮಾತಾಡಲ್ಲ, ಕನ್ನಡದಲ್ಲೂ ಮಾತಾಡಲ್ಲ. ನಾನು ಸಿಕ್ಕಿದ್ರು ನಾನು ಇವ್ರು ಕಣ್ ಬಿಡಬೇಕಾಗುತ್ತೆ. ನಾನು ಇಬ್ಬರು ಸಿಕ್ಕಿದ್ರೆ ಬರೀ ತುಳುನಲ್ಲೇ ಶುರು ಮಾಡ್ಕೊಂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ಮಾತೃಭಾಷೆ ಬಗ್ಗೆ ಭಾಳ ಪ್ರೀತಿ ಇದೆ, ಅಭಿಮಾನ ಇದೆ. ಸೊ ಎಲ್ಲೇ ಇರಲಿ, ಈಗ BR ಶೆಟ್ಟರು ಅಲ್ಲಿ ದುಬೈನಲ್ಲಿದ್ದಾಗಲೂ ಕೂಡ ಇನ್ನೊಬ್ಬ ಕರಾವಳಿ ಪ್ರದೇಶದಲ್ಲಿ ಸಿಕ್ಕಿದ್ರೆ ತುಳು ಭಾಷೆಯಲ್ಲೇ ಮಾತಾಡೋರು, ಬೇರೆ ಭಾಷೆಯಲ್ಲಿ ಮಾತಾಡಲ್ಲ. ಅವ್ರಿಗೆ ಬೇರೆ ಭಾಷೆ ಕನ್ನಡ ಬಂದರೂ ಕೂಡ, ಇಂಗ್ಲೀಷ್ ಬಂದರೂ ಕೂಡ, ಹಿಂದಿ ಬಂದರೂ ಕೂಡ ಬೇರೆ ಭಾಷೆ ಮಾತಾಡಲ್ಲ. ಹಾಗೆ ನೀವೆಲ್ಲರೂ ಕೂಡ ತುಳು ಭಾಷೆ ಮಾತಾಡ್ತೀರಿ. ಕರ್ನಾಟಕದಲ್ಲಿ ಅದಕ್ಕೆ ಲಿಪಿ ಇಲ್ಲ ಅಲ್ವಾ? ಲಿಪಿ ಇದೆಯಾ? ಒಂದು ಹೆಚ್ಚುವರಿ ಭಾಷೆ ಆಗಬೇಕು ಅಂತ ಮಾಡಿದ್ದಾರೆ. ನಾನು ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಜೊತೆ ಮಾತನಾಡಿ, ಯಾಕಂದರೆ ಅವರು ಉತ್ತರ ಕೊಟ್ಟಿರೋದು ಇದಕ್ಕೆ. ಅಶೋಕ್ ರೈ ಇದನ್ನು ಹೆಚ್ಚುವರಿ ಭಾಷೆಯಾಗಿ ಮಾಡಬೇಕು ತುಳು ಭಾಷೆನ ಅಂತ ಕೇಳಿದಾಗ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟ್ರು ಕೊಟ್ಟಿದ್ದಾರೆ. ಹಿಂದೆ ನಿಮ್ಮ ಜಿಲ್ಲೆಯವರೇ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಆಗಿದ್ರು, ಮಾಡ್ಬೋದಾಗಿತ್ತು ಅವರು. ನಿಮ್ಮ ಜಿಲ್ಲೆಯವರು ಆಗಿದ್ರಲ್ವ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಆಗಿದ್ರು, ಅವ್ರು ಮಾಡಲಿಲ್ಲ. ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ. ಇಷ್ಟನ್ನು ಹೇಳಿ, ಈ ಕ್ರೀಡೆ ಯಶಸ್ವಿ ಆಗಿದೆ, ಮುಂದೇನೂ ಕೂಡ ಯಶಸ್ವಿ ಆಗ್ತದೆ. ಇದನ್ನು ಮುಂದುವರಿಸಿ ಅಂತ ಹೇಳ್ಕೊಂಡು ಎಲ್ಲ ಕಂಬಳ ಸಮಿತಿಯ ಸದಸ್ಯರುಗಳಿಗೆ, ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಂಬಳ. ಕರಾವಳಿಯ ನೆಲಮೂಲ ಸಂಸ್ಕೃತಿಯ ಕುರಿತಾದಂಥ ನಿಮ್ಮ ಸುದೀರ್ಘ ಮಾತಿಗೆ, ಅಭಿಮಾನಕ್ಕೆ, ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬೆಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ರೈ, ಹಾಗೆ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ, ಕಾರ್ಯಾಧ್ಯಕ್ಷರುಗಳಾದಂಥ ಗುರುಕಿರಣ್ ಹಾಗೂ ಗುಣರಂಜನ್ ಇವರೆಲ್ಲರೂ ಜೊತೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಬೇಕಾಗಿ, ನಮ್ಮ ಅಭಿಮಾನದ ದ್ಯೋತಕವನ್ನು ಅವರಿಗೆ ಒಪ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ, ದಯಮಾಡಿ ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಹಲೋ, ಚಾನ್ಸ್ ಎಲ್ಲ ಬಿಡಲ್ಲ. ಧನ್ಯವಾದಗಳು ಸರ್. ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಪ್ರೀತಿಯ ನುಡಿಗಳನ್ನು ಆಡಿದ್ದೀರಿ. ನಮ್ಮ ಈ ಅವಿರತ ಶ್ರಮಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಿದ್ದೀರಿ. ನಿಮ್ಮ ಪ್ರೀತಿಗೆ, ನಿಮ್ಮ ಈ ಒಂದು ಸಂಭ್ರಮದ ನುಡಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲರ ಜೋರಾದ ಚಪ್ಪಾಳೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಪ್ರೀತಿಯನ್ನು ತಾವು ಒಪ್ಪಿಸಿಕೊಳ್ಳಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ. ಬೆಂಗಳೂರು ಕಂಬಳ ಪ್ರತಿ ಬಾರಿಯೂ ಕೂಡ, ಪ್ರತಿ ವರ್ಷವೂ ಕೂಡ ನಡೆಯಲಿ ಎನ್ನುವಂಥ ಆಶಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಲ್ಲದಕ್ಕೆ ಬೇಕಾದ ನೆರವನ್ನು ಕೂಡ ಘೋಷಿಸಿದ್ದಾರೆ. ತುಳು ಭಾಷೆಯ ಹೆಚ್ಚುವರಿ ಭಾಷೆಯಾಗಿ ಸ್ವೀಕರಿಸಬೇಕು ಎನ್ನುವಂಥ ಮನವಿಯನ್ನು ಕೂಡ ತಾವು ಸ್ವೀಕರಿಸಿದ್ದೀರಿ. ಅದಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮಾನ್ಯ ರುದ್ರಪ್ಪ ಲಮಾಣಿ ಅವರು ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ನಾವು ಬರಮಾಡಿಕೊಳ್ತೇವೆ. ಹಲೋ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಂದ ಇನ್ನೊಂದು ಮನವಿ. ಈ ಕಂಬಳದ ಕುರಿತಾಗಿ ವಿಜಯ ಕರ್ನಾಟಕ ಪತ್ರಿಕೆ ಸುಮಾರು 16 ಪುಟಗಳ ವಿಶೇಷ ಪುರವಣಿಯನ್ನು ಹೊರತಂದಿದೆ. ಅದನ್ನು ತಾವು ಬಿಡುಗಡೆ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ವಿಜಯವಾಣಿ ವಿಜಯ ಕರ್ನಾಟಕ ಪತ್ರಿಕೆ 16 ಪುಟಗಳ ವಿಶೇಷ ಪುರವಣಿಯನ್ನು ಕಂಬಳದ ಕುರಿತಾಗಿ ಹೊರತಂದಿದೆ. ಅದನ್ನು ತಾವು ಬಿಡುಗಡೆ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ಕಂಬಳ ಎನ್ನುವಂಥ ಈ ಭವ್ಯ ಪರಂಪರೆಯ ಇತಿಹಾಸ, ಅದರ ಹಿನ್ನೆಲೆ, ಅದರ ಪರಂಪರೆ, ಅದರ ಸೊಬಗು, ಅದರ ಸೌಂದರ್ಯ ಈ ಎಲ್ಲವನ್ನು ಕೂಡ ವಿಜಯ ಕರ್ನಾಟಕದ 16 ಪುಟಗಳ ವಿಶೇಷ ಪುರವಣಿ
ಮೂಲಕ ಹೊರತರಲಾಗಿದೆ. ತಾವೆಲ್ಲರೂ ಅದನ್ನು ಓದಬೇಕಾಗಿ, ಓದುವುದರ ಮೂಲಕ ಈ ಕಂಬಳದ ಕುರಿತಾದಂಥ ಇನ್ನಷ್ಟು ಸವಿಸ್ತಾರ ಮಾಹಿತಿಗಳು ತಮಗೆ ಒದಗುತ್ತವೆ ಅನ್ನೋದನ್ನು ಹೇಳ್ತಾ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಬಿಡುಗಡೆ ಮಾಡ್ತಿರುವಂಥದ್ದು ಈ ಸಂದರ್ಭದಲ್ಲಿ ಖುಷಿಯ ವಿಚಾರ. ಧನ್ಯವಾದಗಳು ಸರ್. ಕಂಬಳ ಕೇವಲ ಅದೊಂದು ಸ್ಪರ್ಧೆಯಲ್ಲ, ಕ್ರೀಡೆಯಲ್ಲ, ಅದೊಂದು ಭಾವನಾತ್ಮಕವಾದಂತಹ ಬೆಸುಗೆ. ಆ ಬೆಸುಗೆಯ ಹಿನ್ನೆಲೆ ನೂರಾರು ವರ್ಷಗಳ ಇತಿಹಾಸ, ಅವೆಲ್ಲದರ ಸಮಗ್ರ ಮಾಹಿತಿ ಈ ಪುರವಣಿಯಲ್ಲಿದೆ. ದಯಮಾಡಿ ಅದನ್ನು ತಾವೆಲ್ಲರೂ ಓದಿ ಆ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ SCDCC ಬ್ಯಾಂಕ್ನ ಚೇರ್ಮನ್ ಆಗಿರುವಂತಹ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ವಿನಂತಿಸ್ಕೊಳ್ತೇವೆ. ಹಲೋ ಮಾತೆರೆಗಳ ನಮಸ್ಕಾರ. ನಮಸ್ಕಾರ. ಇವತ್ತಿನ ಈ ಕಂಬಳೋತ್ಸವವನ್ನು ಉದ್ಘಾಟಿಸಿದಂಥ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಕರಾವಳಿ ಕರ್ನಾಟಕದ ಹೆಮ್ಮೆಯ ಸುಪುತ್ರನಾದಂಥ UT ಖಾದರ್ ಅವರೇ, ಅಶೋಕ್ ಕುಮಾರ್ ರೈ ಅವರೇ, ಪ್ರಕಾಶ್ ಶೆಟ್ಟಿ ಅವರೇ, VR ಶೆಟ್ಟಿ ಅವರೇ, ಪ್ರಕಾಶ್ ಅವರೇ ಹಾಗೂ ಮಂಜುನಾಥ್ ಭಂಡಾರಿ ಅವರೇ, ವೇದಿಕೆಯಲ್ಲಿರುವ ಗೌರವಾನ್ವಿತರೆ, ನಾನು ಮೊದಲನೇದಾಗಿ ನಮ್ಮ ಅಶೋಕ್ ಕುಮಾರ್ ರೈ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ತುಳುನಾಡಿನ ಹೆಮ್ಮೆಯ ಜಾನಪದ ಕ್ರೀಡೆಯಾದಂಥ ಕಂಬಳವನ್ನು ಬೆಂಗಳೂರಿನ ಜನತೆಗೆ ತೋರಿಸಿಕೊಟ್ಟಂಥ ಕೀರ್ತಿ ಈ ಅಶೋಕ್ ಕುಮಾರ್ ರೈ ಅವರಿಗೆ ಸಲ್ತದೆ, ಹಾಗೂ ಅವರ ಸಂಗಡಿಗರ ಎಲ್ರಿಗೂ ಸಲ್ತದೆ. ಅವರನ್ನು ನಾನು ಎಲ್ಲರ ತುಳುನಾಡಿನ ಜನತೆಯ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಪ್ರತಿ ವರ್ಷ ನಡೆಸಬೇಕು ಅನ್ನುವಂಥದ್ದನ್ನು ಕೂಡ ಬಯಸಿದ್ದಾರೆ. ಅವರಿಗೂ ಕೂಡ ತುಳುನಾಡು ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇದು ನಿರಂತರವಾಗಿ ನಡೆಯಲಿ, ತುಳುನಾಡಿನ ಕೀರ್ತಿ ಈ ಬೆಂಗಳೂರು ಮಾತ್ರ ಅಲ್ಲ ದೇಶಾದ್ಯಂತ ನಡೆಯಲಿ ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ನಿಗಲೇ ಮಾತೆರೆಗಳ ನಮಸ್ಕಾರ. ಹಲೋ ಓ ಕೇನುಡೆ ಆಯ್ತಂತ ಕೇನು. ಹಲೋ ಹಲೋ ಕೇನುಜಾ ರಾಜೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ನಮ್ಮದೊಂದು ಗೌರವವನ್ನು ಅವರು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕರಾಗಿ ಆಭರಣ ಸಂಸ್ಥೆ ನಮ್ಮೊಂದಿಗೆ ಕೈ ಜೋಡಿಸಿದೆ. ಅವರಿಗೂ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ನಾನು ರವಾನಿಸ್ತಾ ಈ ವೇದಿಕೆಯಲ್ಲಿ ಅವರಿಗೆ ಗೌರವವನ್ನು ನಾನು ಸಲ್ಲಿಸ್ತೇನೆ. ಆಭರಣ ಹಾಗೂ ರಾಜೇಂದ್ರ ಕುಮಾರ್ ಅವರಿಗೆ ಪ್ರಕಾಶ್ ಕಾಮತ್ ಅವರು ಆಭರಣ ಸಂಸ್ಥೆ. ನೀವು ಕರಾವಳಿಯಲ್ಲಿ ಸಂಚರಿಸುವಾಗ ನೋಡಿರ್ತೀರಿ, ಚಿನ್ನದ ಅಂಗಡಿಗಳಿಗೆ ರೂಪದರ್ಶಿಗಳಾಗಿ ಹಲವಾರು ರೂಪದರ್ಶಿಗಳನ್ನು ಕರೆಸ್ತಾರೆ. ಆಭರಣ ಆ ಕ್ರಿಯೆಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿತ್ತು. ಕಂಬಳದ ಓಟಗಾರ ಮತ್ತು ಕಂಬಳದ ಕೋಣ ಆಭರಣವನ್ನು ತೊಡಗಿಸಿಕೊಂಡು ಒಂದು ರೂಪದರ್ಶಿಯಾಗಿ ಅದನ್ನು ಕರ್ನಾಟಕದ ಕರಾವಳಿಯಲ್ಲಿ ಮಿಂಚಿಸಿದ್ರು. ಕಂಬಳಕ್ಕೆ ಹೊಸದೊಂದು ಸ್ಥಾನಮಾನವನ್ನು ದಕ್ಕಿಸಿಕೊಟ್ಟಿದ್ದು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ರಾಜೇಂದ್ರ ಕುಮಾರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಈ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಆದಂಥ ಶ್ರೀಯುತ ಕೆ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷೀಯ ಮಾತುಗಳಿಗಾಗಿ ಇದೀಗ ವೇದಿಕೆಗೆ ಬರಮಾಡಿಕೊಳ್ತೇನೆ. ಹಲೋ ಹಲೋ ಬೆಂಗಳೂರು ಹಲೋ ಕಂಬಳ ಚಾನ್ಸ್ ಎಲ್ಲ ಬಿಡೋಲ್ಲ ಕೇರಳ ಕಂಬಳ ಚಾನ್ಸ್ ಇರಲಿಲ್ಲ ಬಿಡೋಲ್ಲ
ಕರ್ನಾಟಕದ ರಾಜಧಾನಿ ನಾವಿರ್ದ ಎಲ್ಲಿ ಇರ್ಲೇನ ನಂಬರ್ ಪ್ರಕಾರ ಬಿಡ್ಬಾರ ಬೆಂಗಳೂರಿನಲ್ಲಿ ಬಿಡ್ಬಾರ ಹೃದಯ ಭಾಗದಲ್ಲಿ ಈ ಶುಭ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆಯ ಮೇಲೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕರ್ನಾಟಕ ವಿಧಾನಸಭೆ ಸಭಾಧ್ಯಕ್ಷರು ನಮ್ಮವರೇ ಆದ ಯು ಟಿ ಖಾದರ್ ಅವರೇ, ಮಂಜುನಾಥ್ ಭಂಡಾರಿಯವರೇ, ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಯಾದ ಬೆಂಗಳೂರು ಕಂಬಳ ಸಮಿತಿ ಅಧ್ಯಕ್ಷರಾದ ಅಶೋಕ್ ರೈ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಕೆಳಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಂಬಳ ಪ್ರಿಯರೇ, ಕಂಬಳ ಅಭಿಮಾನಿಗಳೇ, ನಾವೆಲ್ಲ ತುಳುನಾಡಿನಲ್ಲಿ ಹುಟ್ಟಿದರೆ ಅದು ನಮ್ಮ ಭಾಗ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಈ ರಾಜ್ಯ, ಈ ದೇಶ, ವಿದೇಶಗಳಲ್ಲಿ ಹೋದಾಗ ನಾವು ಮಂಗಳೂರವರು ಅಂತ ಹೇಳಿದರೆ, ಕರಾವಳಿ ಭಾಗದವರು ಅಂತ ಹೇಳಿದರೆ ನೀವು ಬುದ್ಧಿವಂತರು ಅಂತ ಹೇಳುವುದು ನಾವೆಲ್ಲ ನೋಡ್ತಾ ಇದ್ದೇವೆ. ನಾವಿವತ್ತು ಬುದ್ಧಿವಂತರು ಮಾತ್ರ ಅಲ್ಲ, ನಾವು ಸಾಧಕರು ಅನ್ನೋದು ಕೂಡ ಇವತ್ತು ನಾವು ಈ ಕಂಬಳವನ್ನು, ನಮ್ಮ ಮಂಗಳೂರಿಗೆ ಸೀಮಿತವಾದ ಕಂಬಳವನ್ನು ಇವತ್ತು ರಾಜಧಾನಿಗೆ ತಂದು ಬೆಂಗಳೂರಿನಲ್ಲಿ ಅರಮನೆಯ ಮೈದಾನದಲ್ಲಿ ಇಲ್ಲಿಯ ಜನರಿಗೆ ಮತ್ತು ನಮ್ಮ ಕರಾವಳಿ ಭಾಗದ ಎಲ್ಲ ಜಾತ್ಯತೀತವಾಗಿ ಎಲ್ಲ ಸಮುದಾಯದವರಿಗೆ ಈ ಕಂಬಳವನ್ನು ನಾವು ಪರಿಚಯಿಸುವ ಮುಖಾಂತರ ಇವತ್ತೊಂದು ದೊಡ್ಡ ಸಾಧನೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೆಚ್ಚು ಪಡ್ತಾ ಇದ್ದಾರೆ. ನಾವು ಮಾಡುವ ಈ ಕಂಬಳದಲ್ಲಿ ನಮಗೆ ಬಹಳಷ್ಟು ಸಂಶಯ ಇತ್ತು. ಇದು ನಾವು ಬೆಂಗಳೂರಿನಲ್ಲಿ ಮಾಡಬಹುದಾ ಅನ್ನೋ ಒಂದು ಬಹಳ ನಮ್ಮ ಒಂದು ಪ್ರಶ್ನಾರ್ಥಕವಾಗಿ ಪ್ರಶ್ನೆಯಾಗಿ ಅದು ಉಳಿದಿತ್ತು. ಇದು ಬಹಳ ಕಾಲದಿಂದ ಬಂದಂಥ ನಮ್ಮ ಕನಸು, ಇವತ್ತು ಕನಸು ನನಸಾಗಿದೆ. ಇವತ್ತು ಬೆಂಗಳೂರಿನವರಲ್ಲಿ ಇರುವ ಎಲ್ಲ ಕರಾವಳಿಯವರಿಗೊಂದು ದೊಡ್ಡ ಹಬ್ಬ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕಂಬಳಕ್ಕೆ ನಮಗೆ ಸಹಕಾರ ಮತ್ತು ಪ್ರೋತ್ಸಾಹ ಕೊಟ್ಟ ಎಲ್ಲ ಕೋಣಗಳ ಯಜಮಾನರುಗಳು ಇವತ್ತು ಕೋಣಗಳನ್ನು 10 ಗಂಟೆ ಟ್ರಾವೆಲ್ ಮಾಡಿಕೊಂಡು ಇಲ್ಲಿ ಕರೆದುಕೊಂಡು ಬರುತ್ತಾರಾ ಇಲ್ವಾ ಅಂತ ನಮಗೆ ಬಹಳ ಸಂಶಯವಿತ್ತು. ನಾವು ನಿಮ್ಮ ಕೋಣದ ಎಲ್ಲ ಯಜಮಾನಿಗಳಿಗೆ ನನ್ನ ವಂದನೆಗಳು, ಅಭಿನಂದನೆಗಳು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಂಥ, ನಮಗೆ ಸಲಹೆ ಮತ್ತು ಸಹಕಾರ ಮತ್ತು ಪ್ರೋತ್ಸಾಹ ಕೊಟ್ಟಂಥ, ಅದು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಈ ಜಾಗ ಕೊಟ್ಟ ನಮಗೆ ಮಹಾರಾಜರ ಕುಟುಂಬ ಇರ್ಬೋದು, ಹಾಗೆ ಈ ಕಂಬಳ ಬೆಂಗಳೂರು ಕಂಬಳ ಸಮಿತಿ ಮತ್ತು ನಮ್ಮೊಟ್ಟಿಗೆ ಕೆಲಸ ಮಾಡಿದಂಥ ಈ 65 ಸಂಘ ಸಂಸ್ಥೆಗಳು, ಇವತ್ತು ಕರಾವಳಿ ಭಾಗದ 65 ಸಂಘ ಸಂಸ್ಥೆಗಳು ಒಂದೇ ವೇದಿಕೆಯಲ್ಲಿ ಬಂದು ಇವತ್ತು ಎಲ್ಲರೂ ಸೇರಿ ಈ ಒಂದು ಕಂಬಳವನ್ನು ಬಹಳ ಯಶಸ್ವಿಯಾಗಿ ಆಚರಿಸ್ತಾ ಇದ್ದೇವೆ. ಇನ್ನು 1 ದಿನದ ಕಂಬಳ ಇದೆ, ನಾಳೆಯ ಕಂಬಳ ಕೂಡ ಇದೇ ರೀತಿ ಯಶಸ್ವಿಯಾಗಿ ನಡೆಯಲಿ ಅಂತ ಈ ಕರಾವಳಿನಲ್ಲಿ ಜನ್ಮ ಕೊಟ್ಟ ನಮ್ಮ ಗುರು ಹಿರಿಯರನ್ನು ಅವರ ಅನುಗ್ರಹವನ್ನು ಕೇಳುತ್ತಾ ಎಲ್ಲ ದೈವದೇವರಿಗೆ ಪ್ರಾರ್ಥಿಸುತ್ತಾ ಇನ್ನೊಂದು ದಿನ ಈ ಕಂಬಳ ಯಶಸ್ವಿಯಾಗಿ ನಡೆಯಲಿ ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಪ್ರಕಾಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನಿಮಗೆಲ್ಲರಿಗೂ ನೆನಪಿರಬಹುದು, ಕಂಬಳಕ್ಕೆ ಚಿನ್ನದ ಮೆರುಗನ್ನು ಕೊಟ್ಟವರು. ಗೋಲ್ಡ್ ಫಿಂಚ್ ಕಂಬಳ ಅಂತ ಮಂಗಳೂರಿನ ಭಾಗದಲ್ಲಿ ಹಲವಾರು ವರ್ಷಗಳ ಕಾಲ ಅದನ್ನು ನಡೆಸಿಕೊಂಡು ಬಂದು ಕಂಬಳದ ಪ್ರೀತಿಯನ್ನು ತೋರಿಸಿದ ಪ್ರಕಾಶ್ ಶೆಟ್ಟರಿಗೆ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಗಬೇಕು ಅಂತ ಒತ್ತಾಯಿಸಿದಾಗ ಅದನ್ನು ಪ್ರೀತಿಯಿಂದ ಒಪ್ಪಿಕೊಂಡು ತನು ಮನ ಧನದ ಸಹಾಯದ ಮೂಲಕ ಈ ವೈಭವಕ್ಕೆ ಒಂದು ವಿಶೇಷವಾದಂಥ ಸಹಕಾರವನ್ನು ಕೊಟ್ಟಂಥ ಪ್ರಕಾಶ್ ಶೆಟ್ಟರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನು ಅವರಿಗೆ ನಾನು ಸಲ್ಲಿಸ್ತಾ, ಧನ್ಯವಾದಗಳು ಸರ್. ತಮ್ಮ ಅಧ್ಯಕ್ಷೀಯ ಮಾತಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಕರ್ನಾಟಕ ಸರ್ಕಾರದ ಡೆಪ್ಯೂಟಿ ಸ್ಪೀಕರ್ ಆದಂಥ ಶ್ರೀಯುತ ರುದ್ರಪ್ಪ ಲಮಾಣಿ ಅವರು ನಮ್ಮ ಜೊತೆಗಿದ್ದಾರೆ.